ದಿನ ಋಷಿವರರು ಬಂದು ರೂಕ್ಷನ ನೋಡಲೆಂದು ಕಂಡರು. ಒಂದು ದಿನ ಋಷಿವರರು ಬಂದರು ಕ್ಷಣ ನೋಡಲೆಂದು ಕಂಡರು ಹುತ್ತಗಳನ್ನು. ಇಂದು ಮುಂದಡ ಬಲದಿ ಬೆಳೆದ ವಲ್ಮೀಕಗಳಲ್ಲೊಂದಾಗಿ ತಪವೆಸಗುತ್ತಿಹನ ಕಂಡರು. ಮಾಡ್ತಾ ಇದ್ದಾನೆ, ಸ್ವರ ಒಂದು ಕೇಳ್ತಾ ಉಂಟು, ಬೇರೆ ಮನುಷ್ಯನ ಆಕೃತಿಯೇ ಕಾಣುದಿಲ್ಲಲ್ಲ. ಎಲ್ಲಿ ಹೋದ ಇವ? ಏನೋ ಹುತ್ತ ಬೆಳೆದಿದೆಯಲ್ಲ, ಹುತ್ತದ ರೀತಿಯ ಸ್ವರ ಒಂದು ಕೇಳುವ ಕಾರಣ ಅದಕ್ಕೆ ಬೇಕಾಗಿ ಪರ್ಜನ್ಯ ಮಂತ್ರವನ್ನು ಜಪಿಸೋಣ. ಆದರದಿ ಪಿಡಿದೆತ್ತಿ ಪೇಳಿದರು ನೀನಿಂದು ಮೇದಿನಿಗೆ ನವ ಮನುಜನಾದೆ ಮೋದದಲ್ಲಿ ವಾಲ್ಮೀಕಿ ಎಂದು ಕರೆವೆವು ನಿನ್ನ. ಸಾಧಿಸೈ ಬ್ರಹ್ಮರ್ಷಿ ಪದವ ಸಾಧಿಸೈ ಬ್ರಹ್ಮರ್ಷವ ತಮ್ಮ. ನಿನ್ನನ್ನು ಈ ಸಂದಿಗ್ಧ ಪರಿಸ್ಥಿತಿಯಿಂದ ಬಿಡಿಸಿದ್ದೇವೆ ಈಗ. ಹೌದೇ? ರಾಮ ಮಂತ್ರವನ್ನು ಜಪಿಸ್ತಾ ಇದ್ದೀಯ. ಈಗ ನೀನು ಹುತ್ತದಿಂದ ಬಂದವಾದನ ವಾಲ್ಮೀಕದಿಂದ ಬಂದ ವಾಲ್ಮೀಕಿ ಎಂದು ಹೇಳ್ತಾ ಇದ್ದೇವೆ ನಿನ್ನನ್ನು. ಹೌದೇ? ಹೌದಪ್ಪ. ನಿನ್ನಿಂದ ಒಂದು ಘನಘೋರವಾದ ಕೆಲಸವೂ ಆಗ್ಲಿಕ್ಕಿದೆ, ಲೋಕ ಕಲ್ಯಾಣವೂ ಆಗ್ಲಿಕ್ಕಿದೆ. ಆದ್ದರಿಂದ ಇನ್ನು ನೀನು ಬ್ರಹ್ಮರ್ಷಿ ಆಗ್ತೀಯಪ್ಪ, ಬ್ರಹ್ಮರ್ಷಿ ಆಗ್ತೀಯ. ಧನ್ಯನಾದೆನು ಮುನಿವರೇಣ್ಯರಿರ ನಾ ಮುಂದೆ ಉನ್ನತದ ಪದವ ಪಡೆಯುವಡೆ. ಧನ್ಯನಾದೆನು ಮುನಿವರೇಣ್ಯರಿರ ನಾ ಮುಂದೆ ಉನ್ನತದ ಪದವ ಪಡೆಯುವಡೆ. ಮುನ್ನಿನಂತೆಯೇ ತಪವನೆಸಗುವೆನು ಎನ್ನುತ್ತ ಶಿರವನ್ನು ಬಾಗುತ್ತ ಮಣಿದನವನು ಧನ್ಯನಾದೆ ಧನ್ಯನಾದೆ. ಸ್ವಾಮಿ, ನಿಮ್ಮ ಅನುಗ್ರಹ ವಿಶೇಷದಿಂದಲೇ ಈ ಹೊತ್ತು ವಾಲ್ಮೀಕದಿಂದ ಮೇಲೆದ್ದು ಈ ನವಜೀವನವನ್ನು ನಾನು ಅನುಭವಿಸುವುದಕ್ಕೆ ಸಾಧ್ಯವಾಯಿತು. ಹೌದು. ದಿವ್ಯವಾದಂತಹ ತಾರಕ ಎನ್ನುವಂತಹ ಮಂತ್ರವನ್ನು ಅಂದು ಉಪದೇಶಿಸಿದ ಕಾಲಕ್ಕೆ ಅದನ್ನು ಉಚ್ಚರಿಸುವುದಕ್ಕೂ ನನಗೆ ಕಷ್ಟವಾಗಿತ್ತು. ಮರಗಳ ಮಧ್ಯದಲ್ಲಿ ನನ್ನನ್ನು ಕಾಣಿಸಿ ಆ ಮರ 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 ಎನ್ನುತ್ತಾ ನನಗೆ ರಾಮ ಮಂತ್ರವನ್ನು ಉಪದೇಶಿಸಿದವರು ನೀವು. ಹೌದು. ದಿವ್ಯವಾದಂತಹ ತಾರಕವೇ ಇಂದು ನನ್ನನ್ನು ಎತ್ತರಿಸಿತೋ ಎನ್ನುವ ಹಾಗೆ ನೀವು ಹೇಳಿದಂತಹ ಒಂದು ಮಾತು ಉತ್ತಿಷ್ಟ ಅರ್ಥವಾಯಿತು ಸ್ವಾಮಿ. ಇನ್ನು ಮುಂದೆ ಬದುಕಿನಲ್ಲಿ ಎತ್ತರದ ಪಥವನ್ನೇರು ಎನ್ನುವಂತಹ ಸೂಚನೆಯನ್ನು ತಾವುಗಳು ಸಪ್ತರ್ಷಿಗಳು ಕೊಡ್ತೀರಿ ಅಂತ ತಿಳಿಸಿದ್ದೇವೆ. ಇನ್ನು ಮುಂದೆ ಬ್ರಹ್ಮಾನಂದವನ್ನು ಪಡೆಯುವಂತಹ ದಿವ್ಯ ಯೋಗ್ಯತೆಯನ್ನು ನಾನು ಪಡೆಯಬೇಕು. ಹೌದಪ್ಪ. ಆತ್ಮಾನಂದವನ್ನು ಪಡೆದವನಿಗೆ ಕೇವಲ ತಾನು ಮಾತ್ರವೇ ಅನುಭವಿಸಿದಂತಹ ಸೌಖ್ಯವನ್ನು ಅಥವಾ ತೃಪ್ತಿಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆಂದು ಬ್ರಹ್ಮಾನಂದವನ್ನು ಪಡೆದವನಿಗೆ ಲೋಕಾನಂದವನ್ನು ಕೊಡುವುದಕ್ಕೂ ಸಾಧ್ಯವಾಗುತ್ತದೆ ಅಂತಾದರೆ ಸ್ವಾಮಿ ತಮ್ಮ ಅನುಗ್ರಹ ಒಂದು ಉಂಟು ಅಂತಾದರೆ ಸದಾ ಅನುಗ್ರಹ ಉಂಟು. ನಾನು ಅದನ್ನು ಮುಂದೆಯೂ ಸಾಧಿಸ್ತೇನೆ. ನಿಮ್ಮ ಅನುಗ್ರಹ ಇರಲಿ ಸ್ವಾಮಿ. ನಿನಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.
ಪದವಿಯನ್ನು ಪಡೆದ ವಾಲ್ಮೀಕಿ ಬ್ರಹ್ಮರ್ಷಿ ಪದವಿಯನ್ನು ಪಡೆದ ವಾಲ್ಮೀಕಿ ಎಡೆಗೊಮ್ಮೆ ಬಂದಿರಲು ನಾರದನು ತಿಮ್ಮನಿದ್ದವನ್ನ ಸತ್ಕರಿಸಿ ಪೀಠವನ್ನಿತ್ತು ಸಮ್ಮಾನದಿಂದ ಕೇಳಿದನು ಬ್ರಹ್ಮರ್ಷಿ ವಾಲ್ಮೀಕಿ. ಜೀವನದಲ್ಲಿ ಎತ್ತರವನ್ನೇರಬೇಕು ಎನ್ನುವಂತಹ ಉದ್ದೇಶವನ್ನು ಹೊಂದಿಯೇ ತಪಸ್ಸನ್ನಾಚರಿಸಿದಂತಹ ನನಗೆ ಕೊನೆಗೂ ಬ್ರಹ್ಮರ್ಷಿ ಪದವಿ ಎನ್ನುವುದು ಶಾಶ್ವತವಾಗಿ ದಕ್ಕಿತು. ಹಾಗೆಂದು ಜೀವನದಲ್ಲಿ ನನ್ನದ್ದಾದ ಯೋಗ್ಯತೆಯಿಂದ ಯಾವುದೋ ಬಗೆಯಿಂದ ದಿವ್ಯವಾದಂತಹ ಚರಿತ್ರೆಯೊಂದನ್ನು ಕಲ್ಪಿಸುತ್ತಾ ಯೋಗಿಯಾಗಿಯೇ ಉಳಿದರೆ ಸಾಲದು, ಪ್ರಪಂಚದಲ್ಲಿ ಒಬ್ಬ ಕವಿಯೂ ಆಗಬೇಕು ಎನ್ನುವಂತಹ ಆ ಉತ್ಕಟವಾದ ಇಚ್ಛೆ ಅಂತರ್ಯದಲ್ಲಿದ್ದದ್ದರಿಂದಲೇ ನಾನು ಯಾರ ಕುರಿತಾಗಿ ಈ ಕಾವ್ಯವನ್ನು ಬರೆಯಲಿ? ಗತಿಸಿ ಹೋದಂತಹ ಕಾಲಗರ್ಭದಿಂದ ಕೆಲವೊಂದು ಮಾನುಷ ಧ್ವನಿಗಳು ಕೇಳಿಸ್ತದೆ ಅಂತ ಆದರೆ ಒಂದು ಯೋಗಿಗೆ ಮತ್ತೊಂದು ಋಷಿಗಳಿಗೆ ಅಥವಾ ಕವಿಗಳಿಗೆ. ಯೋಗಿಯಾದವ ಅನುಭವಿಸಿಯಾನು, ಕವಿಯಾದವದನ್ನು ಪ್ರಪಂಚಕ್ಕೂ ನೀಡಿಯಾನು. ಬ್ರಹ್ಮಾನಂದಕ್ಕೆ ಸದೃಶವಾದಂತಹ ಕಾವ್ಯವೊಂದು ಪ್ರಪಂಚಕ್ಕೆ ಸಿಗಬೇಕು ಅಂತ ಇದ್ರೆ ಯಾರ ಬಗ್ಗೆ ನಾನು ಬರೆಯಲಿ? ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಯತ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯೋಗಿ. ಈ ಪ್ರಶ್ನೆಯನ್ನು ನಾನು ಮಾಡಿದ್ಯಾರಲ್ಲಿ? ನಾರದ ಮಹರ್ಷಿಗಳಲ್ಲಿ. ಯಾಕೆ ನಾರದರನ್ನೇ ನಾನು ಈ ಪ್ರಶ್ನೆಯನ್ನು ಮಾಡಬೇಕಾಗಿ ಬಂತು? ಯಾಕೆ? ನಾರದರಲ್ಲಿ ಆ ದಿವ್ಯ ಯೋಗ್ಯತೆಯನ್ನು ಗುರುತಿಸಿದ್ದರಿಂದ. ನಾನು ನಾರದರಲ್ಲಿ ಈ ಪ್ರಶ್ನೆ ಕೇಳಿದ ಕಾಲಕ್ಕೆ ಅವರೇ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟರು. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ಜನೈಶ್ರುತ ಸಾಧು ಅಧೀನಾತ್ಮ ವಿಚಕ್ಷಣ ಸರ್ವಲೋಕ ಪ್ರಿಯ. ಈ ಕಾಲದಲ್ಲಿ ಒಬ್ಬ ಇದ್ದಾನೆ, ನೀನು ಸಂಕಲ್ಪಿಸಿದ ಹಾಗೆ ಇಂತಹ ಕಾವ್ಯಕ್ಕೆ ನಾಯಕನಾಗುವ ದಿವ್ಯ ಯೋಗ್ಯತೆಯನ್ನು ಹೊಂದಿದವ ಶ್ರೀರಾಮಚಂದ್ರ ಅಂತ ಹೇಳಿದರು. ಹಾಗಿದ್ರೆ ರಾಮನ ಕುರಿತಾಗಿರುವಂತಹ ಕಥೆ ಅದನ್ನು ಮನಸ್ಸಿನಲ್ಲಿಯೇ ನಾನು ತರ್ಕಿಸ್ತಾ ಇದ್ದೇನೆ. ಪುತ್ರ ಕಾಮೇಷ್ಟಿಯನ್ನು ಮಾಡಿ ಋಷಿಕಲ್ಪದಿಂದ ದಿವ್ಯವಾದ ಪರಂಧಾಮದಿಂದ ಕೆಳಗಿಳಿದು ಬಂದು ದೇವಕಲ್ಪದ ಮೂಲಕವಾಗಿ ದಿವ್ಯವಾದಂತಹ ಪಾಯಸದಿಂದ ಲೋಕದಲ್ಲಿ ಬೆಳಕನ್ನು ಕಂಡಂತಹ ರಾಮಚಂದ್ರ ಹುಟ್ಟಿದ್ದು, ಬೆಳೆದದ್ದು, ಆಮೇಲೆ ಅವನದ್ದಾದ ಜೀವನದಲ್ಲಿ ಸಾಧಿಸಿದ ಒಂದೊಂದು ಕಥೆ, ಇವೆಲ್ಲವೂ ಕೂಡ ಮನಸ್ಸಿಗೆ ಕಾವ್ಯವನ್ನು ಬರೆಯುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಉಂಟು. ಹಾಗೆಂದು ಈ ಕಾವ್ಯದ ಸ್ಫುರಣೆ ಎನ್ನುವುದಾಗಬೇಕಲ್ಲ, ಅವಕಾಶ ಸಿಗುತ್ತಾ ಇಲ್ಲ. ಒಬ್ಬಾತ ಕವಿಯ ಮನಸ್ಸಿನಿಂದ ತನ್ನ ಕಾವ್ಯ ಬರಬೇಕು ಅಂತ ಇದ್ರೆ ಅದಕ್ಕೊಂದು ಸಂದರ್ಭ ಅಂತ ಹೇಳುವುದು ಬೇಕು. ಹಾಗಂತ ಮನಸ್ಸಿನಲ್ಲಿ ಆ ನಿರೀಕ್ಷೆಯನ್ನು ಇಟ್ಟುಕೊಂಡೇ ಹೌದು ನಾನು ಸ್ನಾನವನ್ನು ಮಾಡುವಂತಹ ಹೊತ್ತಾಯಿತು. ಈ ಶುಭ ಮುಹೂರ್ತದಲ್ಲಿ ಸ್ನಾನಕ್ಕಾಗಿ ತಮಸೆಯ ಬಳಿಗೆ ತೆರಳುತ್ತೇನೆ. ಜಳಕಕ್ಕೆಂದು ತಮಸಿಗಿಳಿದ ನಂದು ಮುನಿವರ, ಜಳಕಕ್ಕೆಂದು ತಮಸಿಗಿಳಿದ ನಂದು ಮುನಿವರ, ಪುಳಕಗೊಂಡ ಕೇಳು ತಂದು ಪಕ್ಷಿಂಚರ, ಪುಳಕಗೊಂಡ ಕೇಳು ತಂದು ಪಕ್ಷಿಂಚರ, ಅಂದು ಮುನಿವರ ಪಕ್ಷಿಂಚರ. ಪುಳಕಗೊಂಡ ಕೇಳು ತಂದು ಪಕ್ಷಿಂಚರ, ಗಂಡು ಕ್ರೌಂಚ ಹೆಣ್ಣನಂದು ಬಳಿಗೆ ಕರೆಯಿತು, ಗಂಡು ಕ್ರೌಂಚ ಹೆಣ್ಣನಂದು ಬಳಿಗೆ ಕರೆಯಿತು, ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮೆರೆಯಿತು, ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮೆರೆಯಿತು.
ತಕೀಗ ಪ್ರಿಯನೆ ಅಲ್ಪ ವಿಷಯಕ್ಕೆ ವಿರಸವೇ ತಕೀಗ ಪ್ರಿಯನೆ ಅಲ್ಪ ವಿಷಯಕ್ಕೆ ಸರಸದಿಂದಲೀಗ ಬಾರೆ ಪ್ರಣಯದಾಟಕ್ಕೆ ಸರಸದಿಂದಲೀಗ ಬಾರೆ ಪ್ರಣಯದಾಟಕ್ಕೆ ಸರಸದಿಂದಲೀಗ ಬಾರೆ ಪ್ರಣಯದಾಟಕ್ಕೆ ಹಗ್ಗಗಳಿಂತು ರಮಿಸುತ್ತಿರಲು ಮುನಿಪ ದೂರದಿ ಖಗ್ಗಗಳಿಂತು ರಮಿಸುತ್ತಿರಲು ಮುನಿಪ ದೂರದಿ ಮುಗುಳು ನಗುತ್ತಾ ನೋಡುತ್ತಿರ್ತ ನದಿಯ ತೀರದಿ ಮುಗುಳು ನಗುತ್ತಾ ನೋಡುತ್ತಿರ್ತ ನದಿಯ ತೀರದಿ ಆ ಮುನಿಪ ದೂರದಿ ಬಂದನಾಗ ಬೇಟೆಗೆಂದು ಕ್ರೂರಿ ಲುಬ್ಧಕಾನ್ ಬಂದನಾಗ ಬೇಟೆಗೆಂದು ಕ್ರೂರಿ ಲುಬ್ಧಕಾನ್ ತಂದ ಬಲೆಯ ನೆಸೆದು ಕಾದನ ಕಿರಾತಕ ತಂದ ಬಲೆಯ ನೆಸೆದು ಕಾದನ ಕಿರಾತಕ ಕ್ರೂರಿ ಲುಬ್ಧಕಾನ್ ದೂರದಲ್ಲಿ ಖಗಗಳಿರುವ ಕಂಡು ತೋಷದಿ ದೂರದಲ್ಲಿ ಖಗಗಳಿರುವ ಕಂಡು ತೋಷದಿ ಬೇಡ ರೋಷದಿ ಕ್ರೂರ ಶರವ ತೆಗೆಯುತ್ತ ಸದ ಗೋಡ ರೋಷದಿ ಕ್ರೂರ ಶರವ ತೆಗೆಯುತ್ತ ಸದ ಬೇಡ ರೋಷದಿ ಬಾಣದ ಹದೆಯಳು ಪ್ರಾಣವ ದೊರೆಯುತ್ತ ಚೋಣಿಯಳರಗಿದ ಬೆಳ್ಳಕ್ಕಿ ಕಾಣುತ್ತಲದ ಚೀತ್ಕರಿಸಿದ ದುಃಖದ ಕಾಣುತ್ತಲೇ ಇದು ಪೆಂಡಳು ಮುಕ್ತಿ ದೂರದಳ ಸಿಂಗಾರವ ನೋಡಿ ಉದಾರ ಮುನಿಗಳ ಮುನಿಗಿರಲು ತೀರದ ಹಕ್ಕಿಯು ಹಾರಾಡುತ್ತಿರಲು ದೂರ ನಿಜಾದನು ಬಳಿ ಬರಲು ತೀರದ ಹಕ್ಕಿಯು ದೂರ ನಿಜಾದನು ಬಳಿ ಬರಲು ಕಣ್ಣಲ್ಲಿ ಕೆಂಗಿಡಿ ಸೋದಿಸಲು ಹೆಣ್ಣಿನ ದುರ್ಗತಿಗಳು ತಾಪ ಕಣ್ಣಿಗಳರಿಯದ ಕರುಣೆಗಳ ಮುನಿ ತನ್ನಗೆ ಮರೆತಿತ್ತಲು ಶಾಪ ಅನ್ನಗೆ ಮನೆಗಿತ್ತಲು ಶಾಪ ಅಂದನೆ ಮರೆಯಿತ್ತಲು ಶಾಪ ನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾತ್ ಏಕಮವಧೀಃ ಕಾಮಮೋಹಿತಂ ಎಡಗೈದಿ ಮುನಿಪತಿ ತನ್ನ ಮನದಲ್ಲಿ ಮರುಗುತ್ತಿರ್ದನು ಬನ್ನವಿತ್ತೆನು ಬಡವ ಬೇಡಗೆ ಬರಿದೆ ಶಾಪದಲ್ಲಿ ಎಂತಹ ಕೃತ್ಯವಾಗಿ ಹೋಯಿತು. ತಮಸಾ ನದಿಗೆ ಸ್ನಾನಾದಿ ಕರ್ಮಗಳನ್ನು ವಿರಚಿಸುವುದಕ್ಕೆಂದು ತೆರಳಿದ ನಾನು ಕಂಡಂತಹ ದೃಶ್ಯ ನನ್ನ ಹೃದಯವನ್ನು ಮಿಡಿದದ್ದಂತೂ ಸತ್ಯ. ಯಾವ ಒಂದು ಕ್ರೌಂಚ ಮಿಥುನ ಆಕಾಶ ಮಾರ್ಗದಲ್ಲಿ ಅತ್ಯಂತ ಸುಖಮಯವಾಗಿ ತಾವು ಸುರತ ಕ್ರೀಡೆಯಲ್ಲಿ ತೊಡಗಿದಂತಹ ಸಂದರ್ಭ, ಆ ಬೇಡ ಬಿಟ್ಟಂತಹ ಬಾಣಕ್ಕೆ ಮಡಿದು ಬಿದ್ದಂತಹ ಗಂಡು ಹಕ್ಕಿಯ ಮೇಲೆ ಹೆಣ್ಣು ಕ್ರೌಂಚಿ ಬಿದ್ದು ಕೂಗುತ್ತಿರುವುದನ್ನು ಕಂಡಾಗ ಯಾವ ಗಂಡ ಸತ್ತ ವಿಧವೆಗೆ ಕಡಿಮೆ ಇದೆ ಆ ರೋದನ. ಹೇಳುವುದಕ್ಕೆ ಪಕ್ಷಿ ಇರಬಹುದು, ಆದರೆ ಆ ನೋವನ್ನು ಕಂಡಾಗ ಸಹಿಸದೆ ಈ ಋಷಿ ಹೃದಯ ಉರಿಯಿಂದ ಶಾಪವನ್ನೇ ಕೊಟ್ಟೆ. ಇಲ್ಲ, ಈ ಬೇಡನೇ ನೀನು ಬದುಕಬೇಡ, ಹೆಚ್ಚು ಕಾಲ ಈ ಭೂಮಿಯಲ್ಲಿರಬೇಡ. ಕ್ರೌಂಚ ಮಿಥುನಗಳು ಒಂದಾಗಿರುವ ಸಂದರ್ಭದಲ್ಲಿ ಇಂತಹ ಸ್ಥಿತಿಯನ್ನು ಉಂಟು ಮಾಡಿದ ನಿನಗೆ ಹೀಗೆ ಮರಣ ಬರಲಿ. ನಾನು ಶಾಪ ಕೊಟ್ಟೆ, ಆದರೆ ಶಾಪವನ್ನು ಕೊಡುವ ನೈತಿಕವಾದಂತಹ ಹಕ್ಕುಂಟೆ. ನಾನು ಮಾಡಿದ್ದು ಸರಿಯೇ,
ಆಶ್ರಮಕ್ಕೆ ಹಿಂತಿರುಗಿ ಬರುವಾಗ ನನ್ನ ಮನಸ್ಸಿನಲ್ಲಿ ಮೂಡಿದ ಚಿಂತೆ ಇದು. ಕಿಮಿದಂ ವ್ಯಾಹೃತಮ್ಮಯ, ನಾನೆಂತರವ, ನಾನಂತಹ ಯೋಗ್ಯತೆಯನ್ನು ಹೊಂದಿದ್ದೇನೆ ಈ ಶಾಪವನ್ನು ಕೊಡುವುದಕ್ಕೆ? ಒಂದು ಕಾಲಕ್ಕೆ ನಾನು ರೂಕ್ಷನಾಗಿರುವಾಗ ದಾರಿಯಲ್ಲಿ ಹೋಗುತ್ತಿರುವಂತಹ ಅದೆಷ್ಟೋ ಮಂದಿಯ ಮಂಡೆಯನ್ನು ಕಡಿದು ಎಷ್ಟು ಮಂದಿಯ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಳಚುವುದಕ್ಕೆ ನಾನು ಕಾರಣನಾಗಿದ್ದೆ. ಹೊಟ್ಟೆಯ ಪಾಡಿಗಾಗಿ ಒಬ್ಬ ಬೇಡ ಒಂದು ಪಕ್ಷಿಯನ್ನು ಕಡಿದ ಅಂತಾದರೆ, ಅದನ್ನು ಕೊಂದ ಅಂತಾದರೆ ಇದು ಎಷ್ಟು ಮಹಾಪರಾಧ ಅಂತ ನಾನು ಶಿಕ್ಷಿಸುವುದಕ್ಕೆ ಕಾರಣವಾಗುತ್ತದೆ. ಮನಸ್ಸು ಗೊಂದಲದ ಗೂಡಾಗಿದೆ. ನಾನು ಮಾಡಿದ್ದು ಸರಿಯೋ ತಪ್ಪು ಅರ್ಥವಾಗುತ್ತಾ ಇಲ್ಲ. ಎನ್ನುತ್ತ ಚಿಂತಿಸುತ್ತಿರುವ ಮುನಿಯೆಡೆಗೆ ವರದ ಪೀಠನು ಬಂದು ಪೇಳಿದ ಮನದಿ ದುಗುಡವಿದೇಕೆ ಮುನಿಪತಿ ಬರಿದೆ ನಿನಗೆನುತ್ತಾದ ಕೇಳುವಾಡಿ ಲೋಲ ಕೂಳ ವ್ಯಾಧನ ಕೃತ್ಯ ಪೇಳಲೇನೆ ಕೇಳುವಾಣಿ ಲೋಲ ಕೂಳ ವ್ಯಾಧನ ಕೃತ್ಯ ತಾಳದುರೆ ಶಪಿಸಿದೆನು ಭರದಿ ಹೇಳಲೇನ ಶಾಪವಾಕ್ಯ ಕವಿತೆಯ ರೂಪ ತಾಳಿ ಹೊರ ಹೊಂದಿತೈ ಮುಖದಿ ವಾಣಿ ಲೋಲ. ವಿಧಾತ, ನನ್ನದ್ದಾದ ರೋದನವನ್ನು ಕಂಡು ನೀನೇ ನನ್ನ ಸಮಾಧಿ ಸ್ಥಿತಿಯಲ್ಲಿ ಗೋಚರನಾದೆಯಲ್ಲ. ನನಗರಿವಿಲ್ಲದಂತೆ ನಾನು ಶಾಪವಾಕ್ಯವನ್ನು ಕೊಟ್ಟೆ. ಆ ವ್ಯಾಧನಿಗೆ ಶಾಪವನ್ನು ಕೊಟ್ಟ ಪರಿಣಾಮ ಲೋಕದಲ್ಲಿ ಇವತ್ತು ಒಬ್ಬ ಇಲ್ಲವಾಗಿದ್ದಾನೆ. ಆದರೆ ನನಗಿರುವ ಚಿಂತೆ ಒಂದೇ, ಯಾಕೆ ಅಂತಹ ಕೋಪ ನನಗೆ ಬಂತು? ಯಾಕೆ ಈ ಶಾಪ ಎನ್ನುವುದು ನನ್ನ ಬಾಯಿಯಿಂದ ಬಂತು? ಅದು ಒಂದು ವಾಕ್ಯ ರೂಪ, ಅದು ಸಂದಿಗ್ಧವಾದಂತಹ ಸ್ಥಿತಿಯಲ್ಲಿಯೂ ಅತ್ಯಂತ ಕಾವ್ಯಾತ್ಮಕವಾಗಿ ಯಾಕೆ ಬಂತು ಅಂತ ನನಗೆ ಅರ್ಥ ಆಗಲಿಲ್ಲ. ಎಲ್ಲವನ್ನು ಬಲ್ಲ ವಿಧಿಯೇ ನೀನೇ ಇದಕ್ಕೆ ಮರುಗಲೇಕಿದಕ್ಕೆ ನೀನಿತ್ತ ಶಾಪವು ಬೇಡ ನಿರವ ಬಾಧಿಸದು ದಿಟವಾಗಿ ವಿರಚಿಸೈ ನವ ಕಾವ್ಯ ಶಾಪ ಶೋಕದ ತೆರದಿ ಕರುಣಿ ಪಳುವಾಣಿ ಸಿದ್ಧಿಯನು ಕರುಣಿ ಪಳುವಾಣಿ ಸಿದ್ಧಿಯನು ಮರುಗಲೇಕೆ ಲೌಕಿಕ ವ್ಯವಹಾರಗಳೆಲ್ಲ ದೈವ ಪ್ರೇರಿತವಾಗಿಯೇ ನಡೆಯುವುದೆಂಬುದನ್ನು ತತ್ಸಂಬಂಧಿ ಪರಿಣಾಮಗಳು ದೈವ ಪ್ರೇರಿತ ಬದ್ಧವೆಂಬುದನ್ನು ಮರೆಯದಿರು. ಪಕ್ಷಿಗಳ ಮೈಥುನ ನೀನದನ್ನು ಮೆಚ್ಚಿದ್ದು, ಬೇಡನಿಂದ ನಡೆದ ಕ್ರೌಂಚವದೆ ನೀನಿದ್ದ ಶಾಪ ಎಲ್ಲವೂ ದೈವ ಪ್ರೇರಿತ ಎಂದು ತಿಳಿ. ನಿನ್ನ ಶಾಪವಲ್ಲದಿದ್ದರೆ ಹಾವೋ ಹುಲಿಯೋ ಅಪಘಾತವೋ ಮಾರಕ ರೋಗವೋ ನಿಮಿತ್ತವಾಗಿ ಆತ ಸಾಯುತ್ತಿದ್ದ ಎಂಬಲ್ಲಿಗೆ ಈ ಘಟನೆಯ ಬಗ್ಗೆ ನೀನು ಅಪರಾಧಿಯ ಪ್ರಜ್ಞೆಯಿಂದ ಮರುಗುವುದು ತರವಲ್ಲ. ಮುಂದೆ ಆದಿಕವಿ ಎನಿಸಿ ಯಶೋವಂತನಾಗು. ಭಗವನ್, ಎಂತಹ ದಿವ್ಯವಾದಂತಹ ಮಾತುಗಳನ್ನು ತಾವಾಡಿದ್ದೀರಿ. ಮುಂದೆ ನಾನು ಆದಿಕವಿಯಾಗುವುದಕ್ಕೆ, ನನ್ನ ಕಾವ್ಯದ ಸ್ಫುರಣೆಗೆ ಇದು ನಾಂದಿಯಾಯಿತು ಎಂದು ವಿಧಿ ಸೂಚಿಸುವುದಲ್ವೇ? ನಿಮ್ಮ ಮಾತಿನ ಮರ್ಮ ನನಗರ್ಥ ಆಯಿತು. ಕಾವ್ಯ ರಚನೆಗಾಗಿ ಒಂದು ಸೆಲೆಯನ್ನು ಹುಡುಕುತ್ತಾ ಇದ್ದೆ, ಅದಕ್ಕೆ ನಿಮಿತ್ತವಾಗಿ ಇಂತಹ ಒಂದು ಘಟನೆ ನಡೆಯಿತು ಅಂತ ತಾವು ಹೇಳ್ತೀರಿ ಅಂತಾದರೆ ನನಗೆ ಅತ್ಯಂತ ಸಂತೋಷವಾಗಿದೆ. ನನಗರಿವಿಲ್ಲದಂತೆ ಅನುಷ್ಟಪ್ ಛಂದಸ್ಸಿನಲ್ಲಿಯೇ ಇದರದ್ದಾದಂತಹ ಒಂದು ವಾಕ್ಯ ಹೊಂದಿದೆ ಅಂತಾದರೆ, ವೇದಗಳಲ್ಲಿ ಬರುವಂತಹ ವಿಶಿಷ್ಟವಾದ ಛಂದಸ್ಸಿನಲ್ಲಿ ಅನುಷ್ಟಪ್ ಎನ್ನುವುದು ಒಂದು ಛಂದಸ್ಸು ಹೌದು. ಹಾಗಾದರೆ ಉಳಿದ ಛಂದಸ್ಸನ್ನು ಸೇರಿಸಿ ಮುಂದೆ ಮಹಾಕಾವ್ಯವೊಂದನ್ನು ಬರೆಯುವುದಕ್ಕೆ ಇದು ಪ್ರೇರಣೆಯಾಗ್ತದೆ ಅಂತಾದರೆ, ಇದು ಸರಸ್ವತಿಯ ಅನುಗ್ರಹ ಅಂತಾದರೆ, ಬ್ರಹ್ಮದೇವರೇ, ನಿಮ್ಮ ಅನುಗ್ರಹದಿಂದ ನಾನು ಆ ಕಾಯಕಕ್ಕೆ ಮುಂದಾಗುತ್ತೇನೆ. ನಿನಗೆ ಶುಭವಾಗಲಿ. ಬಳಿಕ ಕಾಲಾಂತರಸಿಕೋದನ ಲಲನೆಯೋರ್ವಳವರಿಸಿ ಸುಖದಲ್ಲಿ ಹೋಧನ ಲಲನೆಯೋರ್ವಳವರಿಸಿ ಸುಖದಲ್ಲಿ ಹಳೆಯ ಕಾಲವ ಕಲಹವಂಕರಿಸಿದುದು ದಿನ ದಿನವೂ
ಏಕ ಕ್ರೋಧರ ಭರಿಸಿ ಸುಖದಲ್ಲಿ ಸುಖ ಬಂದು ನನ್ನ ಜೀವನ ಯಾಪನೇ ಹೋತು ನನ್ನ ಸುಖ ಸುಖ ಅಂದಿದ್ದೆ ಗಡಿ ಗಡಿ ಒತ್ತು ಒತ್ತು ಅನ್ಕುನಿ ಏನ ಅಂದಾಜಲ್ಲಿ ಅಂದಾಜ ಈ ನಮ್ಮ ಊರ್ದ ಈ ಅಯೋಧ್ಯದ ಒಂಜಿ ಮಡಿವಾಳೆ ಕ್ರೋಧನ ವೆಂಡ ಯಾನು ಬಾರಿ ಪುದಾರುಂಡತೆ ಮುಲ್ಪ ಮುಲ್ಪ ಕಂಡಾವತ್ತೆ ಪುದಾರುಂಡು ಬೇರೆ ಅಂಡ ಬಣ್ಣಗನೆ ಪೋಡಿಗೆ ಹಾಪುಂಡು ಬೇರೆ ಬುಡಿದಿ ನೆನ್ನದಿ ಬುಡಿದಿ ನೆನ್ನದಿ ಮಂಡ್ಯ ಅನ್ನಾಗ ಎರಗಂಡಲ್ಲ ಈ ನಮ್ಮನದೊಂದು ಪರಿಸ್ಥಿತಿ ಬರೆಯರೆ ಬಲ್ಲಿ ಬೇರೆ ಯಾನು ಒಂಜಿ ಇಂದೆಟ್ಟುಂಡತೆ ಪೊರ್ತು ಒಂಜಿ ಮದಿಮೆ ಬಂದ್ಕೊಂಡು ಒಂಜಿ ಮದಿಮೆ ಆಯಿ ಬೊಕ್ಕ ಗೊತ್ತಾನು ಅದು పోయి ఆయన అత్తవేను అది పోయి ఆయి బొక్క ಗೊತ್ತಾನು ಈ ನಮ್ಮನ ಮತ ತಾಪತ್ರೆ ಬರ್ಪುನು ಒಂಜಿ ಪೊರ್ತುಡು ಉಂಡತ್ತೆ ಇದಕ್ಕೆ ಅಂದಾಜು ಉಂಡ ಮದಿಮೆನ ಆತರ ಇರಂತು ನಾನು ಎತ್ತ ಮಾತ ಜರಂದು ಇಲ್ಲ ಅತ್ತೆ ಜೊತೆ ಅತ್ತೆ ಅಂಚ ಅತ್ತೆ ಮದಿಮೆಂಗೆ ಆಯ್ತು ಅಣ್ಣ ದಾನ ಕಿರ್ತದ ನಿರಗಾತು ನೋಡತ್ತೆ ಎಂಕಿರ್ ನೆಲ ಮುಸುನಾಗ ಅಂದಾಜ ಆತನು ನಾ ಮಾಡ್ದ ಗಾಡೆ ಅಂದು ಅಂಚ ಯಾನ್ಲ ಒಂಜಿ ಪೊರ್ತುಡುಂಡತ್ತೆ ಮದಿಮೆ ಆಯ್ನಕ್ಲೇನು ತೂದು ತೆಲ್ತು ಅಂತೆ పొడిదిన తిరగేన్నా అంది ఇత్తనామలు అవే సాదిరిపోనుల్ల మెరదాదా అనుకుని అందప్ప అవన్నీ పాతరుండతే దేర్నైతే పోయినైతే దేర్నుంది అంచెనే పొడిది వాళ్ళక యానికి ఏంజిన్న యాన్ వాళ్ళక పొడిదికి ఏంజిన్న పొడిది వాళ్ళక యానికి ఆతి ఒక దాదా అనుకుని మర్రే అంచ మండే వచ్చి అంచ మండే వచ్చే ఓడంటే వన్నగా బొడిది నమవన్న బొడిది అని చెప్పి బొడిది యాను వంజి శబ్ద ఎంచిన వాతెందల ಕೇನ ನರಮ್ಮಂದಿ ಅನ್ನ ಬೊಡಿದಿ ಅತ್ತು ಹೌದಾನೆ ಬೋಡೆದೆ ಅಂಚತ್ಯೆ ಒಂಜಿ ವೇಳೆ ಕೊಡೋದು ಮಿನಿ ಸರಿ ಮಂತ ಕೊಣರ್ಪರ ಅಂಚಗೆ ಎನ್ನಿ ಬೋಡದಲ್ಲ ಒಂಜಿ ಇರು ಪಂಪೇರು ಇರು ಮತ ಏನು ಪುರ ಸರಿ ಜಂದೇನು ಮತ ಸರಿ ಅನ್ಪುನಾರು ಅಂಚೆ ಅನ್ನೊಂಜಿ ಅಂಚ ಇರುತ್ತೆ ಒಂಜಿ ಆ ಒಂದು ಎಂಚಿನಲ್ಲಿ ಇರ್ನಕೈತು ಉಂಡ ಎಂಚಿನ ಅಂದಕ್ಕೆ ಪುರ ಮದ್ದು ಮಸೀದಿ ಪುರ ಕೊಡ್ತುನಾರು ಇರು ಅಂಚೆ ಅನ್ನೊಂಜಿ ಬೊಡಿದಿಲ್ಲ ಸರಿ ಮಂತ ಕೊರೊಲ್ಲಿ ಅನ್ನೊಂಜಿ ಕೆ ನ್ಯಾತಿ ಅಂಚ ಯಾರು ಬಣ್ಣ ಬೊಡಿದಿಗೆ ಅಂಜಲ್ ಮಂಡೆ വെച്ചവേ ബൊടിതി ಯಾರ್ಯಾರ ನೊಟ್ಟುಗೆ ಎಂದ ಸುಳ್ಳು ಒಂದು ಯಾರ್ಯಾರ ನೊಟ್ಟುಗೆ ನತ್ತು ಎಂದ ಸುಳ್ಳು ಒಂದು ಓಡಾಡಿ ಓಟೆ ಪೋಪಾಲಂದಿಗೆ ನಾಲ್ದಿ ನಾನು ಎನ್ನ ಕಣ್ಣೆ ದುರ್ದು ಎರ್ದಿಕ್ಕಿದ್ದಲ್ಲ ಓಟೆ ಪೋತಲು ದಾದಾ ಮಲ್ತದಲು ಒಂಜಿಲ ಅಂದಾಜಿಜ್ಜಿ ಇತ್ತ ನೆಟ್ಟಲ ಎಂಕು ಬತ್ತೆ ಇಕ್ಕಿ ಬೇರೆ ಬೊಡಿದಿ ಓಳುಳ್ಳಲು ಎಂಚಿನ ಕೇನೋಡೆ ಹಣ ಕೇನೇರ ಮುಳು ಬರುಡೆ ಬೈಕಲತ್ತಿ ದಾದಾ ಅನ್ಪುನಿ ಪಳ್ಳೆಗೆ ಓಟೆ ಪೋತಲು ದಾದ ಎಂಚಿನ ಅಂದು ಗೊತ್ತಿಜ್ಜಿ ಗಟ್ಟೆರ್ತು ಒಂಜಿ ನಿಗಂಟ ಹೊಡಿ ಒಂಜಯ್ಯಾನು ಪೊಳಿ ಇಲ್ಲ ಇದು ನಾಲು ಪೊಡಿ ಈಚಿಂದ ಎಂಚಿನ ಮತ್ತೆ ಆರ ಮುಂದಿರ್ತುಲೆ ಬಾಕಿಲ್ನ ಪಾಟ ಚಿಕ್ಕ ವಾರ್ದು ಗುಡ್ತೀನಿ ಜನ ಯಾರು ನಮ್ಮ ಯಾರಂದ ಜಜ್ಜ ಈ ಊರ್ದ ಅಯೋಧ್ಯಪುರತ ಮಡಿವಾಲೆ ಕ್ರೋಧನೆ ಅಯೋಧ್ಯಪುರತ ನಾನು ಅಲ್ಲಿ ಬರದೆ ಅಲ್ಲಿ ಬೋಡಿಸಿ ಬರದೆ ನೀವು ಒಂಜ ಯಾನು ಬೋಡಿಜಿಂದ ಅಲ್ಲಿ ಬರದು ಓಯ್ ನಾನೇ ಕಬಿಯಂಜ ಓಯ್ ಅಲ್ಲಿ ಮನಿ ಮಮ್ಮಿ ಜಿಬಕ ಅನ್ಪದ ಕಂಡ ನಿಂಗೆ ಅಪ್ಪ ನಾ ಕಂಡನೆ ಕೊಂಚ ಮರ್ಯಾದೆ ಇದ್ದ ಮದಿಮೈನ ಸುರುಕು ಮಾತ್ರ ಒಲ್ಲಾರಿಯೇ ಓ ಎನ್ನ ದೇವರೇ ಇಲ್ಲದಾರೆ ಅಂದು ಮದಿಮೆದು ಒಂಜು ವರ್ಷ ಕರಿಯಾಡು ಓಳು ಸೈತದರಿಯೇ ಇತ್ತ ಕೆಲವು ಜನ ಮೂಳಿತನ ಕೆಲವು ಜನ ಕೇಂದ್ರದು ಓಳು ಸೈತದಾರ ದಾನೆ ಬೈಜರ್ ನನಲ್ಲ ಪೊತ್ತಾತು ಜೋಡು ಕೆಲವು ಜನ ಕೇಂದ್ರಾಪುರ ಆಮೇಲೆ ದೀಮೇಕು ಅಂಚನೆ ನಾ ಒಳ್ಳೆಯ ಹಾಲಿಜ್ಜಲ ಅಲ್ಲಿ ಹಾಲಿಜ್ಜಲ ಪಂಡ ಒಡ್ಡಗೆ ಬರದು ತುಕ ಬಾಕಿಲ್ ವಾರ್ತೆ ಚಿಕ್ಕ ವಾರ್ತೆ ತುಕ ಬಯಂಚ ಬರ್ಪಳುಂದು ನಂದಿ ತುಕ ಬರ್ಪುಣ ವಿನಿಕೂರು ಸ್ವಾಮಿ ಹೆಚ್ಚಿನ ಮಲಕ್ಕಿ ವಿಧಾನ ನಾನು ಯಾರ ಪಡೆಯಲಿ ಬಹುದು ಯಾರ ಪಡೆಯಲಿ ಹೋಗುದು
ಅಂದಾಜ ಎಂಕೆ ಅಂದಾಜ ಜಂತಿ ದೂರ ಹೋಗ್ತೀನಿ ದೂರ ಹೋಗ್ತೀನಿ ದೂರ ಯಾರು ದಾನೆ ಸೀದಾ ಬಸ್ ಹೋಗು ನೀನು ಎನ್ನ ಅಪ್ಪೆಲ್ಲಾಡೆ ಬೈ ಅಪ್ಪೆಲ್ಲಾಡೆ ಅನ್ನ ಇರಣ ಮಾಮಣ್ಣ ಇಲ್ಲಾಡಿ ಮಾಮನ ಬಂದ ಜಾಗ್ರತೆ ಹೋಗ್ತೀನಿ ಮುನಿಸೇತಕ್ಕೆ ಓ ಮರಣ್ಣ ಮರಣ್ಣ ಬರಣ್ಣ ಐಕ್ಯ ಕಾಪುನ ಈಗತ್ತೆ ರಮಣ ಅದು ಯಾರು ಬನ್ನೇನೆ ಆರು ಮರಣ್ಣ ಒಂದು ಕೆತ್ತನೆ ಮುನಿಸೇತಕ್ಕೆ ಅತ್ತು ಎಲ್ಲ ಇನ್ನು ರಮಣ ಓ ಮರಣ ಎಂಚಿನ ಒಂದು ಪೊಂಜು ಮಾಡೆ ವಲ್ಲಭ ವಲ್ಲಭಾಯಿ ಒಳ್ಳುಬಾಯಿ ಕಾಂತ ಓ ಕಾಂತ ಕಾಂತಾರ ಉದ್ಯಾರ ಮುನಿಸೇತಕ್ಕೆ ಎನ್ನೆನೆಯ ನಿನ್ನ ಪಾದವೇ ವನಿತೆಗೆ ಗತಿಯನಗೆ ನಿನ್ನ ಪಾದವೇ ಗತಿಯನಗೆ ಇನಿಯ ಜನನಗರೇ ನೈ ರಾಮನ ಪ್ರಜೆ ಸತಿಯನು ಬಡಿದಟ್ಟಿದರೆ ಜನನಗರೇ ನೈ ರಾಮನ ಪ್ರಜೆ ಸತಿಯನು ಬಡಿದಟ್ಟಿದರೆ ಇನಿಯ ಎಲ್ಲ ಕಾಲು ಬಿಟ್ಟು ಮಾರಾಯ್ತಿ ಕಾಲು ಬಿಡು ಬಿಡಿಯ ಕಾಂತ ಕಾಂತದ್ದು ಓ ಕಡೆ ಓ ಕಂಡೋನಿ ಯಾರು ಕಂಡೋನಿ ಅಲ್ಲ ಕಂಡೋನಿ ಇದು ಕಂಡೋನಿ ಎಲ್ಲಿನ ಕಂಡ್ಯಾನು ಇದು ಕಂಡಾನಿ ಎನ್ನ ಕಂಡಾನಿ ಎಲ್ಲಿನ ಕಂಡಿನಿ ಬೆಡ್ಡ ಪ್ರಚಾರ ಎನ್ನ ಕಂಡಾನಿ ಇತ್ತ ಪ್ರಚಾರ ಇಜ್ಜಿ ಇತ್ತ ಕಂಡಾನಿ ಪರತ್ತ ಇತ್ತ ದುಂಬು ಓ ಎಡ್ಡ ಪ್ರಚಾರ ಅಂದ ಮಂಚ ಇಂದೇ ಓ ಈ ರೀತಿ ಜರತ್ತ ಅಂದೆ ಅಂಚನ ಅಪ್ಪ ಇಲ್ಲಡೆ ಹೋಯ್ನೆ ಅಂದ ಅನ್ನಂದು ಕಂಡನಿ ಬಂದ್ಬಿಟ್ಟು ಒಂಜಿ ನರಮ್ಮಾನಿ ಇಲ್ಲ ಅದು ಉಳ್ಳೆಂದಂದ ಒಂಜಿ ಫೋನಾಗ ಬಂತು ಬೋತನ ಇದು ಫೋನಾಗ ಬಾಕಿಲು ಹೊಡೆದು ಹೋಯ್ನದೆ ಅಕ್ಕ ಕೊಂಚ ಬಾಕಿಲು ಬಾರದು ಹೊಡ್ನೆ ಅತ್ತ ಅಂದ್ ಬಾಕಿಲಿ ಬಾರ್ದು ಹೋಗ್ನೆ ಮೂಲಿ ಎರುಳ್ಳಿರಿ ಮೂಲು ಏರುಳ್ಳೇರ ಅಂದು ಏನು ನಾನು ಎಂದ ಪಣೊಂದು ಪಂದು ಬೋರ್ದು ಓರ್ಚ ಪನ್ನೊಂದು ಲೆಕ್ಕ ಮಾಡಿ ಪೋಪ್ನೆ ದುಂಪು ಅಂತನ ಇಂಕ ಅಪ್ಪೆಲ್ಲಡೆ ಪೋಯರಂಡು ಇಂಕು ದಾನೆ ಗೊತ್ತುಂಡು ದಾನೆ ಇದು ಓಡೆ ಒಪ್ಪರಂದೆ ಯಾವನು ಓಟೆ ಬಂದ ನಿಕ್ಕ ಅಪ್ಪೆಲ್ಲಡೆ ಪೋಯರನ್ನು ಗೊತ್ತುಂಡ ಮನಸ್ಸುಂಡೆ ಮನಸ್ಸುಂಡೆ ಇಂಕ ಫಾರ ನನ್ನಲ್ಲ ಅನ್ನಂದು ಪಿರಲ್ಲ ಅಂಚಾದು ಒಂಜಿ ಪಾತ್ರ ಬಂತೇನೆ ಫೋನಾಗ ಸುದೆ ಬರಿಕೆ ಬರ್ತೇನೆ ಅನ್ನಂದು ಅವಳು ಇಲ್ಲಿ ತೋಯ್ಚಾರು ಇಲ್ಲಿ ಅಂದುಂಡತ್ತೆ ಗಾರ್ದಬ್ಬ ಇಂಚ ಮಂಡ್ಯ ಗದ್ದವನು ಕೇಳಿದ್ದಾನೆ ಎನ್ನ ಕಂಡನಿ ಒಳ್ಳೆ ಕಪ್ಪೆನ ಇಂಚ ಮಂಡ್ಯ ಗದ್ದ ಏನ್ ತೂಪೇನೆ ನೀರಗುಳ್ಳ ಮಿತ್ತು ಬರ ಉಂಟು ಅಪ್ಪ ಪೋಯಾರನ್ನು ಲೆಕ್ಕವಾಡಿ ನೀರಗುಳ್ಳ ಮಿತ್ತು ಬತ್ತು ನೀರ್ದು ಕಂಡನಿ ಪೋಯೆಂದ ಅರ್ಥ ಬೊಕ್ಕ ಅವಳೆ ಮಿತ್ತು ಅಂಬಟೆ ಮರತ್ತನತ್ತ ಅದಕ್ಕೆ ಕತ್ತಿ ಕೊಡತ್ತದು ಒಯ್ನೇನು ಅಂದ ಗುರ್ತೋಗು ಗುರ್ತೋಗು ಪಂಡ ಇಲ್ಲಾಡು ಪುದ್ದರತ್ತ ಅಂಚ ಅಂಬರದ ಮರಕ ಗುರ್ತಾಗಿಟ್ಟಾಡು ಗುರ್ತಾಗವ್ವ ನಮ್ಮ ಕತ್ತಿ ನಮ್ಮ ಕತ್ತಿ ಗುರ್ತಾಗ ಅಂಬರದ ಮರಕ ನೀರುಡು ಗುಳ್ಳ ಬತ್ತುಂಡ 500 ಅಂದ್ರೆ ಲೆಕ್ಕ ಮಾಡ್ಲೇನು ಅಂಚನೆ ಏನು ಹೋಯ್ನೆ ಅಪ್ಪೆಗೆ ಹುಷಾರಿಜ್ಜಿ ಅಮ್ಮೆಗಳು ಹುಷಾರು ಅಜ್ಜನಗಳು ಹುಷಾರಿ ಒಂಜಿ ಜಮ್ಮು ಒಂಜಿ ತೆಮ್ಮ ಅಂದ ಪೋಯರ ಓಟೆ ಹೋಗ್ಪುಣೆ ಓತಿದ್ದೇನೆ ಅಕ್ಕಲ್ ಪೋವಟೆ ಓಟೆ ದೊಕ್ಕ ಇಂಚಿನ ತಿಂದೇನು ಎಂತ ಗಂಟು ಹೊಡೆದಿರ ತಮ್ಮ ಒಂಜಿ ಸಂಗತಿ ಪನೀತ ಹುಷಾರಿ ಆಯ್ರಿ ಪನೀತ ಹುಷಾರಿ ಆಯ ಪಿದಾಡಿ ನನಗೆ ಮಲ್ಲ ಬಾವೇ ರಾತ್ರಿ ಆಡಿ ಅಲ್ಲ ಅರಿಯಣ್ಣೆ ಬತ್ತೆ ಅರಿಯಣ್ಣೆ ಮಲ್ಲ ಬಾವಿ ಅರಿಯವಾವೆ ಅತ್ತೆ ಅನ್ನಂದು ಅತ್ತ ಅರಿಯಣ್ಣೆ ಅನ್ನಂದು ಎಂಚ ಉಳ್ಳದಾನ ಕೇಂದಿರಿ ಎನ್ನಡ ಆತು ಮೋಕೆ ಅಂದಪ್ಪ ಅನ್ನಂದು ಉರ್ಕರ್ನು ಅನ್ನಂದು ಒಂದಿನ ಕುಳ್ಳೇನೆ ಕೂಡ 2 ದಿನ ಉಂಡತ್ತೆ ಎಲ್ಲಿಯ ಬಾವೆಲ್ಲ ಹೋಗ್ತದೆ ಎಲ್ಲ ಅನ್ನಂದು 2 ದಿನ ಅನ್ನಂದು ಅದೇ ಕೊಂಚ ಸೇಮ ಇದೆ ತಿನ್ನೋಡು ಒಂದು ಆಸೆ ಓ ದೇವರ ಬಾವಾಗ ಪೋಪಿ ಕಾಲೇನೆ ಎರಡ ಬಂಡೆ ಈ ಒತ್ತುದು ಗೋರು ಏನು ತಿನ್ಪೇನ್ ಅಂದ ಅನ್ನಂದು ಇತ್ತ ಪುಣ್ಯವಂತನೇ ಉಂಡಿ ಬಂದ್ರೆ ಬಾವಿ ಒತ್ತಿನಿ ಒತ್ತಿನಿ ಅನ್ನು ಅತ್ತ
అన్నాను. శ్యామగడ్డ తిండారు అన్నాను. ಹ್ಮ್. అంచె కడేసింది అంద? అన్నాను. ఆహా. అంచేది ಒಂಜಿ ಸೇವೆ ಅನ್ಪೇನು ಎಂತ? ಇದು ರಾಮರಾಜ್ಯ ಅತ್ತ ಹಾ. ರಾಮರಾಜ್ಯ ಇಂಚಿದ್ರೆ ಮಾತ್ರ ನಾ ಪೇರವಳ್ಳಿ ಐಕ ಅನ್ನಾನು ಹಾ. ಐಕೆ ತೊರೆದಿಯ ಸತಿಯರು ದೇರಲು ನಾನ ಮರುಳ ರಾಮನೇನೆ ಆ ಮರುಳ ರಾಮನೇನೆ ದುರುಳನ ವಶಗಂಟ ಸೀತೆಯ ತಂದಿರಿಸಿದ ಹುಂಬನು ಕಾಲಿಯನ್ನು ಮಾತಾಗಲಿ ಖಾಲಿ ಅಂಡಿ ಇದು ರಾಮರಾಜ್ಯ ಅತ್ತ ಹಾ. అని ರಾಮದೇವರ ನಾನು ಹೇಳ್ತೀರಿ ದಾನದೇವರ- 14 ವರ್ಷ ಬಡಿದ್ರು ಬಿಡ್ದಿರ್ತಾರೆ ಹಾ. ಕೂಟ ಯಾರ ಮನೆಗೆ ಸೇರ್ತಾ ಇದ್ದಾರೆ ಅಂಚ? ಆಗಿ ಇದು ಬಿಸಿಲು ರಾಯ್ಪುನ ರಾಮದೇವರಿ ಸೀತಾದೇವಿని చేసాదేరు అన్నాను. నువ్వు సీతాదేవియా దాయి. నా ముసుంటు నొన్ని తూతానా ತೂ ಯಾರ ಆದಿಮಾಯ ಇದೆ ఆది మాయత్తి పూజ ఒక్కడే చెందలేనా బయట బర్పోర్చి ఒక దాదాదార్పు ಕೆಲವು దగ్గర ಮಾಡಿದ್ರೆ ಪದ್ಮಾಂಬಿಕೆ ದುರ್ಗಾಂಬಿಕೆ ದುರ್ಗಾಂಬಿಕೆಲ್ಲ ಒಳ್ಳೆ ಜೋ ಉಲ ಇದೆ ಓಲೈತಿ ದುರ್ಗಾಂಬಿಕ ಇದು ಸೀತಾದೇವಿಯ ಒಗ. ಸರಿ ತುಳಗೆ ಏನು ಸೀತಾದೇವಿ ಹೆಂಗಿನ ರಾಮನ ಬಡಿದಿ ಇಂದು ಸೀತೆಯಾನ ರಾಮೆ ಅನ್ನ. ಸಮಾತುನಗೆ ಎಂಚ ನಿನ್ನ ಮೋನೆಂಚೊಂದು ತೂತಾನ ದಾನಂಡು ಎಂಚ ಸಾರ್ವಜನಿಕ ಗುಯಲ್ದ ಕೊಂಜಿ ನಾಲಿದ್ದಿನ ಕೊರಪ್ಪನಿದ್ದ ನಿನಗ ಹಾನಿ ಆತ ನಿತ್ಯ ಪೂಜ అని ఇంకెత్తాను నేను తూతానా ఆ. చూపదరా ఆ. ఇలా దగ్గర పాతేరు ನಮ್ಮ ಮದಿ ಮ್ಯಾನ್ ಹೌದು. ಅಂಚೈತೆ ಆ. ಎಂಚ ರಾಮದೇವರು ರಾಮದೇವರು ಸೀತೆಯನ್ನು ಒತ್ತೊಂದೇರು ಅನ್ನನ್ನು. ವನವಾಸ ಉಲೈಲೆತ್ತ ನೋಡಿ ಯಾನೆ ಅನ್ನನ್ನು. ಅಣ್ಣಯ್ಯ ವಾ. ರಾಮದೇವರು ಸೀತೆಯನ್ನು ಉಲೈದತ್ತೊಂದು ಪೇರು ಆ. ಎಂಚ 14 ವರ್ಷ ಕರಿದ್ಲ ಸೀತಾದೇವಿನ ಒತ್ತೊಂದು ಪೇರು ರಾಮದೇವರು ಅನ್ನನ್ನು. ಅಂಡ ರಾಮಲಕ ಯಾನು ಮರ್ಲೆತ್ತಾವ ಎಂಚಿನ ಹೆಚ್ಚಿಗೆ ಹತ್ತೀನಿ ನೀನು ಏನು ಮೂಲೆ ಗುಳ್ಳು ಏನು, ಏನು ಮೂಲೆ ಗುಳ್ಳು? ಎಂತಾನೆ ರಾಮಲಕ್ಕ ಮರ್ಲಿಂದ ಏನು ಮೂಲೆ ಗುಳ್ಳು? ಮರ್ಯಾದಿನ ಏನು ಬಾವ, ಏನು ಬಾವ? ಈ ಅನ್ನ ಕೈತು ಪೆಟ್ಟಿದಿನ್ಪ ಆ? ಬೊರ್ತಿ ಮಡಿತ ಪುಂಟು ಆನೆ ಮಡಿತ ಪುಂಟುಂಡ ಅರ್ಧ ಕೊಂಚ ನೆತ್ತರಿಸಿ ಬೊರ್ತಿ ತುಕ್ಕ ಹೊಟ್ಟೆ ಉಂಟ? ಉಂಡ ಆ? ಬೊರ್ತಿ ಕೆಂದ ಮೀನ ಹೋಗ್ಬೇಡ ಹೋಗ್ಬೇಡ ಅಂಬತ್ತೈದು ಮಾಡಲೇ ಪೂಡೆ ಬೊಕ್ಕದ ಅನ್ನ ಬಿತ್ತು. ಬಿಕ್ಕದೆ ಪೂಡೆ. ಯಾರೋ ಗೊತ್ತು? ಸುದ್ದಿಗೆ ಬರ್ತದೆ ಯಾಕಂದ್ರೆ ಎಂಕಲು ಸ್ತ್ರೀ ಶಕ್ತಿಗಳ ಅಕ್ಕನ ನಾನು ಎಂಕಲು ಮುಸುಂಡು ಹೋದಾರೆ ಎಂಕಲ ಯುವಕ ನಮ್ಮದು ಯುವಕ ಮಂಡಲ ಯಾವ ಬೋಡ ಯಾವ ಬೋಡ ನೀವು ಯಾವ ಬೋಡೆ ಮೂಜೆ ಮೂಜೆ ಜಟುಳ್ಳರು ಒಂಜಿ ಆನಾಗ ಪೆಟ್ಟುವಾಡ್ಲ ಒಂಜಿ ನರಮಣಿ ಮತ್ತೆ ಜರತ್ತ ಅತಿಥಿ ದಾದಾ ಅಕಲ ಎಂಚಿನ ದಾದ ಇನ್ನು ಈ ನಮ್ಮನ್ನ ನಾಯಿಗೆ ಹಾಕ್ಲಕ್ಕ ಹಾಕಿ ಅಲ್ಲಿ ಮಾರ್ರೆ ಬರಲ್ತು ಇಜಲತ್ತ ಅಪ್ಪೋ ಎಲ್ಲಿ ಮುಂದೆ ಬರ ಬುಡಿ ಅನ್ನಿ ನೇ ಯಾನೊಂಜಿ ಕೇನಂತೆ ಬೋಟ ಯಾವ ಇಂಜಿನ ಅಂದಾಜಂಡ ಅಂದಾಜಾತಜ ಪಿದಾಯ್ ದಕ್ಲೆಗೆ ಯಾನೆನ್ನ ಬೊಡೆಜಿಗೆ ಬೆಟ್ಟು ಮಾಡಿನಿಂದ ಅವಡಿಂದ ಬೋಟ ಯಾವ ಅಂದು ಕೇನು ಅಂತೀನಿ ಯಾನೇ ಬೆಟ್ಟದಿಲ್ಲ ಅಂತೀನಿ ನಿಕ್ಕಳು ಯಾರು ಲೆಕ್ಕರತ್ತೆ ನೋಟು ನನಗೆಲ್ಲ ಬಿಡಿ ಅದೇ ಪೋಪೆ ದೇವರೇ ರಾವಣ ಅಂತಕನಿತ್ತ ಪುರದುದ್ಯಾವನದಿ ಸತಿ ಸಹಿತ ಅಭಿನದದ ಭಾವದಲ್ಲಿ ವಿಹರಿಸುತ್ತ ಜಾನಕಿ ದೇವಿಗಿಂದ ಬದುಕದಿಷ್ಟು ವಿಚಿತ್ರ ಜಾನಕಿ ಜಾನಕಿ
ಸುತ ಜಗಕ್ಷೇಮ ಬೀಜವ ಉದರದಲ್ಲಿ ಹುದುಗಿಸುತ್ತ ಜಗಕ್ಷೇಮ ಬೀಜವನುದರದಲ್ಲಿ ಜಾನಕಿ ಜಾನಕಿ ಹೃದಯೇಶ್ವರ ಮಾನವ ಬದುಕಿನ ಗತಿ ಸ್ಥಿತಿಗಳೆಷ್ಟು ವಿಚಿತ್ರವೆಂಬುದನ್ನು ನಮ್ಮ ಜೀವನದ ಪುನರಾವಲೋಕನದಿಂದ ತಿಳಿಯಬಹುದು. ಬದುಕಿನ ಪಯಣದಲ್ಲಿ ಇಷ್ಟು ಸುದೀರ್ಘ ದುರ್ಗವನ್ನು ಕ್ರಮಿಸಿ ಬಂದ ಈ ಕಾಲಘಟ್ಟವೇ ಇಂಥದ್ದೊಂದು ಸಿಂಹಾವಲೋಕನ ಅಥವಾ ಸ್ವಾತ್ಮ ಶೋಧನೆಗೆ ಪಕ್ವ ಕಾಲವೆಂದು ನನ್ನ ಅಭಿಪ್ರಾಯ. ಪುತ್ರಕಾಮೇಷ್ಟಿಯ ಫಲರೂಪವಾಗಿ ನಾವು ನಾಲ್ವರು ಹುಟ್ಟಿಕೊಂಡೆವು. ಹೀಗೆ ನಮ್ಮ ಹುಟ್ಟೆ ವಿಚಿತ್ರವಾಗಿ ಬದುಕು ಮತ್ತೆಷ್ಟು ವಿಚಿತ್ರವೆನಿಸಿತು. ಭಗವಾನ್ ವಿಶ್ವಾಮಿತ್ರರಿಗೆ ತಮ್ಮೊಂದು ಯಜ್ಞ ರಕ್ಷಣೆಗೆ ಶ್ರೀರಾಮನೆಂಬ ಬಾಲಕ ಬೇಕಾಯಿತು. ಅದೇ ಸಂದರ್ಭದಲ್ಲಿ ನನ್ನಿಂದ ತಾಟಕೆ, ಸುಬಾಹು ಮುಂತಾದ ಲೋಕಕಂಟಕರ ಸಂಹಾರವಾಯಿತು. ಲೋಕಕ್ಷೇಮದ ಬೀಜ ವಾಪನವಾಯಿತು. ಮುಂದೆ ವಿವಾಹವಾಯಿತು. ಮುಂದೆ ಪಟ್ಟಾಭಿಷೇಕವಾಗಿ ಅಯೋಧ್ಯೆಯ ಧರ್ಮ ಸಿಂಹಾಸನವೇರಬೇಕಾದ ನಾನು ಸತಿ ಸೋದರರೊಂದಿಗೆ ವನವಾಸಕ್ಕೆ ಹೊರಟಬೇಕಾಯಿತು. ಹೆಣ್ಣು ಹೇಗಿರಬಾರದೆಂಬುದಕ್ಕೆ ನಿದರ್ಶನ ಪ್ರಾಯಳಾದ ಶೂರ್ಪನಖಿಯ ಕಾರಣವಾಗಿ ನಮ್ಮ ಜೀವನದ ದಿಶಪಲ್ಲಟಕ್ಕೆ ಕಾರಣನಾದ ರಾವಣನ ಪ್ರವೇಶವೂ ಆಯಿತು. ತಂಗಿಗಾದ ಅಪಮಾನಕ್ಕೆ ಪ್ರತಿಕಾರವಾಗಿ ರಾವಣನಿಂದ ನಿನ್ನ ಅಪಹಾರವಾಯಿತು. ಸುಗ್ರೀವ ಹನುಮಂತ ಮುಖ್ಯ ವಾನರ ಪ್ರಾಪ್ತಿಯಾಯಿತು. ಮುಂದೆ ಯುದ್ಧದಲ್ಲಿ ರಾವಣಾದಿ ದುಷ್ಟರ ನಾಶವಾಯಿತು. ನಿನ್ನೊಂದಿಗೆ ಮರಳಿ ಅಯೋಧ್ಯೆಯನ್ನು ಸೇರಿ ಪಟ್ಟಾಭಿಷೇಕವು ನಡೆದು ಹಲವು ವರ್ಷಗಳೇ ಸಂದು ಹೋಗಿವೆ. ಗರ್ಭಿಣಿಯಾದ ನೀನು ಉಲ್ಲಸಿತಳಾಗಬೇಕೆಂಬ ಉದ್ದೇಶದಿಂದಲೇ ನಾವು ಉದ್ಯಾನವನದಲ್ಲಿ ರಾತ್ರಿ ಹೊತ್ತು ಚಂದ್ರಿಕಾ ವಿಹಾರವನ್ನು ಕೈಗೊಂಡದಲ್ಲವೇ? ನೀನೇಕೆ ಉತ್ಸಾಹ ತೋರುತ್ತಿಲ್ಲ? ದಣಿವಾಯಿತೆ? ನಿದ್ದೆ ಬರುತ್ತಿದೆಯೇ? ಅಥವಾ ಗರ್ಭಿಣಿಯಾದರೂ ನಿನಗೇನಾದರೂ ವಿಶಿಷ್ಟ ಬಯಕೆ ಇದೆಯಾ? ಬಿಚ್ಚು ಮನಸ್ಸಿನಿಂದ ತಿಳಿಸು ದೇವಿ. ದೇವಾ, ಕಲ್ಪವೃಕ್ಷದ ತಂಪು ನೆರಳಲ್ಲೇ ಸದಾ ಇರುವವರಿಗೆ ಬಯಕೆ ಏನು? ಕಾಮಧೇನುವಿನ ಕ್ಷೀರಪಾನ ಮಾಡಿದವರಿಗೆ ಶುದ್ಧಾದೆಯೇ? ನಿನ್ನ ಈ ಕೃಪಾಶ್ರಯದಲ್ಲಿ ಸದಾ ಸುಖಿಯಾಗಿರುವ ನನಗೆ ಬೇರೆ ಏನು ಬಯಕೆ ಸ್ವಾಮಿ? ಆದರೂ ನೀನು ಕೇಳಿದೆ ಎನ್ನುವ ಕಾರಣಕ್ಕಾಗಿ ಔಪಚಾರಿಕವಾಗಿ ನಾನು ನನ್ನ ಕಿರುದಾಸೆಯೊಂದನ್ನು ನಿವೇದಿಸಿಕೊಳ್ಳಲೆ? ವೈದೇಹಿ ಸ್ವಾಮಿ, ಸಂಕೋಚವೇಕೆ? ಮರೆಮಾಚದೆ ಹೇಳು. ಪ್ರಭೋ, ಬಯಕೆಯೊಂದಿದೆ ಸಲಿಸುವೆಯ ನಲ್ಲ ಬಯಕೆಯೊಂದಿದೆ ಸಲಿಸುವೆಯ ನಲ್ಲ ನಲ್ಲ ಬಯಕೆಯೊಂದಿದೆ ಸಲಿಸುವೆಯ ನಲ್ಲ ಸಮಯವಾಗಿತೋ ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ
ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ ಏನಲ್ಲ ಬಯಕೆಯೊಂದಿದೆ ಸಲ್ಲಿಸುವೆಯನಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ ನಯನ ಪುಣ್ಯಾಶ್ರಮದ ದರ್ಶನ ಬಯದೆ ಕಿವಿಗಳು ಮಧುರ ವೇದಾಧ್ಯಯನ ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಹವಿಯ ಕಂಪನು ಬಯಸುತ್ತಿಹವೆಂದಿಂದ್ರಿಯಂಗಳು ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ವೇದಾಧ್ಯಯನ ನಾಸಿಕ ಹವಿಯ ಕಂಪನು ಬಯಸುತ್ತಿಹವೆಂದಿಂದ್ರಿಯಂಗಳು ಎನ್ನಿಂದ್ರಿಯಂಗಳು ಬಯಕೆಯೊಂದಿದೆ ಸಲ್ಲಿಸುವೆಯನಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ ನಲ್ಲ ದೇವಿ ರಾಮರಾಜ್ಯವೆಂಬ ಸುಖೀ ರಾಜ್ಯವನ್ನು ಸ್ಥಾಪಿಸಿ ಸರ್ವರಿಂದಲೂ ದೇವರೆಂದೇ ಸ್ತುತಿಸಲ್ಪಡುವ ನಿನಗೆ ಪತ್ನಿಯಾದುದು ನನ್ನ ಪೂರ್ವಜನ್ಮದ ಪುಣ್ಯ ವಿಶೇಷವೇ ಸರಿ. ರಾಮರಾಜ್ಯದಲ್ಲಿ ಕೊರತೆ ಎನ್ನುವ ಶಬ್ದಕ್ಕೆ ಸ್ಥಾನವೇ ಇಲ್ಲ. ಫಲ ಕೊಡದ ವೃಕ್ಷಗಳಿಲ್ಲ, ಹೂಬಿಡದ ಹುಲ್ಮಗಳಿಲ್ಲ, ಹಾಲಿಯದ ಗೋವುಗಳಿಲ್ಲ, ಭಾಮಿನಿಯರುಳ್ ಬಂಜೆಯರಿಲ್ಲ. ಹೀಗೆ ಸಕಲರು ಕೊಂಡಾಡುತ್ತಿರುವಾಗ ಸತಿಯಾದ ನಾನು ನನ್ನ ಕಿರು ಬಯಕೆಯೊಂದನ್ನು ಹೇಳಿಕೊಳ್ಳುವುದು ಸಮಂಜಸವಲ್ಲವೆಂದು ಕೆಲ ದಿನಗಳಿಂದ ನನ್ನೊಳಗೆ ಅದುಮಿಟ್ಟುಕೊಂಡಿದ್ದೆ ಪ್ರಭು. ಹೌದೇ? ಆದರೆ ಈಗ ಶ್ರೀಮುಖದಿಂದಲೇ ಅಪ್ಪಣೆ ಬಂದ ಮೇಲೆ ನಾನು ನನ್ನ ಕಿರುದಾಸೆಯನ್ನು ಯಾವುದೇ ಭಯ ಸಂಕೋಚವಿಲ್ಲದೆ ಹೇಳುತ್ತೇನೆ. ಪ್ರಭು, ತಾವು ಪಟ್ಟಾಭಿಷಿಕ್ತರಾಗಿ ಸುದೀರ್ಘ ಸಮಯವನ್ನು ಸುಖದಿಂದ ಕಳೆದರು ಯಾಕೋ ಏನು ಮನಸ್ಸಿಗೆ ಸಂತೋಷ ಕಾಣಿಸುತ್ತಿಲ್ಲ ಸ್ವಾಮಿ. ಹೌದೇ? ಮನಸ್ಸು ಪುಣ್ಯಾಶ್ರಮದ ದರ್ಶನಕ್ಕೆ ಕಾಡುತ್ತಾ ಇದೆ. ಮೂಗು ಹೋಮದ ಧೂಮದ ಕಂಪನ್ನು ಆಘ್ರಾಣಿಸುವುದಕ್ಕೆ, ಕಿವಿಗಳು ಮಂತ್ರಘೋಷ ಶ್ರವಣ ಸುಖಕ್ಕೆ ಹಮ್ಮಲಿಸುತ್ತಾ ಇದೆ ಸ್ವಾಮಿ. ನನ್ನೀ ಕಿರುದಾಸೆಯನ್ನು ಸಲ್ಲಿಸುವೆಯಾ ದೇವ? ವೈದೇಹಿ ಸ್ವಾಮಿ, ವಿದೇಹ ವಂಶಸ್ಥರು ದೇಹಾಭಿಮಾನವನ್ನೇ ತೊರೆದ ಸ್ಥಿತ ಪ್ರಜ್ಞರಂತೆ ಸಾಮಾನ್ಯ ಗರ್ಭಿಣಿ ಸ್ತ್ರೀಯರು ಬಲುವಿಧ ಭಕ್ಷ್ಯ ಭೋಜನಗಳನ್ನು ಬಯಸಿದರೆ ವಿದೇಹ ವಂಶಸ್ಥಿಯಾದ ನೀನು ವಿಶಿಷ್ಟವಾದ ಬಯಕೆಯನ್ನು ಮುಂದಿರಿಸಿರುವೆ. ಹೌದು, ಆಗಲಿ. ಸತಿಯಾದ ನಿನ್ನ ಬಯಕೆಯನ್ನು ಈಡೇರಿಸಬೇಕಾದುದು ಪತಿಯಾದ ನನ್ನ ಕರ್ತವ್ಯವೇ ಆಗಿದೆ. ಸಮಯ ಸಂದರ್ಭವರಿತು ನಿನ್ನ ಆಸೆಯನ್ನು ನೆರವೇರಿಸುತ್ತೇನೆ. ಇನ್ನೇನಾಗಬೇಕು ದೇವಿ? ಸ್ವಾಮಿ, ದೇವಿ, ದೇಹಕ್ಕೆ ದಣಿವಾಗಿದೆ. ಸಕಲ ಜೀವ ಜಾತಂಗಳಿಗೂ ಆಧಾರ ಸ್ಥಾನವೆನಿಸಿರುವ ನಿನ್ನ ಮಡಿಲಿಗೆ ತಲೆಯಾನಿಸಿ ತುಸು ವಿರಮಿಸಲೇ. ಆಹಾ, ಒಂದು ವಿಶಿಷ್ಟ ಬಯಕೆ ಸರಿ. ಯಾವಾಗಲೂ ನಾನು ನಿನ್ನ ಮಡಿಲಾಸರಲ್ಲಿ ಮಲಗುವವನು. ಇವತ್ತು ನಿನಗೆ ಬಯಕೆ ಆಯಿತೆ. ಆಗಲಿ. ಲತಾ ಮಂಟಪದಲ್ಲಿ ಶಿಲಹಾಸಿನ ಮೇಲೆ ಎಳೆಧರಿಳ ಮೃದು ಪಲ್ಲಂಕ ಸಿದ್ಧವಾಗಿಯೇ ಇದೆ. ಬಾ, ನನ್ನ ತೊಡೆಗೆ ತಲೆಯಿರಿಸಿ ವಿಶ್ರಮಿಸು. ಆಗಲಿ ಸ್ವಾಮಿ.
ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು ಸತಿಯು ನಿದ್ರಿಸೆ ನೋಡಿ ಸತಿಯು ನಿದ್ರಿಸೆ ನೋಡಿ ರಘುವರ ನಿಂತು ಯೋಚಿಸಿದ ರಘುವರ ನಿಂತು ಯೋಚಿಸಿದ ಗುರುಗಳೆಂದಿಹ ತೆರದಿ ಜಾನಕಿ ಧರಿಸಿರುವಳಿ ಯಮಳ ಪಿಂಡಕ್ಕೆ ಗುರುತರದ ಶ್ರೀರಕ್ಷೆಯಿತ್ತ ಪೆನ್ನೆನುತ್ತ ದೈವವನ್ನು ಸ್ಮರಿಸಿ ವಿಶ್ವಾಮಿತ್ರ ನಿತಿಹ ಶರವಿಜೃಂಭಕಗಳನ್ನು ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಗರ್ಭಸ್ಥ ಶಿಶುಗಳಿಗೆ ಆ ಆ ಆ ಆ ಆ ಗರ್ಭಿಣಿಯಾದ ಸೀತೆಯ ಮೈಮುಖ ಲಕ್ಷಣಗಳನ್ನು ಪರಿಶೀಲಿಸಿ ಗುರುಗಳಾದ ವಶಿಷ್ಠರು ಈಕೆಯ ಗರ್ಭದಲ್ಲಿ ಯಮಳ ಪಿಂಡಗಳಿರುವುದಾಗಿ ತಿಳಿಸಿದ್ದಾರೆ. ಮನುಕುಲದ ಈ ಭಾಗ್ಯ ಜ್ಯೋತಿಗಳು ತೇಜ ಸಂಪನ್ನರಾಗಿ ಜನಿಸಬೇಕಾದರೆ ಪಿತೃವಾದ ನನ್ನಿಂದ ಮಹತ್ತರವಾದ ಕೊಡುಗೆ ಸಲ್ಲಬೇಕು. ಅದೇ ಈ ಗರ್ಭಸ್ಥ ಶಿಶುಗಳಿಗೆ ಮಂತ್ರ ರಕ್ಷೆಯಾಗಬೇಕು. ನನಗೆ ವಿಶ್ವಾಮಿತ್ರರಿದ್ದ ವಿಜೃಂಭ ಕಾಷ್ಟಗಳನ್ನು ನಿದ್ರಿತ ಸೀತೆಯ ಕಿವಿಯ ಮೂಲಕ ಉಪದೇಶಿಸುತ್ತೇನೆ. ಆಹಾ, ಮಹಾಸ್ತ್ರಗಳು ಜ್ಯೋತಿ ಸ್ವರೂಪದಲ್ಲಿ ಬಂದು ಪ್ರದಕ್ಷಿಣೆಗೈದು ಸೀತೆಯ ಗರ್ಭ ಪ್ರವೇಶವನ್ನು ಮಾಡಿದ್ದನ್ನು ಕಂಡೆ. ಕಾರ್ಯ ಕೈಗೂಡಿದೆಂಬುದರಲ್ಲಿ ಸಂದೇಹವಿಲ್ಲ. ಅದಾರು ಬರುತ್ತಿರುವುದು? ಹುಡುಕುದಲ್ಲಿಗೆ ಬಂದ ಭದ್ರರಾಮನ ನೋಡಿ ಒಡವಿ ಪತಿಯಂತ್ರಿಗಳಿಗೆ ರಗಿ ಕಡುದು ಗುಡದಿಂದಿರಲು ನಸು ನಗುರುದಲಾತನಂ ನುಡಿಸಿದನು ಶರಣ ವತ್ಸಲನು. ಏನು ಬಂದೆ ಚರಣೆ ಮೊಗದಿದು ಗುಡವಿದೇಕೆ ಹಾನಿ ಯಾರಿಂದ ಆಯ್ತು ಬೇಡು ಏನಾದರಾಗಲದ ನೋಡಿಕೊಂಡವನು ತುಮ್ಮಾನ ತೊರೆದು ನಲಿಕನಿಗೆಂದ. ಓ ಚರಣೆ, ಈ ಹೊತ್ತಿಗೆ ದುಃಖಿತನಾಗಿ ನನ್ನಲ್ಲಿಗೆ ಬಂದಿದ್ದೀಯಲ್ಲ, ಏನಾಯಿತು? ಯಾರಿಂದ ಚಿಂತೆ? ನನ್ನಲ್ಲಿ ಹೇಳಿಕೊ. ಏನು ಹೇಳಲಿ ದೇವಾ? ಪೇಳಲಿಂತೈರಾಯ ರಜಕರೋರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ. ಭೂಳನೈದಿಹ ಸತಿಯ ಮೇಲಾಗಿ ನಮ್ಮನ ಭೂಲೋಲ ಮುರುಳನೆಂದುರಿದ.
ದೊರೆದ ಪ್ರಭು, ಚರಣೆ. ತಮ್ಮ ಅಪ್ಪಣೆಯಂತೆ ಹ ಊರು ಸುತ್ತಲು ಹೋದ ಬೇಹಿನ ಚರನನು ಹ ಹಾಗೆ ರಜಕರ ಕೇರಿಯಲ್ಲಿ ಬರುತ್ತಿದ್ದಾಗ ಹ ಕ್ರೋಧನನೆಂಬ ಮಡಿವಾಳನ ಮನೆಯಲ್ಲಿ ಗಂಡ ಹೆಂಡತಿ ಜಗಳವಾಡುತ್ತಿದ್ದರು. ಹೌದೇ? ಮಾತಿನ ಮಧ್ಯೆ ತಮ್ಮ ಹೆಸರು ಕೇಳಿ ಬಂದ ಕಾರಣ ಹ ಹೊರಗಿನಿಂದಲೇ ಅವರ ಸಂಭಾಷಣೆಯನ್ನು ಆಲಿಸಿದೆ. ಹ ಹೇಳದೆ ತವರಿಗೆ ಹೋಗಿ ಕೆಲವು ದಿನ ಕಳೆದು ಮರಳಿದ ಮಡದಿಯನ್ನು ಹ ಮಡಿವಾಳ ಆಕ್ಷೇಪಿಸಿ ಬೈಯುತ್ತಿದ್ದ. ಹೌದೇ? ಆಗ ಆ ಹೆಣ್ಣು ಪ್ರಜಾರಂಜಕನಾದ ಶ್ರೀರಾಮನ ಪತ್ನಿ ಪ್ರೇಮ ಪ್ರಜೆಗಳಾದ ನಮಗೆ ಮಾದರಿಯಾಗಬೇಕೆಂದು ಬುದ್ಧಿವಾದ ಹೇಳುತ್ತಿದ್ದಳು. ಹೌದೇ? ಆಗ ಆ ತಲೆಗೆಟ್ಟ ಕ್ರೋಧಗಳಹಿದ ಹ ಹೀನ ನುಡಿಗಳನ್ನು ಉಚ್ಚರಿಸಲು ನನ್ನ ನಾಲಿಗೆ ಹೊರಳುತ್ತಿಲ್ಲ ದೇವಾ, ಹೊರಳುತ್ತಿಲ್ಲ. ಹೌದೇ? ಏನೆಂದು ನಿಂದಿಸಿದ? ಸತಿಯನ್ನು ಮಾತ್ರ ನಿಂದಿಸುತ್ತಿದ್ದರೆ ನಾನದನ್ನು ತಮ್ಮಲ್ಲಿ ದೂರುತ್ತಿರಲಿಲ್ಲ. ತಮ್ಮನ್ನೇ ದೂರಿದ ಆ ಕೆಟ್ಟವ. ಹೌದೇ? ಏನು? ರಾವಣ ಕೊಂಡೊಯ್ದ ಸೀತೆಯನ್ನು ರಾಮ ಸ್ವೀಕರಿಸಿದನೆಂದು ನಿನ್ನ ಪರಿಗ್ರಹಿಸಲು ನಾನು ರಾಮನಂತೆ ಮರುಳನಲ್ಲ ಎಂದು ಆಡಿದ ಪ್ರಭು. ಎನ್ನಲು ಧಿಮ್ಮನೆ ಸತಿಯ ಶಿರವ ಮಡಿಲಿಯೂ ಸರಿಸಿ ಜನಪನೆದ್ದ ಚರಣ ಕರೆದು ಮುನಿಯದಿರು ರಜಕನಿಗೆ ಕಟ್ಟಾಜ್ಞೆ ನಿನಗೆನುತಾ ಮನ ಮುದುಡಿ ನಡೆದ ರಘುರಾಮ ಮನ ಮುರುದಿ ನಡೆದ ರಘುರಾಮ. ತಡೆ ತಡೆ, ಯಾರೂ ಆ ಅಗಸನ ಮೇಲೆ ಕೈ ಮಾಡಕೂಡದು. ಇದು ರಾಜಾಜ್ಞೆ. ನೀನಿನ್ನು ಒಳಗಿದ್ದುಕೋ. ಗುಲಾಂಬುಧಿ ಚಂದ್ರ ಶ್ರೀಮುಖ ವನಜ ಬಾಡಿ हो जाके बाढ़ हो जाके बुद्धि चंद्र श्रीमुख वनज बाड़े हो जागे मानस वनधियೊಳಗೆದ್ದಿಹುದೇ ಚಿಂತೆಯ ಘನ ತರಂಗ ಮಾನಸ ವನಧಿಯೊಳಗೆದ್ದಿಹುದೇ ಚಿಂತೆಯ ಘನ ತರಂಗ ಇನ ಗುಲಾಂಬುಧಿ ಚಂದ್ರ ಶ್ರೀಮುಖ ವನಜ ಬಾಡಿ ಹುದ್ಯಾಗೆ ಮಾನಸವ ನದಿಯೊಳಗೆದ್ದಿಹುದೇ ಚಿಂತೆಯ ಘನ ತರಂಗ ಅಣ್ಣ
ತ್ವರೆಯಿಂದ ಬಂದೆ. ಹಾ ಇಲ್ಲಿ ನೋಡಿದೆ ಭರತ, ಶತ್ರುಘ್ನ, ಮಂತ್ರಿ, ಸೇನಾಧಿಪತಿಗಳು ಎಲ್ಲರೂ ನೆರೆದಿದ್ದಾರೆ. ಹಾ ಭರಲಾಜ್ಞೆ ಇದ್ದ ನೀನು ಮಾತ್ರ ಮೌನ ಮುದ್ರೆಯಿಂದ ಗಂಭೀರವದನಾಗಿ ಕುಳಿತಿರುವೆ. ಹಾ ನಿನ್ನ ಮಾನಸ ಶರದಿ ಘನಚಿಂತ ತರಂಗಗಳಿಂದೊಡಗೂಡಿ ಪ್ರಕ್ಷುಬ್ಧವಾಗಿದೆ ಎಂಬುದನ್ನು ಮುಖಭಾವದಿಂದಲೇ ತಿಳಿಯಬಹುದು. ಹಾ ಚತುಸ್ಸಾಗರ ಪರಿವೇಷ್ಟಿತವಾದ ಭೂಮಂಡಲದ ಚಕ್ರವರ್ತಿಯಾದ ನಿನಗೆ ನಾವೆಲ್ಲ ಸಹಾಯಕರಾಗಿರುತ್ತ ಚಿಂತಾವಾದೇ ಅಣ್ಣ. ಹಾ ಅವಸರದ ಕರೆಯಾಕಿ ಚಿಂತಾ ಕಾರಣವೇನು ವಿವರಿಸುವ ಕೃಪೆ ಮಾಡು. ತಮ್ಮ ಲಕ್ಷ್ಮಣ, ಮನುಕುಲೇಶ್ವರ ನಡತಿ ಮಾನ್ಯವು ಮನುಕುಲೇಶ್ವರ ನಡತೆ ಜನಪರಮವಾದಕ್ಕೆ ಹೆದರುವ ಗುಣವುದಿರಬೇಕು. ನಮಗಾದರ್ಶವಿದು ಜಗದಿಗೆ ಜಗತ್ತಿನಲ್ಲಿ ಜನಕ್ಕೆನುದೆಗಿರುದಲೆಮ್ಮಯ ಮನುಕುಲಕ್ಕೆ ಅಪವಾದ ನಡೆಸಿದೆ. ಹೌದು ತಮ್ಮ. ಜನಗಳಮಯ ಮನುಕುಲಕ್ಕೆ ಅಪವಾದ ನಡೆಸಿದೆ. ವನಿತೆಯನು ತ್ಯಜಿಸುವಡಿ ಮನಗೈದಿಯನು ತಾನೆ ನಾನು. ತಮ್ಮ ಲಕ್ಷ್ಮಣ, ಅಣ್ಣ, ನಿನ್ನನ್ನು ಈ ರೀತಿಯಾಗಿ ಕರೆಯುವುದಕ್ಕೆ ಬಲವಾದ ಕಾರಣವಿದೆ ತಮ್ಮ. ಹೌದೇ ಅಣ್ಣ. ಸ್ವಂತ ಹಿತಾಸಕ್ತಿಗಳನ್ನು ಬಲಿಗೊಟ್ಟು ಸುಜನ ಬಾಂಧವರನ್ನು ಪರಿತ್ಯಜಿಸಿ ರಾಷ್ಟ್ರ ಹಿತವನ್ನು ಸಾಧಿಸಿದವರು ಇಕ್ಷ್ವಾಕು ಮಹಾರಾಜ ಆತನ ಪುತ್ರನಾದ ದಂಡಕನನ್ನೇ ಪರಿತ್ಯಜಿಸಿದ್ದು. ಸಗರ ಚಕ್ರವರ್ತಿಯ ಸುತನಾದ ಅಸಮಂಜಸನನ್ನು ಬಿಟ್ಟದ್ದು. ಇವರೇ ನಮಗೆ ಮೇಲ್ಪಂಕ್ತಿಯಾಗಿದೆ. ಪ್ರಸ್ತುತ ನನ್ನ ಧರ್ಮಪತ್ನಿಯ ದೆಸೆಯಿಂದ ನಮ್ಮ ಮನುಕುಲಕ್ಕೆ ಅಪವಾದವಡಿಸಿದೆ. ಅಪವಾದವೇ? ಕಳಾಶಯಲ್ಲಿದ್ದ ಆಕೆಯನ್ನು ನಾನು ಪರಳಿ ಗ್ರಹಿಸಿದ್ದು ನಮ್ಮ ಪ್ರಜೆಗಳಲ್ಲೋರ್ವನಿಗೆ ಸಹ್ಯವಾಗಲಿಲ್ಲವೆಂದು ತಿಳಿದು ಬಂದಿದೆ. ಈಗ ಒಬ್ಬನ ಅಭಿಪ್ರಾಯವಾದ ಈ ವಿರೋಧ ಧ್ವನಿ ಮುಂದೊಂದು ದಿನ ಸಮಸ್ತ ಪ್ರಜಾವರ್ಗದ ಧ್ವನಿಯಾಗಿ ಬೆಳೆಯುವ ಮುನ್ನವೇ ನಾನು ಕಾರ್ಯಪ್ರವೃತ್ತನಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಆ ರಜಕನ ಮಾತನ್ನು ಅಲ್ಲಗಳೆಯಲಾಗದು. ಆದ್ದರಿಂದ ಸೂರ್ಯೋದಯದ ಸುಖ ಪ್ರದೀಪ್ತಿಗಾಗಿ ಭೂಮಾನಿನಿ ಯಾಮಿನಿಯನ್ನು ತೊರೆವಂತೆ ಮಹಾಯೋಗಿಯೊಬ್ಬ ಮನಸ್ಸನ್ನು ಸಂಸ್ಕರಿಸಿಕೊಳ್ಳಲು ಮಮಕಾರವನ್ನು ಬಿಡುವಂತೆ ಕುಲ ವಧುವಿನ ಕೀರ್ತಿ ಪ್ರಭೆಗೆ ಅಪವಾದದ ಜವನಿಕೆಯಾಗಿ ಪರಿಣಮಿಸಿದ ಸೀತೆಯನ್ನು ನಾನು ತ್ಯಜಿಸಲು ನಿರ್ಧರಿಸಿದ್ದೇನೆ ತಮ್ಮ. ಲಕ್ಷ್ಮಣ ಹರಗರ ಯಾರಲಿ ಕೆರೆದು ಮಳಿಸಿದನು ಮನದಿ. ಲೋಕಮಾತೆಯ ಚಾರು ಚರಿತೆಯನ್ನು ಜಗವೆಲ್ಲ ಏಕಮಾತದ್ಯೋ ಪುಗಳುವುದು. ಲೋಕಮಾತೆಯ ಚಾರು ಚರಿತೆಯನ್ನು ಜಗವೆಲ್ಲ ಏಕಮಾತದ್ಯೋ ಪುಗಳುವುದು. ನಾಗಪಾತಿಗಳು ಸಗ ಕಳ್ಟಿಗೆ ರೂಪವಜನ ಆನೆ ಪೊಕ್ಕೆತ್ತು ಬೌದಿವುಗ
ಲೋಕಮಾತೆಯ ಚಾರು ಚರಿತೆಯನು ಜಗದಲ್ಲರಿಗಾಮದರಿವು ಹೊಗಳುವುದು ಶ್ರೀರಾಮಚಂದ್ರನ ಬಾಯಿಯಿಂದ ಎಂತ ಪರುಷವಾಕ್ಯವನ್ನು ಕೇಳಿದೆ. ಈ ಮಾತನ್ನು ಕೇಳಿದ ಮಾತ್ರಕ್ಕೆ ಭರತ ಮರವಟ್ಟಿದ್ದಾನೆ, ಶತ್ರುಘ್ನ ಮರುಗುತ್ತಿದ್ದಾನೆ. ಸ್ಥೈರ್ಯದಲ್ಲಿ ಆದಿಶೇಷನಂತೆ ಎನ್ನುವ ನಗಳತವೆತ್ತ ನಾನು ಕೂಡ ಭೂಕಂಪಕ್ಕೆ ದರಿಗುರುಳುವ ಪರ್ವತದಂತೆ ಒಮ್ಮೆಲೆ ಕುಸಿದು ಬಿದ್ದೆ. ಏನಾಯಿತು ಏನಾಯಿತು? ಮನುಕುಲಕ್ಕೆ ಕೀರ್ತಿಯನ್ನು ಒದಗಿಸುವ ರಾಮನು ಹೀಗೆ ಹೇಳಿದ. ಪ್ರಶಂಸಿತರಾದ ನಾನೇಕೆ ಚಂಚಲ ಚಿತ್ತನಾದೆ? ನನ್ನ ಚಿತ್ತ ಚಾಂಚಲ್ಯ ಕಾರಣನಾದವ ಯಾರು? ಹೊರಿಸಿದ ಪಾಪಿ ದಾರಿಣಿಯೊಳವನ ಧೋರಣೆಯು ಕರ್ಮಸಾಕ್ಷಿಯಾದ ಸೂರ್ಯನ ಮೇಲೆ ಉಗುಳನ್ನು ಹಚ್ಚಿದರೆ ಸೂರ್ಯನಿಗೆ ಎಂಜಲು ತಾಗುವುದೇ? ಕ್ಷೀರಾಬ್ದಿಯನ್ನು ಕೆಡಿಸಲೆಂದು ಕುಹಕಿಯೊಬ್ಬ ಹುಳಿ ಹಿಂಡಿದರೆ ಕ್ಷೀರಾಬ್ದಿ ಕೆಟ್ಟು ಮೊಸರಾಗುವುದೇ? ತಲೆಗಟ್ಟವನೊಬ್ಬ ಅಸೂಯೆಯಿಂದ ಧವಳ ಚಾರಿತ್ರದ ದೇವಿಯ ಮೇಲೆ ಅಪಮಾನದ ಉಗುಳನ್ನು ಹಚ್ಚಲು ಯತ್ನಿಸಿದರೆ ಶುದ್ಧಿ ಕೆಟ್ಟಿದೆ. ಭೂಮಿಜೆಗೆ ಮಿಥ್ಯಾಪವಾದ ಹೊರಿಸಿದ ದುಷ್ಟ ಈ ಭೂಮಿಯಲ್ಲಿರಲು ಯೋಗ್ಯನಲ್ಲ. ಈ ಭೂಮಿಯ ಯಾವ ಮೂಲೆಯಲ್ಲಿದ್ರು ಆತನನ್ನು ಹುಡುಕಿಕೊಂಡು ಬರುತ್ತೇನೆ. ಲಕ್ಷ್ಮಣ ಸೈನಿಸಿಕೋ. ತ್ವಜೆಗೆ ಇಲ್ಲಿದಿಗೇನಾದರೂ ದಾರಿ ಬೀರಿಲ್ಲ. ಕುಲಕೀರ್ತಿ ಹಿರಿದಲ್ಲರಿ ಗತಿಯಲ್ಲಾಗ ಸಹೋದರ ಸೈನಿಸಿಕೋ. ನನ್ನ ನಿರ್ಧಾರದ ಬಗ್ಗೆ ನೀನಾಡಿ ತೋರಿಸಿದ ಅಸಮಾಧಾನ ನಿನ್ನೊಬ್ಬನದಲ್ಲ, ಇಲ್ಲಿ ನೆರೆದ ಸರ್ವರ ಅಭಿಪ್ರಾಯವೆಂದು ನಾನು ಬಲ್ಲೆ. ನೀನೆಂದಂತೆ ಸೀತೆ ಶುದ್ಧ ಚರಿತೆ, ಪರಮ ಪುನೀತೆ ಹೌದೆಂಬುದರಲ್ಲಿ ನಿನಗಿಂತ ಚೆನ್ನಾಗಿ ನಾನು ಬಲ್ಲೆ. ಆಕೆಯಲ್ಲಿ ಕಲೆ ಎಂಬುದಿಲ್ಲವೆಂಬುದು ನಿರ್ವಿವಾದ. ಆದರೆ ಬೇರೆ ನಿರ್ವಾಹವಿಲ್ಲದೆ ನಾನೀ ನಿರ್ಧಾರಕ್ಕೆ ಬರಬೇಕಾಯಿತು. ನೀನೆಂದಂತೆ ಸೀತೆಯನ್ನು ನಾನು ಬಿಡುತ್ತಿರುವುದು ತಪ್ಪಾದರೆ ಅದೇ ದೇವತೆಗಳು ಆಕ್ಷೇಪಿಸುತ್ತಿರಲಿಲ್ಲವೇ? ಮೇಲಾಗಿ ಗುರುಗಳಾದ ವಶಿಷ್ಠರು ಮೌನವಾಗಿದ್ದು ಸಮ್ಮತಿಸಿದ್ದಾರಲ್ಲದೆ ಆಕ್ಷೇಪಿಸಿಲ್ಲ. ಪ್ರಜೆಗಳಿಗೆ ನಾನು ರಾಜಾರಾಮನಾಗಿ ವ್ಯವಹರಿಸುವುದು ಮುಖ್ಯವಲ್ಲದೆ ಸೀತಾರಾಮನಾಗಿರುವುದಲ್ಲ. ಸೀತಾರಾಮನಾಗಿದ್ದೆ ರಾಜಾರಾಮನಾಗಿ ವ್ಯವಹರಿಸಲು ಸೀತೆ ತೊಡಕಾಗಿ ಪರಿಣಮಿಸಿದ್ದಾಳೆ. ಹಾಗಾಗಿ ಆಕೆಯನ್ನು ತ್ಯಜಿಸುವುದು ನನ್ನ ಪಾಲಿಗೆ ಅನಿವಾರ್ಯವಾಗಿದೆ ತಮ್ಮ. ಅಣ್ಣ, ತಮ್ಮ ನಿಮ್ಮ ಪಾಲಿಗೆ ಅದು
ಅನಿವಾರ್ಯವಾಗಿರಬಹುದು. ಹ, ಆದರೆ ಸೀತಾಮಾತೆಗೆ ಅದು ಶಿಕ್ಷೆ ಅಲ್ವೇ? ತಮ್ಮ ಲಕ್ಷ್ಮಣ, ಅಣ್ಣ, ನಿನ್ನ ದೃಷ್ಟಿಯಲ್ಲಿ ಅದು ಶಿಕ್ಷೆಯಾದರೂ ಸೀತೆ ಅದನ್ನು ಯಾವ ದೃಷ್ಟಿಯಲ್ಲಿ ಸ್ವೀಕರಿಸುತ್ತಾಳೆಂಬುದು ಮುಖ್ಯವಾಗುತ್ತದೆ. ಯಾಕೆಂದರೆ ಕಳೆದಿರುಳು ಆಕೆ ತನ್ನ ಬಯಕೆಯೊಂದನ್ನು ಹೇಳಿಕೊಂಡಿದ್ದಾಳೆ. ಕಾಡಿಗೆ ಹೋಗಿ ಋಷಿ ಮುನಿಗಳ ದರ್ಶನ ಮಾಡಿ ಆ ಪರಿಸರದಲ್ಲಿ ಇದ್ದು ಬರುವಂತಹ ಆಕೆಯ ಬಯಕೆಗೆ ನಾನು ಒಪ್ಪಿಯೂ ಇದ್ದೇನೆ. ಈಗ ನಾನು ಆಕೆಯನ್ನು ಪರಿತ್ಯಜಿಸಲು ನಿರ್ಧರಿಸಿದ್ದನ್ನು ಅವಳು ತನ್ನ ಬೇಡಿಕೆಗೆ ಪತಿಯ ಮನ್ನಣೆ ಎಂದು ಭಾವಿಸಿದರೆ ನಿನ್ನ ಆಕ್ಷೇಪಕ್ಕೆ ಬಲವೇ ಸಾಕಾಗುವುದಿಲ್ಲ. ತಮ್ಮ ಲಕ್ಷ್ಮಣ, ಅಣ್ಣ, ಇನ್ನು ದುಃಖಿಸಬೇಡ, ವಾದಿಸಬೇಡ. ಸೀತೆಯನ್ನು ನೀನೇ ಕರೆದೊಯ್ದು ದಟ್ಟಡವಿಯಲ್ಲಿ ಬಿಟ್ಟು ಬಾ. ಇದು ರಾಮಾಜ್ಞೆ. ಧರಣಿಸುವುದೇನು ಚಲಿಸಲಾಗಿಯಾಗ ಅರುಹಿ ರಾಘವನೆದ್ದು ನಡೆಯಲು ಮರುಗಿ ಬೀಸು ಸುಯ್ದಲ್ಲಿ ಮರಬಟ್ಟಿದ್ದಾಗ ಲಕ್ಷ್ಮಣನು ಧರಣಿ ಜಯ ತೊರೆದಾದರುಳಿಸುವ ತರಣಿ ಕುಲದಿ ಕೀರ್ತಿ ಸೋದವ ಬರುವ ಕಂಬದ ಕಾಯಕವು ತನಗಾಯಿತ ಕಟಯುತ ಧರಣಿ ಜಯ ತೊರೆದಾದರುಳಿಸುವ ತರಣಿ ಕುಲದಿ ಕೀರ್ತಿಸೋದ ಹೊರುವ ಕಂಬದ ಕಾಯಕವು ತನಗಾಯ್ತು ತನಗಾಯ್ತು ಅಕಟ ಅಕಟಾಗಿನು ಅಯ್ಯೋ ವಿಧಿಯೇ, ಎಂತ ಧರ್ಮ ಸಂಕಟವಿದು. ಪ್ರಭು ಶ್ರೀರಾಮಚಂದ್ರನಿಗಾದರೂ ಆತ್ಮಾರ್ಪಣೆಗಾದರೂ ಹಿಂಜರಿಯದ ನನಗೆ ಶ್ರೀರಾಮನ ಆಜ್ಞೆಯನ್ನು ನಡೆಸುವ ಮನೋಬಲ ಕುಸಿದು ಹೋಗಿದೆ. ಥರಾಮಂಡಲವನ್ನೇ ಆದರೂ ಅಣ್ಣನಿಗಾಗಿ ಹೊತ್ತು ತಿರುಗುವ ನನ್ನ ಚಿತ್ತಸ್ಥೈರ್ಯ ಶಿಥಿಲವಾಗಿದೆ. ಅಣ್ಣನೇನು ಆಜ್ಞೆ ಎದ್ದು ಹೋದ, ಆದ್ರೆ ಅಣ್ಣನ ಆಜ್ಞೆಯನ್ನು ಕಾರ್ಯರೂಪಕ್ಕಿಳಿಸಬೇಕಾದಂತಹ ನಾನು ಚೈತನ್ಯ ಒಲಿದು ಮರಗಟ್ಟಿದ್ದಂತಾಗಿದೆ. ಮನುಕುಲದ ಕೀರ್ತಿಯ ಭದ್ರತೆಗಾಗಿ ಸೀತಾದೇವಿಯನ್ನು ಪರಿತ್ಯಜಿಸಬೇಕಂತೆ. ಅದು ನನ್ನಿಂದಲೇ ಆಗಬೇಕಂತೆ. ಮನುಕುಲದ ಕೀರ್ತಿಯ ಸೌಧವನ್ನು ಹೊರುವ ಸ್ತಂಭದ ಕಾರ್ಯ ಈ ಲಕ್ಷ್ಮಣನಿಗೆ. ಇದಲ್ಲವೇ ವಿಧಿಯ ವಿಕಟ ವಿಳಂಬ. ಆಗಲಿ, ಅಣ್ಣನ ಆಜ್ಞೆಯನ್ನು ಪೂರೈಸುವುದರಿಂದ ಗಳ ಉತ್ತರದಾಯಿತ್ವವನ್ನು ಅಣ್ಣನಿಗೆ ಸಮರ್ಪಿಸಿ ದೇವಿಯ ಸನ್ನಿಧಾನವನ್ನು ಸೇರಿಕೊಳ್ಳುತ್ತೇನೆ. ನಡೆಸಲು ಕಳವಳಿಸಿ ನಡೆಸೋದ ಜಾನಕಿ ನಲವಿನಿಯಲ್ಲಿ ಕುಳಿತಿಯ ಸೌನಿದಿಗೆ ಬಹಳ
ಬೇಸದು ಲಕ್ಷ್ಮಣ ಬಂದುದು ಎಲ್ಲ ಬೇಸರಳಿದು ದೋಷವಾದುದು ವಾಸವದಿತು ಕರನಿದೀಗ ಬೌದ ಆಶಯವರು ಗೆಲ್ಲೊಡನೀಗ ಬಂದ ಮೈದುನನ್ನು ಕಾಣುತ್ತ ದೇವಿಯವುದು ಭುಯಾಲೆ ಇಳಿಯುತ್ತ ಲಕ್ಷ್ಮಣ ಸೌಮಿತ್ರಿ ಯಶೋವಂತನಾಗು. ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ನಾನು ಬಹಳ ಸಂತೋಷದಿಂದಿದ್ದೇನೆ ಲಕ್ಷ್ಮಣ. ನನ್ನ ಸಂತೋಷದ ವಿಚಾರವನ್ನು ನಿನ್ನಲ್ಲಿ ಹೇಳಿಕೊಳ್ಳುವ ಮೊದಲು ನೀನು ಬಂದ ವಿಚಾರವನ್ನು ತಿಳಿಯಬೇಕು. ಹೇಳುವೆಯಾ? ದೇವಿ ಚಿತ್ತವಿದಲದೇವಿ ಇತ್ತನಾಗೆಯ ರಾಮ ಚಿತ್ತವಿದಲದೇವಿ ಇತ್ತನಾಗೆಯ ರಾಮ ಅಮ್ಮ ದೇವಿ ಚಿತ್ತವಿ ತಿಳಿದೇವಿ ಇತನಾದಿಯ ರಾಮ ಆರ್ತಿಯೊಳ್ಳಿ ಬೇಡಿದ ಚಿತ್ತದಾಶಯ ತೆರ ಉತ್ತಮ ಕಾನನ ಚಿತ್ತದಾಶಯ ತೆರ ಉತ್ತಮ ಕಾನನ ದತ್ತ ಕೊಡುನು ಚಿತ್ತದಾಶಯ ತೆರ ಉತ್ತಮ ಕಾನನ ದತ್ತ ಕೊಡುನು ದೇವಿ ಚಿತ್ತವಿಸಲಿ ದೇವಿ ಇತ್ತನಾಗೆಯ ರಾಮ ಅರ್ತಿಯೊಳಿ ಬೇಡಿದ ದೇವಿಯೇ ಶ್ರೀರಾಮನೇ ನನ್ನನ್ನಿಲ್ಲಿಗೆ ಕಳುಹಿಸಿದ್ದು. ಹಾ, ನಿನ್ನೆ ತಾನೇ ನಿನ್ನ ಮನದ ಬಯಕೆಯೊಂದನ್ನು ಶ್ರೀರಾಮಚಂದ್ರನಲ್ಲಿ ತೋಡಿಕೊಂಡೇ ಅಂತೆ. ಹೌದು ಹೌದು ಲಕ್ಷ್ಮಣ. ಕಳೆದಿರುಳು ನಾವಿಬ್ಬರು ಚಂದ್ರಿಕಾ ವಿಹಾರ ನಡೆಸುತ್ತಿದ್ದಾಗ ನಾನು ನನ್ನ ಕಿರು ಬಯಕೆಯೊಂದನ್ನು ನನ್ನ ಸ್ವಾಮಿಯಲ್ಲಿ ನಿವೇದಿಸಿಕೊಂಡಿದ್ದೆ. ಅದಕ್ಕೆ ಪುಣ್ಯಾಷ್ಟಮ ದರ್ಶನದ ಬಯಕೆಯನ್ನು ಈಡೇರಿಸುವಂತೆ ಅಣ್ಣನ ಆಜ್ಞೆಯಾಗಿದೆ. ಅದಕ್ಕಾಗಿ ಸ್ವರ್ಣಖಚಿತ ರಥವನ್ನು ಸಿದ್ಧಗೊಳಿಸಿ ತಂದಿದ್ದೇನೆ. ಪುಣ್ಯಾಶ್ರಮ ಯಾತ್ರೆಗೆ ಅಣಿಯಾಗುವೆಯೇ ತಾಯಿ? ದಿಟವೇ ನಿನ್ನಯ ವಚನ ಸೌಮಿತ್ರಿ ಹಠಗೊಪ್ಪಿದನೆ ರಮಣ ದಿಟವೇ 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 ನಿಲಯ ವಚನ ದಿಟವೇ ನಿಲಯ ವಚನ ಸೌಮಿತ್ರಿ ಹಠಗೊಪ್ಪಿದನೆ ರಮಣ ಸೌಮಿತ್ರಿ ಹಠಗೊಪ್ಪಿದನೆ ರಮಣ ಸತಿಯಲ್ಲ ಬಲ್ಲಾರಿ
ನಿಚ್ಚಟ ಶಕ್ತಿಯೋದಲಿ ಸಟಿಯಲ್ಲ ನಿಚ್ಚಟ ಶಕ್ತಿಯೋದಲಿ ಕಟಿಬದ್ಧನಾಗಿ ಅಡವಿಗೆ ಒಯ್ಯುವುದೇ ಸಟೆಯಲ್ಲವಲ್ಲ ನಿಚ್ಚಟ ಶಕ್ತಿಯಿಂದಲಿ ಕಟಿಬದ್ಧನಾಗಿ ಅಡವಿಗೆ ಒಯ್ಯುವುದೇ ದೀಟವೇ ನಿನ್ನಯ ವಚನ ಸೌಮಿತ್ರಿಪೇ ಹಠಕೊಪ್ಪಿದನೇ ರಮಣ ದಿಟವೇ ನಿನ್ನಯ ವಚನ ನಿನ್ನ ಮಾತನ್ನು ನಂಬಲಾಗುತ್ತಿಲ್ಲ. ಯಾಕೆಂದರೆ ಕಳೆದ ರಾತ್ರಿಯಲ್ಲಷ್ಟೇ ನಾನು ನನ್ನ ಕಿರು ಬಯಕೆಯೊಂದನ್ನು ನನ್ನ ಸ್ವಾಮಿಯಲ್ಲಿ ಹೇಳಿಕೊಂಡಿದ್ದೆ. ಈಗಿನ್ನು ಪೂರ್ತಿಯಾಗಿ ನಸುಕು ಕಳೆದಿಲ್ಲ. ಅಷ್ಟರಲ್ಲಿಯೇ ನನ್ನ ಬಯಕೆಯನ್ನು ಈಡೇರಿಸಲು ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲು ಹೇಳಿದ್ದಾರೆಂದರೆ ಎಂತಹ ಪತ್ನಿ ಪ್ರೇಮ ನನ್ನ ಸ್ವಾಮಿಯದು. ಲಕ್ಷ್ಮಣ, ನೀನು ಸಿದ್ಧನಾಗಿಯೇ ಬಂದಿರಬೇಕಲ್ಲವೇ? ಹೌದು ತಾಯಿ. ಹಾಗಾದರೆ ನನ್ನ ಒಂದೆರಡು ಪ್ರಶ್ನೆಗಳಿಗೆ ಉತ್ತರಿಸುವೆಯಾ? ಸಾಧ್ಯವಾದರೆ ಉತ್ತರಿಸುತ್ತೇನೆ. ಲಕ್ಷ್ಮಣ, ನನ್ನ ಜೊತೆಗಾರು ಬರುವರು. ಜೊತೆಯರು ನಿನ್ನಗೆ ಸತಿಯೋ ಭರತನ ಭಾರಿಯೋ ಎದಗತಿ ಸಲುಗೆಯ ತಂಗೆ ಶ್ರುತಕೀರ್ತಿಯಗಳು ಮಾತಿಯರು ಹಿತದಿ ಪೇಳಾಗಾನದಿ ಮುನಿಸತಿಯರಿಗೆ ಕೊಡಲೇನನುಯ್ಯಲಿ ಹಿತದಿ ಪೇಳಾಗಾನದಿ ಮುನಿಸತಿಯರಿಗೆ ಕೊಡಲು ಏನನುಯ್ಯನಿಗೆ ಕ್ಷಿತಿಗದಿ ಪರೇನೆ ತಲ್ಲಡಿಸಿ ಲಕ್ಷ್ಮಣನು ಇದ್ದಕ್ಕಿದ್ದಂತೆ ಪುಣ್ಯಾಶ್ರಮದ ಯಾತ್ರೆಗೆ ಅಣಿಯಾಗಲು ಹೇಳುತ್ತಿರುವೆ. ಆದರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಲ್ಲವೇ? ಯಾವುದಕ್ಕೂ ನನ್ನೊಂದಿಗೆ ಯಾರು ಬರುತ್ತಾರೆ? ನಿನ್ನ ಮಡದಿಯಾದಂತಹ ಊರ್ಮಿಳೆಯೇ, ಅಥವಾ ಭರತನ ಭಾರ್ಯೆ ಮಾಂಡವಿಯೇ, ಅಥವಾ ನನ್ನ ಮುದ್ದಿನ ತಂಗಿ ಶತ್ರುಘ್ನನ ಸತಿ ಶ್ರುತಕೀರ್ತಿಯೇ? ರಾಜಮಾತೆಯರು ನಮ್ಮೊಂದಿಗೆ ಬರುವವರಿದ್ದಾರೆಯೇ? ಹಾಗೆ ಶ್ರೀರಾಮನು ನನ್ನೊಂದಿಗೆ ಬರುವವನಿದ್ದಾನೆಯೇ? ನಿನಗೇನಪ್ಪಣೆಯಾಗಿದೆ ಲಕ್ಷ್ಮಣ? ಹೇಳಪ್ಪ. ನಾಲಿಗೆ ತೊದರಿ ಹುಸಿನಗಿಯ ಜಬನಿಗೆಯೋಳಗೆ ಧುಗುಡವ ಹುಗಿದು ಸೀತೆಯ ಪಾದಯುಗಗಳವ ನೋಡುತ್ತಿರುವುದ ಎಲ್ಲಿ ಕಾಯಕಕ್ಕೆ ನೇಮಿಸಿಗೆ ಅಳ್ಳ ಪೋಗಿಯ ಗಗನ ಕಾರಿಕೆ ಅನ್ಯ ಮಾತುಗಳು ದದಾದತಿ ಕರುಣುತ್ತಾಗ ಅಮ್ಮ ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರಿಸಿಯೇ ಆಗಬೇಕು.
ಎಲ್ಲ ನಿನಗೆ ತಿಳಿದಿದೆ. ಹ್ಮ್ ಮಾತೆಯರು ವೃದ್ಧೆಯರು ಹ್ಮ್ ಅವರ ಆರೋಗ್ಯ ದೂರ ಪ್ರಯಾಣಕ್ಕೆ ಪರ್ಯಾಪ್ತವಾಗದು. ಹ ನಿನ್ನ ಸಹೋದರಿಯರೆಲ್ಲ ಹ್ಮ್ ನಿನ್ನಂತೆ ತುಂಬು ಗರ್ಭಿಣಿಯರು. ಹ ಅವರೂ ವನಪ್ರವಾಸಕ್ಕೆ ಉತ್ಸುಕರಾಗಿಲ್ಲ. ಹ ಶ್ರೀರಾಮನು ನನ್ನನ್ನು ಕರೆದು ಹ್ಮ್ ಈ ಕಾರ್ಯಕ್ಕೆ ನಿಯೋಜಿಸಿ ಹ್ಮ್ ಯಾವುದೋ ಒಂದು ಗಹನ ಕಾರ್ಯಕ್ಕಾಗಿ ಹೊರಟು ಹೋಗಿದ್ದಾನೆ. ಹ ಇದಕ್ಕಿಂತ ಹೆಚ್ಚು ನಾನೇನಲ್ಲಿ. ತಿಳಿಯಿತು ಲಕ್ಷ್ಮಣ. ಗಹನ ರಾಜಕಾರ್ಯದ ನಡುವೆಯೂ ಪತ್ನಿಯೊಂದ ಬಯಕೆಯನ್ನು ನೆರವೇರಿಸಲು ಮರೆಯಲಿಲ್ಲವಲ್ಲ ನನ್ನ ಸ್ವಾಮಿ. ನನಗೆ ಇನ್ನೇನು ಬೇಕು ವತ್ಸ? ನಾನು ಗುರು ಹಿರಿಯರ ಆಶೀರ್ವಾದ ಪಡೆದು ಭಾಗೀನಾದಿ ಸುವಸ್ತುಗಳೊಂದಿಗೆ ಸಿದ್ಧಳಾಗಿ ಬರುತ್ತೇನೆ. ತುಸು ಹೊತ್ತು ಪ್ರತೀಕ್ಷೆಯಲ್ಲಿರು. ತಾಯೇ, ನಿನ್ನ ಬಲಿಯಾತ್ರೆ ಸನ್ನಿಹಿತವಾಗಿದೆ ಅನ್ನರಿಯದೆ ಹರಿದೆ ಸಂಭ್ರಮಿಸುತ್ತಿರುವೆಯಲ್ಲ. ನಿನ್ನ ಮನದಲ್ಲೇಕೆ ಸಂದೇಹಗಳೇ ಮೂಡುತ್ತಿಲ್ಲ? ತಾಯೇ, ನನ್ನ ನಡವಳಿಕೆ ನಿಮಗೆ ಸಂಶಯಾಸ್ಪದವಾಗಿ ಗೋಚರಿಸಲಿಲ್ಲವೇ? ಧಿಕ್ಕಾರವಿರಲಿ ನನ್ನ ನಟನ ವಿಲಾಸಕ್ಕೆ. ನೀನೇಕೆ ಉಲ್ಲಾಸದಿಂದಿಲ್ಲ? ನಿನ್ನ ಮುಖದಲ್ಲೇನು ದುಗುಡ ಸಂದಿಗ್ಧ ಕಾಣಿಸುತ್ತಿದೆಯಲ್ಲ. ಯಾಕೆ ಲಕ್ಷ್ಮಣ ಸಪ್ಪಗಿದ್ದಿ? ಏನಾಯಿತು? ಇಲ್ಲಮ್ಮ, ನಾನು ಎಂದಿನಂತೆ ಇದ್ದೇನೆ. ನಿಮ್ಮ ಸಂಭ್ರಮದ ಮುಂದೆ ಉಳಿದವರು ಸಪ್ಪಗೆ ಕಂಡರೆ ಆಶ್ಚರ್ಯವಿಲ್ಲ. ತಿಳಿಯಿತು ಲಕ್ಷ್ಮಣ, ನನಗೆ ತಿಳಿಯಿತು. ನೀನು ಅಡಗಿಸಲು ಯತ್ನಿಸಿದರೂ ನಿನ್ನ ಮನಸ್ಸಿನ ದುಗುಡದ ಕಾರಣ ನನಗೆ ತಿಳಿಯಿತು. ಏನು ತಿಳಿಯಿತು? ಶ್ರೀರಾಮನನ್ನು ಕ್ಷಣ ಮಾತ್ರವೂ ಅಗಲಿರಲು ಬಯಸದ ನೀನು ಇಂದು ಕೆಲ ದಿನಗಳ ಕಾಲ ಆತನನ್ನು ಬಿಟ್ಟಿರಬೇಕೆಂಬ ದುಗುಡವಲ್ಲವೇ ನಿನ್ನದು? ಹೌದು ತಾಯಿ, ಹೌದು. ಲಕ್ಷ್ಮಣ, ತಾಯೇ, ಏನಪ್ಪ ನೀನು? ನಾವೇನು ದೀರ್ಘಾವಧಿಯ ಯಾತ್ರೆಗೆ ಹೊರಟು ನಿಂತಿಲ್ಲವಲ್ಲ. ಹೆಚ್ಚೆಂದರೆ ಕೇವಲ 2-3 ದಿನಗಳ ಕಾಲವಷ್ಟೇ ಯಾತ್ರೆಗೆ ಹೋಗಿ ಬರುವವರಿದ್ದೇವೆ. ಸತಿಯಾದ ನಾನು ಯಾವುದೇ ದುಗುಡವಿಲ್ಲದೆ ಸಿದ್ಧಳಾಗಿ ನಿಂತಿದ್ದೇನೆ. ವೀರಾದಿ ವೀರನಾದ ನೀನು ಈ ರೀತಿ ಚಿಂತಿಸುತ್ತಾ ಇರುವುದೇ ಕೂಡದಪ್ಪ, ಕೂಡದು. ನೋಡು, ಶ್ರೀರಾಮನ ಅಗಲಿಕೆ ಕಾಡಬಾರದು ಎನ್ನುವ ಕಾರಣಕ್ಕಾಗಿ ಆತನ ಪಾದುಕೆಯನ್ನು ತಂದು ರಥದಲ್ಲಿರಿಸಿದ್ದೇನೆ. ಭರತನಂತೆ ನಾವು ಅದರಲ್ಲೇ ರಾಮ ಸಾನ್ನಿಧ್ಯವನ್ನು ಕಾಣೋಣ. ಆಗದೆ? ಹಾಗೆ ಆಗಲಿ. ರಥ ಸಿದ್ಧವಾಗಿದೆ. ಹೀಗೆ ಗತಿಯಲ್ಲಿ ಗಮಿಸಿದಾಗ ಗತಿಯಲ್ಲಿ ಗಮಿಸಿದಾಗ ವಸುಧರಾತ್ಮದೆಯೊಂದಿಗೂ ಬಸಿರ ಭಾರದಲ್ಲಿ ಮೇಗೆ ಬಸಿರ ಭಾರದಲ್ಲಿ ಗುರು ಗುರಿಯದಳ ಮಣಿಷಾದನಕ್ಕೆ ಬಲು ವಿಧದೊಳೊದಗಿದು ಗತಿ ನಿರೋಧವಿನೆಗೆ ಬಂದು ಬೂದಿರೊಡನೆ ರಥವದು ಗತಿಯಲ್ಲಿ ಗಮಿಸಿದಾಗ
ಕಾಲದಲ್ಲಿ ಭಾರವಾದದ್ದು ಚಿನ್ನ, ಸುವರ್ಣ ಖಚಿತ ರಥವಾದುದರಿಂದ ಕುದುರೆಗಳಿಗೆ ಭಾರ ಹೆಚ್ಚಾಯಿತೆ. ಇಲ್ಲ, ಭೂಮಿಸುತ್ತೆ ಗರ್ಭಿಣಿ ಆದುದರಿಂದ ಭಾರ ಹೆಚ್ಚಾಯಿತೆ. ಇದಾವುದು ಆಗಿರಲಾರದು. ಇಂದ್ರಾರಿಯಂತಹ ಅನೇಕ ಭೂಭಾರಕರನ್ನು ಕೊಂದ ಈ ಲಕ್ಷ್ಮಣನ ಸದ್ಯದ ಚಿಂತಾಭಾರವೇ ರಥಗತಿ ನಿರೋಧಕರವಾಗಿರಬೇಕು. ಲಕ್ಷ್ಮಣ, ಎಷ್ಟು ನಿಧಾನಗತಿ. ಅಮ್ಮ, ಮುಂದೆ ಸಮತಟ್ಟಾದ ಮಾರ್ಗವು ಮುಂದಿದೆ. ಇದು ರಥಕ್ಕೆ ಕುದುರೆಗೆ ತಿರುಗುಗೊಳಿಸುತ್ತದೆ. ಗರ್ಭಗೆ ಮಂಗಲ ವಾಕ್ಯದ ರಂಗೊದಗಿಸುವಾಮಿ ಕಿರುಜಿಗೆ ಸಂಗಡಿಗರು ರಸಗಂಗಾ ತಾನದಿ ಮಂಗಲ ಒಡಿಬೋಟು ತಿರುಗಿದಿಗೆ ಸಿಂಗರ ಗರ್ಭಗೆ ಮಂಗಲ ವಾಕ್ಯದ ರಂಗೊದಗಿಸಿ ವಾಮಿ ಕಿರುಜಿ ಕವಿಯಾದ ಒಬ್ಬನಿಗೆ ತನ್ನ ಕಾವ್ಯವನ್ನು ರಚಿಸುವುದಕ್ಕೆ ಆರಂಭಕ್ಕೆ ತೊಡಗಿದಾಗ ಎಂತಹ ಒಂದು ಉಲ್ಲಾಸ ಇರುತ್ತದೋ ಅದೇ ಉಲ್ಲಾಸ ಎನ್ನುವುದು ಕೊನೆಯವರೆಗೂ ಇರಬೇಕು ಎನ್ನುವುದು ಸತ್ಯ. ರಾಮಾಯಣದ ದಿವ್ಯವಾದ ಕಥೆಯನ್ನು ನಾನು ಬರೆಯುವುದಕ್ಕೆ ತೊಡಗಿ ಈ ಕಾಲಕ್ಕೆ ಅದರ ಮಂಗಳಾಚರಣೆಗೆ ಮುಂದುವರಿಯುವಂತಹ ಈ ಸುಸಂದರ್ಭವಾದಂತಹ ಈ ಸನ್ನಿವೇಶದಲ್ಲಿ ಮನಸ್ಸಿಗೇನೋ ಆನಂದವಾಗುತ್ತಾ ಇದೆ. ಹೇಗೆ ತೊಡಗಬೇಕು ಎನ್ನುವುದರಿಂದ ನಾನು ಆರಂಭಿಸಿ ಮುಂದುವರೆದು ರಾಮನ ಜನನಕ್ಕೆ ಕಾರಣವಾದಂತಹ ಅಂಶದಿಂದ ತೊಡಗಿ ಅಲ್ಲಿಂದ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿಗೆ ಹೋಗುವಂತಹ ವಿಚಾರವೂ ಸೇರಿ ಅಲ್ಲಿಂದ ರಾಮನದ್ದಾದ ದೀರ್ಘ ಅಯನದಲ್ಲಿ ರಾವಣಾದಿಗಳ ವಧೆ, ಅಷ್ಟು ಮಾತ್ರವಲ್ಲ ರಾಮನ ಪಟ್ಟಾಭಿಷೇಕ ಎಲ್ಲವನ್ನು ಸವಿಸ್ತಾರವಾಗಿ ವರ್ಣಿಸಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೇನೆ. ಸಿಂಗರ ಗಬ್ಬಕ್ಕೆ ಮಂಗಳ ವಾದ್ಯದ ರಂಗನ್ನು ನಾನು ತುಂಬಿಸಿ ಆಯಿತು. ಆದರೆ ಮುಂದೇನು? ಈಗ ನಾನು ಆಲೋಚಿಸುವುದು, ಯಾವನೇ ಒಬ್ಬ ಕವಿಗೂ ನಾನು ಬರೆದರೆ ಸಾಕಾಗುವುದಿಲ್ಲ. ಈ ಕಾವ್ಯ ಎನ್ನುವುದು ಮುಂದೆ ಪ್ರಪಂಚದಲ್ಲಿ ಉಳಿಯಬೇಕು ಅಂತ ಇದ್ದರೆ ಅದನ್ನು ಮುಂದೆ ಯಾರಾದರೂ ಓದಬೇಕು. ಓದುವಾಗ ಛಂದೋಬದ್ಧವಾದಂತಹ ಈ ಕಾವ್ಯ ಅದು ವಾಚನ ರೂಪದಲ್ಲಿ ಬರಬೇಕು ಅಂತ ಇದ್ದರೆ ಅದನ್ನು ತಿಳಿದಂತಹ ಶಿಷ್ಯರು ಬೇಕಾಗ್ತದೆ. ಈ ಕಾಲಕ್ಕೆ ಅಂತಹ ಶಿಷ್ಯರೊಂದು ಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಆಲೋಚಿಸ್ತಾ ಇದ್ದೇನೆ. ಒಂದು ದಾರಿ ಇದೆ. ಹೇಗೆ? ರಾಮನನ್ನು ಪಡೆಯುವುದಕ್ಕೆ ದಶರಥನಾದರೂ ಆಯ್ದುಕೊಂಡಂತಹ ಮಾರ್ಗ ಯಾವುದು? ಮಕ್ಕಳಿಲ್ಲ ಅಂತ ಹೇಳಿ ಕೊರಗುತ್ತಿರುವಂತಹ ಹೊತ್ತಿಗೆ ಪುತ್ರಕಾಮೇಷ್ಟಿಯನ್ನು ಮಾಡಬೇಕು. ಈ ಉದ್ದೇಶವನ್ನು ಹೊಂದಿ ಆ ಪುತ್ರಕಾಮೇಷ್ಟಿಯನ್ನು ಮಾಡಿ ಪುತ್ರನನ್ನು ಪಡೆದ. ಅದೇ ಒಂದು ಸಂಕಲ್ಪ ನನ್ನಲ್ಲಿಯೂ ಈಗ ಇರುವುದು. ಹೇಗೆ? ನಾನು ಶಿಷ್ಯಕಾಮೇಷ್ಟಿಯನ್ನು ಮನಸ್ಸಿನಲ್ಲಿಯೇ ಸಂಕಲ್ಪಿಸಿದವ. ಏನು ಶುಭ ಗುಣ ಯೋಧವನು ವನದೊಳೆಲ್ಲೆಡೆಗೆರಸಿಗೆ ವನದೊಳೆಲ್ಲೆಡೆಗೆರಸಿ ಸುಬಗದೆಯ ಕಡು ಬಳಿಕೈದಿ ಮರುಕದ ಅಭಯ ಮುದ್ರೆಗೆ ತೋರಿ ಅಭಯ ಮುದ್ರೆಗೆ ತೋರಿ ಬೆದರದಿರೋ ನೀನೆನುತ ನುಡಿಸಿದನು ವಿನಯದಿಂದ ಬೆದರದಿರು ನೀನೆನುತ ನುಡಿಸಿದನು ವಿನಯದಿಂದ. ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಯಾರ
ಯಾರಮ್ಮ ಯಾರಮ್ಮ ನೀ ಘೋರ ಕಾಂತಾರದೊಳಗೆ ಯಾರನ್ನು ಮಿರಿಯುತ್ತ ಕರೆಯುವೆ ಹೀಗೆ ತಾರಕ ಮಂತ್ರವನಾರು ಕಲಿಸಿದರು ತಾರಕ ಮಂತ್ರವ ಕಲಿಸಿದರಾರು ಈ ರೀತಿ ತೊರೆದಲ್ಲಿ ಹೋದವರಾರು ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀನು ಘೋರ ಕಾಂತಾರದೊಳಗೆ ಯಾರಲ್ಲೂ ನೆನೆತೋದು ಕದಿಗೂ ಬಿಗಿಗೆ ಯಾರಮ್ಮ ಯಾರು ಯಾರು ಬರುವುದಿಲ್ಲ, ದೂರದಲ್ಲೇ ನಿಲ್ಲುತ್ತೇನೆ. ಆದರೆ ಘೋರವಾದಂತಹ ಈ ಕಾನನದಲ್ಲಿ ಇಂತಹ ಹತಭಾಗ್ಯೆಯಂತೆ ಕಾಣುತ್ತಿರುವ ನಿನ್ನನ್ನು ಕಂಡಾಗ ಇಂತಹ ಸ್ಥಿತಿ ನಿನಗೆ ಯಾಕೆ ಬಂತು ಅಂತ ನಾನು ಕೇಳುವುದರ ಜೊತೆಯಲ್ಲಿ ನಿನ್ನ ಪರಿಚಯವೇ ಇಲ್ಲದೆ ಇರುವುದರಿಂದ ನೀನು ಯಾರು ಅಂತ ಕೇಳ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ ಅಮ್ಮ, ಸಾಮಾನ್ಯ ಹೆಣ್ಣು ಮಗಳಲ್ಲ ಎನ್ನುವುದು ನಿನ್ನ ಮುಖವರ್ಚಸ್ಸಿನಿಂದ ಗೊತ್ತಾಗುತ್ತದೆ. ಈ ಪರಿಸರವನ್ನು ಕಂಡಾಗ, ನಿನಗೆ ಶುಶ್ರೂಷೆಯನ್ನು ಮಾಡುತ್ತಾ ಇರುವ ಒಂದೊಂದು ಪ್ರಾಣಿ ಪಕ್ಷಿಗಳನ್ನು ಕಂಡಾಗ ನೀನು ಮಹಾ ಹೆಣ್ಣು ಮಗಳು ಎನ್ನುವುದು ಸ್ಪಷ್ಟವಾಗುತ್ತದೆ. ಬೀಸುವವು ಬಾಲದುಳ್ ಚಮರಿಗಳು ಚಮರಮಂ, ಪಾಸುವವು ಕರಿಗಳೆಲೆ ದಳಿರ ಮೃದು ತಲ್ಪಮಂ, ಸೂಸುವವು ಸಾರಸಂಗಳ್ ತೋದು ತಮ್ಮ ಗರಿಗಳಿಂ ತಮ್ಮಮ್ಮುಗಳಂ, ನಿನ್ನ ಸಿರಿಮೊಗಕ್ಕೆ ಬಿಸಿಲಾಗದಂತಾಗಸದಳೋಸರಿಸದಂತೆ ಅಂಚೆಗಳು ರೆಂಕೆಗಳ ನಗಳ್ಚಿ ನಿಂತಿರುವ ದೃಶ್ಯವನ್ನು ಕಾಣುವಾಗ ನೀನು ಯಾರು ಅಂತ ನಾನು ಕೇಳಲೇಬೇಕು. ಹಾಗಾಗಿ ಕೇಳ್ತೇನೆ, ಯಾರು ಮಗಳೇ ನೀನು? ನನ್ನನ್ನು ಪ್ರಶ್ನಿಸುವಂತಹ ನೀವು ವಾಲ್ಮೀಕಿ ಮಹರ್ಷಿಗಳು. ಮಹರ್ಷಿ ನಾನೇ ಮಗಳೇ. ಮುನಿಯ ಜಾನಕಿ ಮನಸ್ಸಿಗಳಿತ ಶೋಕಮೌಕ್ತಿಕ ಮಣಿಗಳು ಪೋಣಿಸುತ್ತ ಹೊಸೆದ ವಿಷಾದಗಾರವನು ಮುನಿಯ ಪಾದಕ್ಕೆ ತೊಡಿಸುತ್ತ ಅರ್ಚಿಸಿ ಮುನಿಯ ಪಾದಕ್ಕೆ ತೊಡಿಸುತ್ತ ಅರ್ಚಿಸಿ ಜನಪನಪವಾದ ಕೆಳುಕಿ ಜನಪನಪವಾದ ಕೆಳುಕಿ ತಳ್ಳನು ಬನದಿ ತೊರೆದಾರ್ಥ ಸ್ಥಿತಿಯನ್ನು ಮುಳ್ಳಿಸಿದಳು ಅಳುತ್ತಾ ಬಳಿಸಿದಳು ಅಳುತ್ತಾ ವಾಲ್ಮೀಕಿ ಮಹರ್ಷಿಗಳು ಎಂದು ತಿಳಿದು ಈ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ನಾನು ಭಾವಿಸಿಕೊಂಡವಳಲ್ಲ. ಯಾಕಮ್ಮ ಈ ದುಃಖ? ನಿಮ್ಮನ್ನು ನೋಡಬೇಕೆಂದರೆ ಯೋಗವೂ ಬೇಕು, ಭಾಗ್ಯವೂ ಬೇಕಂತೆ. ದೊಡ್ಡ ಮಾತು ತಾಯಿ. ಆದರೆ ಇಂದು ಈ ದಟ್ಟಾರಣ್ಯದಲ್ಲಿ ನನಗೆ ಈ ಭಾಗ್ಯ ಒದಗಿ ಬರ್ತದೆ ಎಂಬುದನ್ನು ನಾನು ಭಾವಿಸಿಕೊಂಡವಳಲ್ಲ, ಊಹಿಸಿಕೊಂಡವಳಲ್ಲ. ಓಹೋ, ಮುನಿಪೋತ್ತಮ, ಏನು? ಭಗವಾನ್ ವಾಲ್ಮೀಕಿ ಮಹಾಶಯರೇ, ಏನು? ನಿಮ್ಮನ್ನು ಅರ್ಚಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದರೆ
ಇನ್ನು ನಾನು ಯಾವುದನ್ನು ಅರ್ಪಿಸಲಿ ದೇವ, ನಿಮಗೆ ಯಾವುದನ್ನು ಅರ್ಪಿಸಲಿ? ಭಕ್ತಿಯೊಂದಿದ್ದರೆ ಸಾಕಾಗ್ತದೆ ಮಗಳೇ. ಅರ್ಪಣೆಯೇ ನಮಗೆ ಪ್ರಧಾನವಾಗಿ ಬೇಕಾದದ್ದಲ್ಲವಲ್ಲ. ಮಹಾಶಯ, ಹಾ ಇದು ಹಾ ಹರಿಯುತ್ತಾ ಇದೆ, ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಾ ಇದೆ. ಹಾ ಇದು ಅದನ್ನೇ ಮುತ್ತಿನೋಪಾದಿಯಲ್ಲಿ ಜೋಡಿಸಿ ನಿಮ್ಮ ಪಾದದ್ವಯಗಳಿಗೆ ಅರ್ಪಿಸಿದ್ದೇನೆ. ಉದ್ಧರಿಸು ದೇವಾ, ಉದ್ಧರಿಸು. ಏಳು ಮಗಳೇ, ಏಳು. ನಿನ್ನ ದುಃಖದ ಕಥೆಯನ್ನು ಕೇಳುವಾಗ ನನ್ನ ಕರುಳು ಹಿಚುಕಿದ ಅನುಭವವಾಗುತ್ತದೆ. ಆದರೆ ನನ್ನ ಜಿಜ್ಞಾಸೆ ಹಾಗೆಯೇ ಉಳಿದಿದೆ. ನೀನು ಯಾರು ಅಂತ ಅರ್ಥ ಆಗಲಿಲ್ಲ ಮಗಳೇ. ಯಾವ ತಾಯಿ ಹೆತ್ತ ಮಗಳು, ಯಾವ ತಂದೆಯ ಒಂದು ಗರ್ಭ ಸಂಜಾತೆಯಾಗಿ ಈ ಪ್ರಪಂಚದ ಬೆಳಕನ್ನು ನೀನು ಕಂಡೆ? ಹೇಳು ಮಗಳೇ. ನನ್ನ ದುಃಖದ ಕಥೆಯನ್ನು ಕೇಳ ಬಯಸುವಿರಾ ಸ್ವಾಮಿ, ಕೇಳ ಬಯಸುವಿರಾ? ಹೌದು ಮಗಳೇ, ಹೇಳ್ತೇನೆ ಕೇಳಿ. ಹಾ ಈ ಹಿಂದೆ ಹಾ ಪಿತೃವಾಕ್ಯ ಪರಿಪಾಲನೆಗಾಗಿ ಹಾ ದಶರಥ ಕುಮಾರನಾದಂತಹ ರಾಮ ತನ್ನ ಮಡದಿಯಾದಂತಹ ಸೀತೆಯ ಜೊತೆಗೆ ಹಾ. ಲಕ್ಷ್ಮಣನನ್ನು ಕೂಡಿಕೊಂಡು ವನಕ್ಕೆ ಹೋದರಂತೆ. ಪಂಚವಟಿ ವನ ಪ್ರದೇಶದಲ್ಲಿ ಇದ್ದಂತಹ ಅವರು ದುಷ್ಟನಾದಂತಹ ರಾವಣನಿಂದಾಗಿ ಆತನ ಮಡದಿಯಾದಂತಹ ಸೀತೆಯ ಅಪಹರಣ ಆಗಿ ಹೋಯಿತಂತೆ. ಎಲ್ಲರನ್ನೂ ಕೂಡಿಕೊಂಡು ಲಂಕೆಗೆ ಸೇತುವನ್ನು ಬಿಗಿದಂತಹ ರಾಮ ರಾವಣಾದಿ ದೈತ್ಯರನ್ನೆಲ್ಲ ಕೊಂದು ಮರಳಿ ಸೀತೆಯನ್ನು ಕರೆದುಕೊಂಡು ಬಂದನಂತೆ. ಅಯೋಧ್ಯೆಯಲ್ಲಿ ಎಲ್ಲರೂ ಸೇರಿ ಸುಖದಲ್ಲಿ ಇರುತ್ತಿರಬೇಕಾದರೆ ಅಗಸನೋರ್ವನ ಮಾತನ್ನು ಕೇಳಿ ಆ ರಾಮ ಕೈ ಹಿಡಿದ ಧರ್ಮಪತ್ನಿಯನ್ನೇ ಕಾಡು ಪಾಲು ಮಾಡಿಬಿಟ್ಟನಂತೆ. ಕಾಡು ಪಾಲು ಮಾಡಿಬಿಟ್ಟ. ಅಮ್ಮ, ನಾನು ನೀನು ಯಾರು ಅಂತ ಕೇಳ್ತಾ ಇದ್ದೇನೆ. ನೀನು ರಾಮನ ಕಥೆಯನ್ನು ಹೇಳ್ತಾ ಇದ್ದಿ. ನಿನ್ನಲ್ಲಿ ಕಥೆ ಕೇಳಲಿಲ್ಲ ತಾಯೇ, ನಿನ್ನ ವ್ಯಥೆ ಏನು ಅಂತ ನಾನು ಕೇಳಿದ್ದು. ಹೇಳ್ತೇನೆ ಪ್ರಭು, ಹೇಳ್ತೇನೆ. ದಶರಥನ ಸೊಸೆ ರಾಜರ್ಷಿ ಜನಕರಾಯನ ಮಗಳು ಮರ್ಯಾದ ಪುರುಷೋತ್ತಮನ ಕೈ ಹಿಡಿದ ಧರ್ಮಪತ್ನಿ, ಪತಿಯಿಂದ ಪರಿತ್ಯಕ್ತಳಾದಂತಹ ದೌರ್ಭಾಗ್ಯವತಿ ಸೀತೆ ಎಂದರೆ ನಾನೇ. ಕಲ್ಪನೆಯನುಪಮಾದಿಕೆದ ವಿಲಾಸವು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇನ ಕುಲದ ಭೃತ್ಯಗಳು ಮೂಡಿದ ಕಹಿಯ ಬಲವೋ ವಿಧಿಯ ಮನದ ಯೋಚಿಕೆ ಯರಿವಡಾರಣ ವಿನುತ ವಿಭ್ರಮೆಯಾದ ಪುಳಗಿದ ಕವಿನಿರುದಿದುರಿರ್ಪ ವಾಸ್ತವ ನುಡಿಸಿದನು ಕನಸು ಭಾವದ ಭ್ರಮೆಯೋ ಮಾತೆ ಜಾನಕಿ ಜಿಲ್ಲ ಕಾವ್ಯನಾಯಕಿ ಜಾನಕಿ ಇಲ್ಲ ಕಾವ್ಯನಾಯಕಿ ನಿನಗೆ ಈ ಸ್ಥಿತಿ ಲಭ್ಯವಾಗೆ ರಾಮ, ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯ್ತೆ. ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ
ಸಗಿದನು ಏತಕ್ಕಿಂತೆಸಗಿದನು ಧರ್ಮಜ್ಞನಾದ ರಘುನಾಥನೆಯೋ ಜನಗಳಿಗೆದಾಯ್ತೆ ಜಾನಕಿ ಎಲ್ಲ ಕಾವ್ಯನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯಿತು ರಾಮ ರಾಮ ನನ್ನನ್ನೇ ನಂಬದೇ ಇದ್ದಂತಹ ಸ್ಥಿತಿಗೆ ಬಂದು ತಲುಪಿದೆ. ನನ್ನ ಭಾವದ ಭ್ರಮೆಯು ಎಂತಹ ವಿಚಿತ್ರವನ್ನು ಕೇಳ್ತಾ ಇದ್ದೇನೆ. ಇನಕುಲದ ಧರ್ಮ ವೃಕ್ಷದಲ್ಲಿ ತೂಗುವಂತಹ ಕಹಿ ಫಲವಾಗಿ ಇದು ಕಾಣ್ತಾ ಉಂಟು. ಅಮ್ಮ, ನೀನು ಸೀತೆ, ನನ್ನ ಕಾವ್ಯ ನಾಯಕಿ. ಪ್ರಪಂಚದಲ್ಲಿ ಯಾವನು ದಿವ್ಯ ಯೋಗ್ಯತೆಯನ್ನು ಹೊಂದಿದವನು ಎನ್ನುವ ಹಾಗೆ ನಾನು ಆಯ್ಕೆ ಮಾಡಿಕೊಳ್ಳುವ ಕಾಲಕ್ಕೆ 3 ಲೋಕದ ಜ್ಞಾನಿಗಳಾದಂತಹ ನಾರದರು ಸೂಚಿಸಿದಂತಹ ವ್ಯಕ್ತಿತ್ವ ಶ್ರೀರಾಮಚಂದ್ರಮ. ಅಂತಹ ರಾಮಚಂದ್ರಮನ ಹೆಂಡತಿಯಾದಂತಹ ನಿನಗೆ ಇಂತಹ ದುಸ್ಥಿತಿ ಪ್ರಾಪ್ತಿಯಾಯಿತೆ. ನನ್ನ ಕಣ್ಣುಗಳನ್ನು ನಾನು ನಂಬದೇ ಇದ್ದಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೇನೆ. ಇದು ನಂಬುವುದಕ್ಕೆ ಸಾಧ್ಯವಾದ ವಿಚಾರವೇ? ಯಾರು ರಾಮ? ಛೇ, ಒಂದೊಂದು ವಿಚಾರ ಮೈ ರೋಮಾಂಚನಗೊಳ್ಳುತ್ತದೆ. ಕೆಲವರೆಲ್ಲ ಅಧೀನರಾಗುತ್ತಾರೆ ಕಷ್ಟದ ಕಾಲದಲ್ಲಿ. ರಾಮ ಅಧೀನಾತ್ಮ, ಯಾವರಲ್ಲಿ ಹೇಗೆ ವರ್ತಿಸಬೇಕು ಎನ್ನುವಂತಹ ವಿಚಕ್ಷಣ ಮತಿಯುಳ್ಳವ. ಅಂತಹ ರಾಮ ಹೀಗಾದನೆ. ರಾಮನ ಜೀವನದಲ್ಲಿ ಇಂತಹ ಒಂದು ಕ್ರೂರವಾದ ನಿರ್ಧಾರವನ್ನು ಕೈಗೊಂಡನೆ. ರಾಮ ಎಲ್ಲಿಯಾದರೂ ತಪ್ಪಿ ನಡೆಯುವುದಕ್ಕುಂಟೆ. ಆದರೆ ನಿನ್ನ ಪ್ರಕರಣವನ್ನು ಕಾಣುವಾಗ ಯಾಕೆ ನನ್ನ ಕಾವ್ಯದ ಕಾವ್ಯ ನಾಯಕ ಇಂತಹ ಕೃತ್ಯ ಮಾಡಿದನು? ಸೀತೆಯಾದಳು ರಮಣ ನೀತಿ ತಪ್ಪಿದುದಿಲ್ಲ. ರಮಣ ನೀತಿ ತಪ್ಪಿದುದಿಲ್ಲ. ಏತಕ್ಕೆ ಮನ ಶಂಕಿಪುದು ಚಾತರಿಂಗಪವಾದ ಭೀತಿಗೆ ದುರಲಿ ಸತಿಯದೆ ತನದು ಗಣನೆ ಎಂದೆನುತ ಕರುಣಾಳು ರಾಘವನೊಳ್ ತಪ್ಪಿಲ್ಲ. ಕಡುಪಾದ ಕಂದೇನು ಪೆಣ್ಣಾಗಿ ಜನಿಸಿದೆ ನಪವಾದವು. ಸೀತೆಯೋದಳು ರಮಣ ನೀತಿ ತಪ್ಪಿರುವುದಿಲ್ಲ. ಸೀತಾ, ಇನ್ನೊಂದು ಬಾರಿ ನನ್ನ ಪ್ರಭು ಶ್ರೀರಾಮನ ಬಗ್ಗೆ ಏನನ್ನು ಹೇಳದಿರಿ ಸ್ವಾಮಿ, ಹೇಳದಿರಿ. ನನ್ನ ಭ್ರಮೆಯಾಗಿ ಕಂಡ ಸತ್ಯವನ್ನು ಹೇಳ್ತಾ ಇದ್ದೇನೆ ತಾಯಿ. ನನ್ನಲ್ಲಿ ಅದನ್ನು ಕೇಳಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಮತ್ಯಾಕಮ್ಮ ನಿನಗೆ ಈ ಸ್ಥಿತಿ ಬಂತು ಹೇಳಿ ಸ್ವಾಮಿ? ಪ್ರಭು ಶ್ರೀರಾಮ ಧರ್ಮಜ್ಞನಿದ್ದಾನೆ, ಸುಶೀಲನಾಗಿದ್ದಾನೆ. ಅವನಲ್ಲಿ ಎಳ್ಳಿನಿತೂ ದೋಷವಿಲ್ಲ ಸ್ವಾಮಿ, ದೋಷವಿಲ್ಲ. ಕಾರಣ ಹೇಳ್ತೇನೆ. ಏನು? ಖ್ಯಾತರಿಗೆ ಅಪವಾದ ಬರುವಂತಹ ಸಂದರ್ಭದಲ್ಲಿ ಸತಿಯದ್ದು ಏತರ ಸ್ವಾಮಿ, ಏತರ. ಶ್ರೀರಾಮ ರೀತಿಯನ್ನು ತಪ್ಪಲಿಲ್ಲ ಸ್ವಾಮಿ, ತಪ್ಪಲಿಲ್ಲ. ಹೆಣ್ಣಾಗಿ ನಾನು ಜನಿಸಿದ್ದೇನಲ್ಲ, ಯಾವ ಜನ್ಮದಲ್ಲಿ ಯಾವ ಪಾಪವನ್ನು ಗೈದಿದ್ದೇನೋ. ಅಯ್ಯೋ ರಾಮ, ಸಾಕು ಈಗ. ಮಗು, ಇಂತಹ ಒಂದು ದುಃಖಕ್ಕೆ ಕಾರಣವಿಲ್ಲ ಅಂತ ನಿನ್ನನ್ನು ನಾನು ಸಮಾಧಾನಿಸಬೇಕಾಗಿದೆ. ನಿನ್ನ ಈ ಸ್ಥಿತಿಯನ್ನು ನಾನು ಪ್ರತ್ಯಕ್ಷ ಕಾಣುತ್ತಾ ಇದ್ದೇನೆ. ಈ ಕಾಲಕ್ಕೆ ಧರಣಿಜೆಯಾದಂತಹ ನೀನು ಗರ್ಭವತಿಯಾಗಿದ್ದಿ ಎನ್ನುವ ಸತ್ಯವನ್ನೂ ನಾನು ಅರಿತಿದ್ದೇನೆ. ನಿನ್ನನ್ನು ಕಾಣುವಾಗ ನಿನ್ನ ಸ್ಥಿತಿ ನನಗೆ ಅರ್ಥವಾಗುತ್ತದೆ. ಸಾಧ್ವೀಮಣಿಯಾದಂತಹ ನಿನ್ನಿಂದ ಇಂತಹ ಮಾತು ಬಂದರೆ ಅದು ಅಪರಾಧ ಅಲ್ಲ. ಪತಿವ್ರತ ಶಿರೋಮಣಿಯರಲ್ಲಿ ಒಬ್ಬಾಕೆಯಾಗಿ
ನೀನು ಇಂತಹ ಮಾತನ್ನೇ ಆಡಬೇಕಾದದ್ದು ಸತ್ಯ ತಾಯಿ. ನನ್ನದ್ದಾದಂತಹ ತಪ್ಪು ಕಲ್ಪನೆಗೆ ಕ್ಷಮೆ ಇರಲಿ ತಾಯಿ. ನನ್ನ ನಾಯಕನ ಬಗ್ಗೆ ನಾನು ಹಾಗೆ ಸಂಕಲ್ಪಿಸಬಾರದಿತ್ತು. ಆದರೆ ಒಂದು ಮಾತು ಹೇಳುತ್ತೇನೆ, ಇದು ಗೊಂಡಾರಣ್ಯ ತಾಯಿ. ಯಾವ ಕಾರಣಕ್ಕೂ ಈ ಪ್ರದೇಶದಲ್ಲಿ ನೀನಿರುವುದು ಸೂಕ್ತವಲ್ಲ. ಈ ಕಾಲಕ್ಕೆ ಹೇಳ್ತಾ ಇದ್ದೇನೆ, ಈ ಪ್ರದೇಶದಲ್ಲಿ ನೀನಿರುವುದಕ್ಕಿಂತ ನನ್ನ ಆಶ್ರಮಕ್ಕೆ ನೀನು ಬಂದೆ ಅಂತಾದ್ರೆ ನಿನ್ನನ್ನು ನಾನು ರಕ್ಷಿಸ್ತೇನೆ ತಾಯಿ. ನಿನಗೆ ಬೇಕಾದಂತಹ ರಕ್ಷಣೆಯನ್ನು ಕೊಟ್ಟು ನಿನ್ನನ್ನು ತಂದೆಯ ಸ್ಥಾನದಲ್ಲಿ ನಿಂತು ನಾನು ಪೂರೈತೇನೆ ತಾಯಿ. ಇಲ್ಲ ಸ್ವಾಮಿ, ನನ್ನ ಜೊತೆ ಬರ್ತೀಯಾ? ಇಲ್ಲ ಸ್ವಾಮಿ, ಯಾಕೆ? ಅದು ಬರಲಾರೆ. ಪ್ರಭು ಶ್ರೀರಾಮಚಂದ್ರನಿಂದ ಆಜ್ಞೆಯಾಗಿದೆ, ಹಾ, ಸೀತೆ ಕಾಡಿನಲ್ಲೇ ಇರಬೇಕು ಎಂಬುದಾಗಿ. ನಾನೆಲ್ಲಿಗೂ ಬರಲಾರೆ ಸ್ವಾಮಿ, ನಾನೆಲ್ಲಿಗೂ ಬರಲಾರೆ. ಮಗು, ನಿನ್ನ ಮನಸ್ಸಿನ ಭಾವ ನನಗೆ ಅರ್ಥ ಆಯ್ತು. ರಾಮಚಂದ್ರಮ ಸೂಚಿಸಿದ್ದು ನಿನ್ನನ್ನು ಕಾಡಿನಲ್ಲೇ ಬಿಟ್ಟು ಬರಬೇಕು ಎನ್ನುವ ಹಾಗೆ. ಹಾಗೆಂದು ನಾಡಿನಲ್ಲಿರುವವರು ನಾವು ಅಲ್ವಲ್ಲ. ಋಷಿಗಳಾದಂತಹ ನಾವು ಕಾಡಿನಲ್ಲಿಯೇ ಪರ್ಣಕುಟಿಯನ್ನು ರಚಿಸಿ ನಮ್ಮದ್ದಾದ ಜೀವನವನ್ನು ಸಾಗಿಸುವವರು. ನಿನಗೊಂದು ಸಮಾಧಾನವನ್ನು ಹೇಳ್ತೇನೆ ತಾಯಿ. ಏನದು? ಈ ಪ್ರಪಂಚದಲ್ಲಿ ಭೂಮಿಯಲ್ಲಿ ನೀನು ಸಿಕ್ಕಿದವಳು. ಯಾವ ಒಂದು ಸೀತಾ ಎನ್ನುವ ಆ ಆಘಾತ, ನೇಗಿಲಿನ ಆಘಾತಕ್ಕೆ ಸಿಕ್ಕಿದ್ದರಿಂದ ಆ ಹೆಸರು ನಿನಗೆ ಬಂದಿದೆ ಅಂತ ಆದ್ರೆ ನೀನು ಭೂಜಾತೆಯಾಗಿದ್ದಿ. ವಾಲ್ಮೀಕದಿಂದ ಹುಟ್ಟಿ ಬಂದಂತಹ ನಾನು ಕೂಡ ಈ ಭೂಮಿಯ ಮಗನೇ ತಾಯಿ. ನಮಗೆ ಸಂಬಂಧ ಇದೆ. ನಾನು ನಿನಗೆ ಸೋದರ ಸಮಾನನಿದ್ದೇನೆ. ಇನ್ನೂ ಒಂದು ಮಾತು ಹೇಳ್ತೇನೆ, ಗಂಡನ ಮನೆಯಿಂದ ಹೆಣ್ಣಿಗೆ ಆಶ್ರಯ ಇಲ್ಲ ಅಂತ ಆದ್ರೆ, ಇರುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಅವಳು ಬರಬೇಕಾದದ್ದು ತವರು ಮನೆಗೆ ತಾಯಿ. ನನ್ನ ಮನೆ ನಿನಗೆ ತವರು ಮನೆ ಆಗುತ್ತದೆ. ಜನಕ ಬೇರೆಯಲ್ಲ, ವಾಲ್ಮೀಕಿ ಬೇರೆಯಲ್ಲ ಅಂತ ತಿಳ್ಕೋ ಮಗಳೇ. ಭಯ ಬೇಡ. ವನವಾಸದ ನಿನ್ನ ಯಾವ ವ್ರತ ಎನ್ನುವುದುಂಟೋ ಅಥವಾ ನಿನ್ನ ಗಂಡನದ್ದಾದ ಸೂಚನೆ ಉಂಟೋ ಅದಕ್ಕೆ ಕೊರತೆ ಬಾರದ ಹಾಗೆ ನಾನು ರಕ್ಷಿಸ್ತೇನೆ ತಾಯಿ. ಬರುವುದಿಲ್ಲ ಅಂತ ಹೇಳಬೇಡ, ಜೊತೆ ಬಾ. ನಿಮ್ಮ ಮಾತುಗಳನ್ನು ಕೇಳಿ ಹಾ, ಮರುಭೂಮಿಯಲ್ಲಿ ನೀರನ್ನು ಕಂಡಂತಹ ಅನುಭವ ನನ್ನ ಪಾಲಿಗಾಯಿತು. ಹಾ, ತಂದೆಯಾಗಿ ಭ್ರಾತೃವಾಗಿ ಹಾ, ತವರು ಮನೆಯ ಸುಖವನ್ನು ನೀವು ಕೊಡುತ್ತೇನೆಂದು ಹೇಳಿದಿರಲ್ವಾ? ಹೌದು ಹೌದು. ರಘುಕುಲದ ಹಾ. ವಂಶ ಜ್ಯೋತಿಯನ್ನು ಅರಳಿಸಬೇಕಾಗಿದೆ ನಾನು. ಹಾ, ಪ್ರಭು, ಹಾ, ಬರುತ್ತೇನೆ ನಿಮ್ಮ ಜೊತೆಗೆ. ಹೀಗೆ ಬಾ, ಹೀಗೆ ಬಾ. ಹತ್ತಿರದಲ್ಲೇ ನಮ್ಮ ಆಶ್ರಮ.
ಎಲ್ಲಿದ್ದೀರ ಕುಲೇಶ? ಇರುವಂತಹ ಸ್ಥಳ ಮಧುರ ಪಟ್ಟಣಕ್ಕೆ ಯಾರೆಂದುಕೊಂಡಿದ್ದಿ? ಲವಣಾಸುರ ಹಾಗೆಂದು ಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ. ಎಲ್ಲಿದ್ದಾರೆ ನಮ್ಮ ಯುದ್ಧ ಲವಣಾಸುರನು ಕೆಲವು ವಿಚಾರಗಳ ಬಗ್ಗೆ ನಮ್ಮವರಲ್ಲಿ ತಿಳಿಸಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು? ಬರಲಿ. ಈ ಪಟ್ಟಣದ ಅಧಿಕಾರವನ್ನು ನನಗೊಪ್ಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಶಿವದತ್ತವಾದ ಶೂಲವನ್ನು ನನಗೆ ಒಪ್ಪಿಸಿದ್ದಾರೆ. ಅದರ ಮಹತ್ವವನ್ನು ಗೊತ್ತೇ? ಅದು ನನ್ನ ಕೈಯಲ್ಲಿ ಇರುವ ತನಕ ನನಗೆ ಮರಣವೇ ಇಲ್ಲ. ಈಗ ಸದ್ಯ ನಿಮ್ಮನ್ನು ಕರೆಸಿದ ಕಾರಣವೇನು ಗೊತ್ತೇ? ಯಮುನಾ ತೀರದಲ್ಲಿ ಚವನ ಋಷಿಯ ನೇತೃತ್ವದಲ್ಲಿ ಮಹಾಯಾಗವನ್ನು ಮಾಡುತ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
ಯಾಗಗಳನ್ನು ಕೆಡಿಸಬೇಕಾಗಿದೆ. ಹೋಗೋಣ. ನಾವೆಲ್ಲರೂ ಯಾಗವನ್ನು ಆರಂಭಿಸೋಣ. ಹಾಗೆ ಆಗಲಿ. ರಘುನಾಥ ಲಾಲಿಸಯ್ಯ ಬಂಗಾದ ಬಗಣಿದಯ ವಿಗಡನು ಮಧುರ ನರೇಶನು ಲಾವಣ ಬಗೆಗೆ ಯೋಗಲಿ ಮರಣಗೈದರು ರಘುನಾಥ. ರಾಮರಾಜ್ಯದಲ್ಲಿ ಎಲ್ಲರೂ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಬದುಕುವ ಸ್ಥಿತಿ ಬಂದಿದೆ. ಮಧುರ ಪಟ್ಟಣದ ಲವಣಾಸುರನು ನಾವು ಮಾಡುವ ಯಾಗವನ್ನು ಕೆಡಿಸಿ ಸಾಧು ಸಜ್ಜರನ್ನೆಲ್ಲ ಹಿಂಸಿಸುತ್ತಾ ಕೊಲ್ಲುತ್ತಾ ಬೆಳೆಯುತ್ತಿದ್ದಾನೆ. ಆ ದುಷ್ಟನನ್ನು ಕೊಂದು ನಮ್ಮನ್ನೆಲ್ಲ ನೀವೇ ರಕ್ಷಿಸಬೇಕು. ಮನದನು ತಾಪಗೂ ಬಯಲಿಯುದಾಯ ರುದ್ರ ಪ್ರತಾಪಿ ರಘುವರ ಪಾದ ಕಮಲದಿಂದಲೇ ಜ್ವಲಿಸಿ ಶೀಘ್ರದಲ್ಲಿ ಅವನನ್ನು ವಧಿಸಿ ಶಾಂತಿ ಸ್ಥಾಪನೆ ಮಾಡುತ್ತೇನೆ. ನೀವಿನ್ನು ನಿಮ್ಮ ಸಂಸ್ಥಾನಕ್ಕೆ ತೆರಳಿ. ವಧಿಸಲು ನೀನೇ ತೆರಳುವುದು ಸಮ್ಮತವಲ್ಲ ಸೋದರರೆಲ್ಲ ಮರಿತು
ದಾನವನಲ್ಲ ಬದಿದನು ನೀನೇ ತೆರಳುವುದು ಇನ್ನು ಸಮ್ಮತವಲ್ಲ ಸೋದರಗಿಂತ ಮರೆತು ಅಲ್ಲ ತಾಪಸರಿಗೆ ಅಭಯವನ್ನಿತ್ತು ದುಷ್ಟರ ದಮನಕ್ಕೆ ನೀನೇ ಉದ್ಯುಕ್ತನಾದಂತಿದೆ. ಸಲ್ಲದು ಪ್ರಭು. ಮದ ಆ ಮೇಧಾವಿಗಳಿಂದಲೇ ಹೆಸರನ್ನು ಗಿಟ್ಟಿಸಿಕೊಂಡಂತಹ ನೀನು ಈ ಶುದ್ಧ ವಿಚಾರಕ್ಕೆ ತೆರಳುವುದೇ? ನಿನ್ನ ಸಹೋದರರು ನಾವಿದ್ದೇವೆ, ಕೊಡು ಅಪ್ಪಣೆ ನನಗೆ. ಸಹೋದರ, ಇಂದೇಕೋ ನೀನು ತುಂಬಾ ಉದ್ವಿಗ್ನನಾಗಿದ್ದಿ. ಯಾಕೆಷ್ಟು ಆತುರ, ಉದ್ವೇಗಗಳು? ಕಾರಣವಿದೆ ಪ್ರಭು. ಖ್ಯಾತನಾದನು ಭರತ ಪ್ರೇಮದಿಗೆ ಭರತ ಪ್ರೇಮಜಿ ಪ್ರೀತ ಲಕ್ಷ್ಮಣ ನಿನಗೆ ಬಾಲಜಿ ಕುದಲದ ಮನೆ ರಘುನಾಥ ಪೇಳೈ ಪೇಳೈಗ ನಿನ್ನ 3 ಜನ ಸಹೋದರರಲ್ಲಿ ಭರತನು ಭಾತೃ ಪ್ರೇಮಕ್ಕೆ ಖ್ಯಾತಿಯನ್ನು ಪಡೆದಿದ್ದಾನೆ. ಲಕ್ಷ್ಮಣನ ಪ್ರೀತಿ, ಸೇವೆ ತ್ಯಾಗಗಳು ಲೋಕ ಪ್ರಶಂಸೆಗೆ ಖ್ಯಾತಿಯನ್ನು ಪಡೆದಿದೆ. ಆದರೆ ನಾನು ಮಾತ್ರ ನೆಪಥ್ಯದಲ್ಲಿ ಉಳಿದು ಬಿಟ್ಟಿದ್ದೇನೆ. ಯಾವಾಗ ಒಮ್ಮೆ ರಂಗ ಪ್ರವೇಶದ ಅವಕಾಶ ಸಿಗುತ್ತದೆ ಎಂದು ಕಾದು ಕುಳಿತಿದ್ದೆ. ಆದರೆ ನಿನಗೆ ನನ್ನ ನೆನಪೇ ಆಗಲಿಲ್ಲ. ಅದಕ್ಕಾಗಿ ಅವಕಾಶವನ್ನು ಕಳೆದುಕೊಳ್ಳಬಾರದೆಂದು ಬಂದಿದ್ದೇನೆ. ಅವಕಾಶ ಕಲ್ಪಿಸುವೆಯಾ? ಸೌಮಿತ್ರಿ, ನಿನ್ನ ಕುರಿತಾಗಿ ಅವಜ್ಞೆ ಇಲ್ಲ ತಮ್ಮ. ಮಹಾನ್ ಶಕ್ತಿ ಸಂಪನ್ನರಾದ ರಾಕ್ಷಸನೊಂದಿಗೆ ನಿನ್ನನ್ನು ಯುದ್ಧಕ್ಕೆ ಕಳುಹಿಸಲು ಮನ ಒಪ್ಪುತ್ತಿಲ್ಲ ತಮ್ಮ. ಪ್ರಭು, ನನಗೆ ಯಾವುದೇ ರೀತಿಯ ಒಂದು ಯುದ್ಧಕ್ಕೆ ಹೋಗುವಂಥದ್ದು ಯಾವುದೇ ರೀತಿ ಪೂರ್ವಾನುಭವ ನನಗಿಲ್ಲ. ಹಾಗಂತ ಸುಮ್ಮನೆ ಕುಳಿತರೆ ಅನುಭವ ದೊರಕುವುದಾದರೂ ಹೇಗೆ? ಹಾಗಾಗಿ ನಿನ್ನ ಆಜ್ಞೆಯನ್ನು ಮಾಡಿ ಹೇಳುತ್ತೇನೆ.
ಆ ದುಷ್ಟ ಲವಣಾಸುರನ ಉದಯನ್ನು ನಾನು ಮಾಡಿ ಬರುತ್ತೇನೆ. ಇದು ನಿನ್ನ ಪಾದದ ಮೇಲಾನೆ. ಒಂದು ವೇಳೆ ವಿಫಲನಾದರಂತಾದರೆ ಮತ್ತೆ ಪುರ ಪ್ರವೇಶ ಮಾಡಲಾರೆ. ಒಳ್ಳೆಯದಾಗಲಿ, ಹೋಗಿ ಬಾ. ತಡ ಮಾಡುವುದಲ್ಲ, ಸೇನಾ ಸಮೇತವಾಗಿ ತೆರಳುತ್ತೇನೆ. ದೂರದಲ್ಲಿ ಗುರುಗಳ ಆಶ್ರಮವಿದೆಯಂತೆ, ಅವರ ದರ್ಶನವನ್ನು ಪಡೆದು ಬರಬೇಕಾಗಿ. ಇನ್ನು ತಡ ಮಾಡುವುದಲ್ಲ, ಮುಂದುವರಿಯುತ್ತೇನೆ. ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು ಎದ್ದೇಳು. ನೀನು ಅಪರಿಚಿತನೆಂದು ಗೋಚರವಾಗುತ್ತಿರುವುದರಿಂದಲೇ, ವರ್ಚಸ್ಸುಳ್ಳಂತಹ ಮುಖವುಳ್ಳವನಾದದ್ದರಿಂದಲೇ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಏನು ಸ್ವಾಮಿ? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಕೇಳು ಮುನೀಂದ್ರನೇ, ನಾನು ಶತ್ರುಘ್ನನು, ಭೂಲೋಲ ರಾಮಾನುಜ, ಕೂಡನಾಗಿ ಲವಣಾಸುರ ಪದೆಗಾಗಿ ಪಾಳಯ ನೆರಗಿ ಪೊದೆಗೆ ಕೇಳು ಮುನೀಂದ್ರನೇ, ನಾನು ಶತ್ರುಘ್ನನು, ಭೂಲೋಲ ರಾಮಾನುಜ, ಕೇಳು ರಾಜಕುಮಾರ, ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರಮನ ತಮ್ಮನಾದಂತಹ ಶತ್ರುಘ್ನ ಅಂದರೆ ನಾನೇ. ಶತ್ರುಘ್ನ ರಾಮನ ತಮ್ಮ? ಹೌದು. ದುಷ್ಟ ಲವಣಾಸುರನ ವಧೆಗಾಗಿ ಅಣ್ಣನಿಂದ ಆಜ್ಞೆಯನ್ನು ಪಡೆದುಕೊಂಡು ಬಂದವರು ತಮಸಾ ತೀರದ ಬಳಿ ನಾವು ಬೀಡು ಬಿತ್ತಿದ್ದೇವೆ ನಮ್ಮವರನ್ನು. ಹುಣಿಗಳಾದ ನಿಮ್ಮನ್ನು ಕಂಡು ಆಶೀರ್ವಾದ ಪಡೆದುಕೊಂಡು ಹೋಗಬೇಕೆಂದು ಬಂದಿದ್ದೇನೆ. ನನಗೆ ಆಶೀರ್ವದಿಸಿ ಉದ್ಧರಿಸಬೇಕು ಸ್ವಾಮಿ, ಉದ್ಧರಿಸಬೇಕು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಒಂದು ಸತ್ಕಾರ್ಯಕ್ಕಾಗಿ ನೀವು ಹೊರಟಿದ್ದೀರಿ ಅಂತ ಅರ್ಥ ಆಯ್ತು. ಪ್ರಪಂಚದಲ್ಲಿ ಅರಸುತನ ಎನ್ನುವುದು ಇರುವುದೇ ದುಷ್ಟ ಶಿಕ್ಷಣಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ. ಸತ್ಯ. ಈ ಪ್ರಪಂಚದಲ್ಲಿ ಪ್ರಕೃತಿಗೆ ಹಸಿರನ್ನು, ಪ್ರಾಣಿಗಳಿಗೆ ಉಸಿರನ್ನು, ಜೀವಿಗಳಿಗೆ ಸ್ಫೂರ್ತಿಯನ್ನು ಕೊಟ್ಟ ಕಾರಣದಿಂದಲೇ ಈ ಪರಂಪರೆಯಲ್ಲಿ ಸೂರ್ಯವಂಶಕ್ಕೆ ವಿಶೇಷವಾದಂತಹ ಸ್ಥಾನ, ಮಾನ ಎನ್ನುವುದುಂಟು. ಆ ಸೂರ್ಯನ ಕಿರಣವನ್ನು ತನ್ನಲ್ಲಿ ಪ್ರತಿಬಿಂಬಿಸಿ ಶಾಂತವಾಗಿಸಿ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಚಂದ್ರಮನ, ಆ ಒಂದು ಹೆಸರನ್ನೇ ಅನ್ವರ್ಥವಾಗಿಸಿ ಇನಕುಲ ವಾರಿದಿಗೆ ಪ್ರತಿ ಚಂದ್ರಮರು ಅಂತ ಬೆಳಗಿದವರು ಇನವಂಶದವರು. ಆ ವಂಶದ ಕುಡಿ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಸಂತೋಷವಾಯಿತು. ಹೋದಂತಹ ಕಾರ್ಯಕ್ಕೆ ಯಶಸ್ಸು ಸಿಗಲಿ, ಆದರೆ ಆ ಎಚ್ಚರ ಅಂತ ಹೇಳುವುದೊಂದು ಇರಬೇಕು. ಏನದು ಶಬ್ದ ಕೇಳಿಸ್ತಾ ಇದೆ? ಸೀತೆಗೆ ಪ್ರಸವ ವೇದನೆ. ಸೀತಾಮಾತೆಗೆ ಪ್ರಸವ ವೇದನೆ. ಯಾವ ಕಾರಣಕ್ಕೂ ಆ ಮಕ್ಕಳಿಗೆ, ಪ್ರಪಂಚದ ಬೆಳಕನ್ನು ಕಾಣುವ ಮಕ್ಕಳಿಗೆ ಯಾವ ದೋಷವೂ ಬರಬಾರದು. ಇಲ್ಲಿಂದಲೇ ಸಂಕಲ್ಪಿಸಿದ್ದೇನೆ, ಮಂತ್ರ ರಕ್ಷೆಯನ್ನು ನೀಡಿದ್ದೇನೆ.
ಸೀತೆ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ ಮುದ್ದು ಮಕ್ಕಳ ಮುಖವನ್ನು ನೋಡಬೇಕು ಅಂತ ನನಗೆ ಕಾತರವಾಗುತ್ತಾ ಇದೆ. ಶತ್ರುಘ್ನ, ಅರೆ ಕ್ಷಣ ನಾನು ಒಳಗೆ ಹೋಗಿ ಬರ್ತೇನೆ. ಯಾವ ಕಾರಣಕ್ಕೂ ವಿರಮಿಸಬೇಡ, ಅತಿ ಶೀಘ್ರವಾಗಿ ಬರ್ತೇನೆ. ಸೀತೆ ಪ್ರಸವ ವೇದನೆ, ಅವಳಿ ಮಕ್ಕಳು. ಯಾರು ಈ ಸೀತೆ? ನಮ್ಮ ಅತ್ತಿಗೆಯಾಗಿರಬಹುದೇ? ಸೀತೆ 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 ಎಷ್ಟು ಸುಂದರವಾದಂತಹ ಮಕ್ಕಳು. ಛೇ, ನನ್ನ ಯೋಗ ಭಾಗ್ಯ ಅಂತ ನಾ ಭಾವಿಸುವುದು. ಶತ್ರುಘ್ನ, ಸ್ವಾಮಿ, ತಾವೇನು ಉಲ್ಲೇಖಿತರಾಗಿದ್ದೀರಿ. ಆದ್ರೆ ನಿನ್ನ ಮುಖ ನೋಡಿದ್ರೆ ಯಾಕೋ ದುಃಖದ ಹಾಗೆ ಕಾಣ್ತಾ ಇದೆ. ಚಡಬಡಿಸುತ್ತಾ ಉಂಟು ಮನಸ್ಸು. ಯಾಕೆ? ಕಾರಣ ಇದೆ ಸ್ವಾಮಿ. ಏನು? ಸೀತೆ ಎಂಬ ಎರಡಕ್ಷರ ನನ್ನ ಕಿವಿಗೆ ಬಿದ್ದಾಕ್ಷಣ ಏನಾಯ್ತು? ಕುತೂಹಲ ತಾಳದಿರುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾರು ಸ್ವಾಮಿ? ಸೀತೆ ಎಂದರೆ ಯಾರು? ನಮ್ಮವೇ ಜಾನಕಿಯಾಗಿರಬಹುದೇ? ಯಾರೆಂದು ಹೇಳುವಿರಾ? ನಿನಗೆ ಕುತೂಹಲ, ಜಿಜ್ಞಾಸೆ ಎರಡೂ ಹುಟ್ಟಿದೆ. ನಾನದನ್ನು ಶಬ್ದಗಳಿಂದ ವರ್ಣಿಸುವುದಕ್ಕಿಂತ ನೀನಾಗಿಯೇ ಕಾಣುವುದು ಯುಕ್ತ. ಯಾರು ಅಂತ ನನ್ನ ಜೊತೆ ಬಾ. ಬಾಲಕರೊಡನೆ ಮಲಗಿರೆಯೇ ಕುಲ್ಲನಯನೇ ಹರಹರ ರಘುವಂಶದೀವದು ತಿರುಕರದದಿ ತೃಣದ ಶಯ್ಯಳು ಹರಗರ ಹರಗರ ರಘುವಂಶದೀವದು ತಿರುಕರದದಿ ತೃಣದ ಶಯ್ಯಳು ಹೊರಗಿಗಳು ವಿಧಿವಿ ಇವರೆಯಲೇನು ಹೊರಗರ ಹರಗರ ಈ ದಾರುಣ ದೃಶ್ಯವನ್ನು ಹೇಗೆ ಕಾಣಲಿ, ಹೇಗೆ ಸಹಿಸಲಿ? ಅಯೋಧ್ಯೆಗೆ ಅಧಿಪತಿಯಾದಂತಹ ಶ್ರೀರಾಮಚಂದ್ರನಿಗೆ ವಧುವಾಗಿ ಬಂದಂತಹ ಸೀತಾದೇವಿ ತೃಣದ ಶಯ್ಯೆಯಲ್ಲಿ ನವಜಾತ ಶಿಶುಗಳೊಂದಿಗೆ ಮಲಗಿದ್ದಾಳೆ. ಹಂಸತೂಲಿಕಾ ತಲ್ಪದಲ್ಲಿ ಹೊಂದೊಟ್ಟಿನಲ್ಲಿ ಕಂದಮ್ಮಗಳನ್ನು ತೂಗಬೇಕಾದಂತಹ ನಮ್ಮಮ್ಮ ಹುಲ್ಲಾಸೆಯಲ್ಲಿ ಮಲಗಿ ಹೆರಿಗೆಯ ನೋವು ದಣಿವುಗಳನ್ನು ಕಳೆಯುವಂತೆ ಆಯ್ತಲ್ಲ. ಈ ದೃಶ್ಯವನ್ನು ಕಂಡು ನನ್ನ ಕಣ್ಣುಗಳೇಕೆ ಕುರುಡಾಗಲಿಲ್ಲ? ಅಯ್ಯೋ ವಿದ್ಯೆ, ಕ್ರೂರ ಅಟ್ಟಹಾಸವನ್ನು ಮೀರಿ ಯಾಕಿಂತು ಅಣಕಿಸುವೆ, ಯಾಕಿಂತು ಅಣಕಿಸುವೆ? ಅಯ್ಯೋ ಶಿವನೇ, ಶಿವನೇ. ನೋಡಿ ದುಃಖದೊಳಿಯುವುದು ತಾನೊಳಗಾಡುತ್ತಿಗೆ ಮೈದುನನ
ಮನದೊಳಗಾಡುತ್ತಿಯ ಮೈದುನ ಮಗವನ ನೋಡಿ ಸೀತೆಯ ಮನದಿ ಮರುಕವೋ ಮೂಡಲೋ ಶತ್ರುಘ್ನ ಶಸ್ತ್ರವೇ ಪುರದಲ್ಲಿ ಪ್ರತಿಬಂಧಿ ದೋಷ ಚಿತ್ತದಿಗನೇ ಪ್ರತಿಬಂಧಿ ದೋಷ ಮಾತಿಗೆದು ತಂಗಿಯರು ಖ್ಯಾತಲ ಕುಮಣವರನು ಮಾತಿಗೆದು ತಂಗಿಯರು ಖ್ಯಾತಲ ಕುಮಣವರನು ಸಾಧು ಜಗದಲ್ಲಿಗೆ ಬಿಡೀತಿರುವುದದಿ ಮಾತಿಗೆದು ತಂಗಿಯರು ಖ್ಯಾತಲ ಕುಮಣವರನು ಸಾಧು ಜಗದಲ್ಲಿಗೆ ತಿಳುಗುವುದರಿ ಕಿತ್ತಬಾ ಶತ್ರುಘ್ನ ಮಗನೇ ನಿನ್ನನ್ನು ಕಾಣುವಾಗ ಅಯೋಧ್ಯೆಯ ಎಲ್ಲ ಜನವರ್ಗದವರನ್ನು ಕಂಡಂತಹ ಸಂತೋಷ ನನ್ನ ಮನಸ್ಸಿಗಾಗುತ್ತಾ ಇದೆ ಕಂದ. ಮಗನೇ ಶತ್ರುಘ್ನ, ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮವೇ? ನನ್ನವರಾದಂತಹ ಪ್ರಭು ಶ್ರೀರಾಮಚಂದ್ರ ದೇವ ಹೇಗಿದ್ದಾರೆ ಕಂದ? ಅಯ್ಯೋ, ಸಮಯಕ್ಕೆ ಸರಿಯಾಗಿ ಅವರ ಕೆಲಸಗಳನ್ನು ಅವರು ಪೂರೈಸುತ್ತಿದ್ದಾರೆ ತಾನೆ. ಅಷ್ಟು ಮಾತ್ರವಲ್ಲದೆ ನನ್ನ ತಂಗಿಯರಾದಂತಹ ಮಾಂಡವಿ, ಶ್ರುತಕೀರ್ತಿ, ಊರ್ಮಿಳೆ, ನನ್ನ ತಾಯಂದಿರೆಲ್ಲರೂ ಸುಕ್ಷೇಮವಾಗಿರುವರೆ. ಅಯೋಧ್ಯೆಯ ವಿಚಾರ ಏನಿದೆ ಹೇಳಯ್ಯ ಶತ್ರುಘ್ನ. ಶತ್ರುಘ್ನ ಜನನಿ ಇಲ್ಲದಿರೆ ಎನಿತೋ ಸಂಪದವಿರಲು ನನಗೆ ಮುದಬಹುದೇ. ಎನಿತೋ ಸಂಪದವಿರಲು ಮನಗೆ ಮುದಬಹುದೇ. ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ವಿರಲೇನು ನೀನಿಲ್ಲದಿರುವ ಪುರವತಿ ಅಮ್ಮ. ಎನಲಿಯೋದ ಶತ್ರುಘ್ನ ಜನನಿ ನೀಯಿಲ್ಲದೆಡೆ ಎನಿತು ಸಂಪದವಿರಲು ಮನಗೆ ಮುದವೇ. ಜನನಿ ಶತ್ರುಘ್ನ, ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಸವಿಸ್ತಾರವಾಗಿ
ಉತ್ತರಿಸುವುದಕ್ಕೆ ನಾನು ಯೋಗ್ಯನಲ್ಲ ತಾಯಿ. ಅದೇಕೆ ಕಂದ? ಅಪ್ಪ, ಚುಟುಕಾಗಿ ಹೇಳುವುದಿದ್ದರೆ ಎಲ್ಲವೂ ಮೊದಲಿನಂತೆ ನಡೆಯುತ್ತಾ ಇದೆ. ನಿನ್ನನ್ನು ಪುರದಲ್ಲಿ ಇರಿಸಿಕೊಳ್ಳುವುದಕ್ಕೆ ಭಾಗ್ಯವಿಲ್ಲದ ಪ್ರವಾಸಿಗಳು ಕುಶಲವಾಗಿದ್ದಾರೆ ತಾಯಿ. ನೀನು ಕೇಳಿದ ಎಲ್ಲರೂ ಕ್ಷೇಮವಾಗಿದ್ದಾರೆ ತಾಯಿ. ಆದರೆ ಯಾರಲ್ಲಿಯೂ ಉಲ್ಲಾಸವಿಲ್ಲ. ಎಲ್ಲವೂ ಯಾಂತ್ರಿಕವಾಗಿ ನಡೆಯುತ್ತಾ ಉಂಟು. ಇದಕ್ಕೆ ರಾಮನು ಯೋಗ್ಯನಲ್ಲ ತಾಯಿ. ನಿನ್ನನ್ನು ಕಳಕೊಂಡಂತಹ ಶ್ರೀರಾಮ ಕಿರಣವಿಲ್ಲದ ಸೂರ್ಯನಂತೆ ನಿಸ್ತೇಜನಾಗಿದ್ದಾನೆ ತಾಯಿ. ಹಾಗನ್ನದಿರು ಶತ್ರುಘ್ನ, ಹಾಗನ್ನದಿರು. ನಾವೆಲ್ಲ ಜೀವೋತ್ಸವಗಳಾಗಿ ನಡೆದಾಡುತ್ತಾ ಇದ್ದೇವೆ. ಎಷ್ಟೇ ಸಂಪತ್ತು ಇದ್ದರೂ ಕೂಡ ನೀನಿಲ್ಲದ ಕೊರತೆ ಒಂದು. ಅಯೋಧ್ಯೆಯ ಪ್ರತಿಯೊಂದು ಮನೆಗಳಲ್ಲೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಎದ್ದು ಕಾಣುತ್ತಿದೆ ತಾಯಿ, ಎದ್ದು ಕಾಣುತ್ತಾ ಇದೆ ಅಮ್ಮ. ಕಲ್ದರಿ ತೆರದಿ ನೊಂದುಕೊಂಡಾಡದಿರೋ, ಕಲ್ದನಿ ತೆರದಿ ನೊಂದುಕೊಂಡಾಡದಿರು, ಒಂದು ಚಂದನು ಭವಿಸಿ ಚಂದ ಸಕಲರಿಗೆ. ಕರುನಾಳು ರಾಘವಗೆ ಕರಿಕಳಂಕವ ತಂದು, ಕರುನಾಳು ರಾಘವಗೆ ಕರಿಕಳಂಕವ ತಂದು, ಪುರದೊಳಿಪ್ಪುದಕ್ಕಿಂತ ಹೊರಗುಚಿತವಲ್ತೆ. ಕಲ್ದರಿ ತೆರೆದಿರುವುದು ಕೊಂಡಾಡದಿರು ಕಂದ. ಮಗನೇ ಶತ್ರುಘ್ನ, ನನ್ನ ಪ್ರಭುವಾದಂತಹ ಶ್ರೀರಾಮಚಂದ್ರನ ಬಗ್ಗೆ, ಅಯೋಧ್ಯೆಯ ಬಗ್ಗೆ ಈ ರೀತಿಯಾಗಿ ಆಡಬೇಡ ಕಂದ, ಆಡಬೇಡ. ಕರುಣಾಳು ರಾಘವ, ಅವನಲ್ಲಿ ಕರಿಕಳಂಕ ಇರಲು ಸಾಧ್ಯವಿಲ್ಲ ಶತ್ರುಘ್ನ, ಸಾಧ್ಯವಿಲ್ಲ. ಎಷ್ಟಾದರೂ ಜೀವನ ತಾನೆ, ಅನುಭವಿಸಬೇಕಾದುದು ನಮ್ಮೆಲ್ಲರ ಧರ್ಮ. ಪಾಲಿಗೆ ಬಂದದ್ದನ್ನು ಎದುರಿಸುತ್ತಾ ಹೋಗುವುದೇ ಜೀವನದ ಸಿದ್ಧಾಂತ, ಜೀವನ ತಿಳಿಸುವಂತಹ ಕಲಿಸುವಂತಹ ಧರ್ಮ ಮಗು. ಅದನ್ನೇ ನಾನು ಮಾಡುತ್ತಾ ಇದ್ದೇನೆ ತಾನೆ ಶತ್ರುಘ್ನ. ನಾನು ಆಡುವಂತಹ ಮಾತನ್ನು ಗಮನವಿಟ್ಟು ಆಲಿಸುವೆಯ? ಹೇಳುತ್ತಾಯಿ. ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಕರಿಕಳಂಕವನ್ನು ತಂದು ಬದುಕುವುದಕ್ಕಿಂತ ಪುರದ ಹೊರಭಾಗದಲ್ಲಿ ಜೀವಿಸುವುದು ಸೌಖ್ಯಕರವಲ್ಲವೇ? ಬೇಡುತ್ತಾಯಿ. ನನ್ನ ರಾಮನಿಗೆ ಯಾವ ಕುಂದು ಕೊರತೆಯೂ ಆಗ ಕೂಡದು. ಇನ್ನು ರಾಮನ ಬಗ್ಗೆ ಏನೂ ಹೇಳದಿರು ಕಂದ, ಹೇಳದಿರು. ಅಮ್ಮ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ತಾಯೇ. ಈ ವಿಚಾರವನ್ನು ನಮ್ಮಣ್ಣ ರಾಮನಿಗೆ ತಿಳಿಸುತ್ತೇನೆ ತಾಯೇ, ತಿಳಿಸುತ್ತೇನೆ. ಅದೊಂದು ಮಾಡಬೇಡ. ಇದು ಮರೆತು ನೀನೀಗ ಮುದದೊಳಿರು, ಮೂಗಾದರಿದನು ನಿನ್ನಣ್ಣಗೆ ಬೇಡಿದರು. ನಿನಗೆಲ್ಲ ಬುಧರದಲ್ಲಿ ಜನಿಸಿರ್ಪ ಗೆಳಿ ಶಿಶುಗಳಾಡೆ, ರಾಜವನ ಆಡೆ ಎಂದೆನಲ್ಕೆ. ನೀನು ಯಾವುದೋ ಕಾರ್ಯಾರ್ಥವಾಗಿ ನೀನು ಇಲ್ಲಿಗೆ ಬಂದಿದ್ದೀಯಾ ಎಂಬುದು ನಿನ್ನನ್ನು ನೋಡಿದಾಗ ನನಗೆ ಭಾಸವಾಗುತ್ತಾ ಇದೆ. ಇಲ್ಲಿ ನಡೆದಂತಹ ಪ್ರಕರಣವನ್ನು, ನನ್ನ ಇರುವಿಕೆಯ ಸ್ಥಿತಿಯನ್ನು, ಇಲ್ಲಿ ಘಟಿಸಿದಂತಹ ಎಲ್ಲ ವೃತ್ತಾಂತಗಳನ್ನು ಅಯೋಧ್ಯೆಯಲ್ಲಿ ಯಾರಿಗೂ ಹೇಳದಿರು ಕಂದ, ಯಾರಿಗೂ ಹೇಳದಿರು. ಅಷ್ಟು ಮಾತ್ರವಲ್ಲದೆ
ನನ್ನ ಪ್ರಭುವಾದಂತಹ ಶ್ರೀರಾಮಚಂದ್ರನಿಗೆ ಈ ವಿಷಯವನ್ನು ಹೇಳಬೇಡ ಕಂದ, ಹೇಳಬೇಡ. ನೀನು ಒಂದು ವೇಳೆ ಹೇಳುತ್ತಿ ಅಂತಾದರೆ ಇದು ಕೇಳು, ನಿನಗೆ ನನ್ನ ಆಣೆ ಇದೆ ಕಂದ, ನನ್ನ ಆಣೆ ಇದೆ, ನನ್ನ ಆಣೆ ಇದೆ. ಶತ್ರುಘ್ನ, ನಿನ್ನ ಮೇಲೆ ಇನ್ನೊಂದು ಅಪವಾದವನ್ನು ಹೊರಿಸುವುದಕ್ಕೆ ನಾನು ಈ ರೀತಿಯಾಗಿ ಮಾಡುತ್ತಿಲ್ಲ. ನಮ್ಮನ್ನ ಶ್ರೀರಾಮ ಮತ್ತು ನಿನ್ನ ಸಂತೋಷವನ್ನು ಲಕ್ಷ್ಯದಲ್ಲಿರಿಸಿ ಈ ವಿಚಾರವನ್ನು ಅವನಿಗೆ ತಿಳಿಸುತ್ತೇನೆ ತಾಯೇ. ಅಮ್ಮ, ಬೇಡ ನಿನ್ನಾನೆ ನನಗೆ ಪ್ರತಿಬಂಧಕವಾಗದು. ಶತ್ರುಘ್ನ, ಶತ್ರುಘ್ನ, ಬೇಡ, ಹೇಳದಿರು. ನನ್ನ ಮೇಲೆ ಆಣೆಯನ್ನು ಹಾಕಿದರೂ ನೀನು ಕೇಳುತ್ತಿಲ್ಲವಲ್ಲ. ಇದು ಈಗ ತಾನೇ ಜನಿಸಿರುವಂತಹ ಇನವಂಶದ ಜ್ಯೋತಿಗಳಾದಂತಹ ಈ ತರಳದ್ವಯಗಳ ಮೇಲೆ ಆಣೆ ಮಾಡಿ ಹೇಳುತ್ತಾ ಇದ್ದೇನೆ, ಯಾವುದನ್ನು ಅರುಹ ಬೇಡ ಕಂದ, ಅರುಹ ಬೇಡ. ಎಂತಹ ವಿಚಾರವನ್ನು ಹೇಳಿದೆ ತಾಯಿ. ಆ ಮಕ್ಕಳಿಗೆ ಕೆಡಕು ಬಯಸುವುದಕ್ಕೆ ನಾನು ಈ ರೀತಿಯಾಗಿ ಹೇಳುತ್ತಿಲ್ಲ ತಾಯಿ. ಮಕ್ಕಳು ಕಳೆದುಕೊಂಡಂತಹ ಸಂತೋಷ ಸುಖವನ್ನು ಮತ್ತೆ ಅವರಿಗೆ ದೊರಕುವ ಹಾಗೆ ಮಾಡುವುದಕ್ಕೋಸ್ಕರ ನಾನು ಈ ರೀತಿಯಾಗಿ ಹೇಳಿದ್ದೆ ತಾಯಿ. ನಾನು ಹೊರಡುತ್ತೇನೆ ತಾಯಿ, ನಾನು ನೀನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಇದೋ ಕಟ್ಟ ಕಡೆಯದಾಗಿ ಹೇಳುತ್ತಾ ಇದ್ದೇನೆ. ನೀನು ಇಲ್ಲಿ ಘಟಿಸಿದಂತಹ ವೃತ್ತಾಂತಗಳನ್ನು ಹೇಳಿದೆ ಎಂತಾದರೆ ನೀನು ಆರಾಧಿಸುವಂತಹ ಪ್ರಭು ಶ್ರೀ ರಾಮನ ಆಣೆ ಇದೆ, ರಾಮನ ಆಣೆ ಇದೆ. ಅಯ್ಯೋ ತಾಯಿ, ಎಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ತಾಯಿ. ರಾಮ ಬಾಣ, ರಾಮನಾಜ್ಞೆ, ರಾಮನ ಆಣೆಗಳಿಗೆ ಪ್ರತಿ ಉಂಟೆ ತಾಯಿ. ಸರಿ, ನಿನ್ನ ಮಾತನ್ನು ಮೀರುವುದಿಲ್ಲ. ಮಾತು ಕಲಿಯುವ ಮಗುವಿಗೆ ಮೂಕನಾಗಿ ಹೋಗುವೆಂದು ಶಪಿಸಿದಂತಾಯಿತಲ್ಲ ತಾಯಿ, ಶಪಿಸಿದಂತಾಯಿತು. ಶತ್ರುಘ್ನ, ಬೇಸರಿಸದಿರು ಕಂದ, ಬೇಸರಿಸದಿರು. ಮುಂದೆಲ್ಲ ಏನೆಲ್ಲ ಘಟಿಸುವುದಕ್ಕಿದೆಯೋ ಅದೆಲ್ಲವೂ ಸಾಂಗವಾಗಿ ಆಗಲಿಕ್ಕಿದೆ. ಅದೇರಲಿ, ನೀನು ಯಾಕೆ ಇದ್ದ ಕಡೆ ಆಗಮಿಸಿದೆ? ಕಾರಣ ಏನಯ್ಯ ಶತ್ರುಘ್ನ? ಅಪ್ಪ, ಶತ್ರುಘ್ನ, ನಮ್ಮಣ್ಣ ರಾಮನಿಂದ ಆಜ್ಞೆಯನ್ನು ಪಡೆದು ದುಷ್ಟ ಲವಣಾಸುರನ ವಧೆಗಾಗಿ ಬಂದವನು ತಮಸ ತೀರದ ಬಳಿ ನಮ್ಮವರನ್ನೆಲ್ಲ ಬೀಡು ಬಿಟ್ಟಿದ್ದೇನೆ. ವಾಲ್ಮೀಕಿ ಮಹರ್ಷಿಗಳ ದರ್ಶನ ಪಡೆಯುವುದಕ್ಕೋಸ್ಕರ ಇಲ್ಲಿಗೆ ಬಂದವನು ನಿನ್ನನ್ನು ಕಂಡೆ ತಾಯಿ. ನನಗೆ ಆಶೀರ್ವದಿಸಬೇಕು ತಾಯಿ. ಶತ್ರುಘ್ನ, ಯಾವ ಉದ್ದೇಶಾರ್ಥವಾಗಿ ನೀನು ಇಲ್ಲಿಗೆ ಬಂದಿದ್ದೀಯೋ ಆ ಉದ್ದೇಶ ಫಲಿಸಲಿ ಕಂದ. ಇದು ಆಶೀರ್ವಾದ ಮಾಡಿದ್ದೇನೆ, ಆಶೀರ್ವದಿಸಿದ್ದೇನೆ. ಶತ್ರುಘ್ನ ಸ್ವಾಮಿ, ಮಾತುಗಳನ್ನೆಲ್ಲ ಮರೆಯಲ್ಲಿ ನಿಂತು ಕೇಳಿದೆ, ಸಂತೋಷ ಆಯಿತು. ಹಾಗೆಂದು ಅವಳು ಹೇಳಿದ ವಿಚಾರವೆಲ್ಲವೂ ನಿನ್ನ ಗಮನದಲ್ಲಿ ಉಂಟು ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಯಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ನೀನು ರಾಮನ ಅನುಜ, ಧೀರವಶಿಯಾಗಿ ಸಂಯಮಿಯಾಗಿ ಯಾವ ಕಾರಣಕ್ಕೂ ವರ್ತಿಸಬೇಕಾದ ಹೊಣೆಯುಳ್ಳವ. ಬೀರದೊಳ್ ಭೈರವಂ ಸಾರದೊಳ ಗಾರವಂ, ಈ ಬಿರುದು ರಾಮಚಂದ್ರಮನಿಗೆ ಉಂಟು ಅಂತಾದ್ರೆ ನೀನಿನ್ನು ದುಃಖಿಸುವುದಲ್ಲ. ನೀನು ಇನ್ನೂ ದುಃಖ ರಸದಲ್ಲೇ ಇದ್ರೆ ಈ ಪ್ರಸಂಗ ಮುಂದುವರಿಯುವುದಿಲ್ಲ. ಸ್ವಲ್ಪ ವೀರರಸ ಇನ್ನೂ ಬೇಕು. ನೀನು ಹೋಗ್ತಾ ಇರುವುದು ಲವಣಾಸುರನನ್ನು ಕೊಲ್ಲುವುದಕ್ಕಲ್ವೋ? ಒಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಶಿವನಿಂದ ಅನುಗ್ರಹೀತವಾದಂತಹ ವಿಶೇಷವಾದ ಶೂಲವೊಂದು ಅವನ ಹತ್ತಿರ ಉಂಟು. ಅದು ಎಲ್ಲಿಯವರೆಗೆ ಅವನಲ್ಲಿ ಇರ್ತದೋ ಅಲ್ಲಿಯವರೆಗೆ ಅವನನ್ನು ವಧಿಸುವುದಕ್ಕೆ ಯಾವನಿಗೂ ಸಾಧ್ಯವಾಗುವುದಿಲ್ಲ. ಅದು ಇಲ್ಲದೆ ಇರುವ ಸಂದರ್ಭದಲ್ಲಿ ಸಮಯ ನೋಡಿ ಅವನನ್ನು ನೀನು ವಧಿಸು. ಒಳ್ಳೆಯದಾಗಿ ಹೋಗಿ.
ಅಲ್ಲದಿದ್ದರೆ ನಿನ್ನ ಒಡೆಯನಿಗೆ ವಿಚಾರವನ್ನು ತಿಳಿಸುವುದಾದರೆ ಹೇಳು. ಅಯೋಧ್ಯಧಿಪತಿ ಶ್ರೀರಾಮಚಂದ್ರಮನ ತಮ್ಮ ಶತ್ರುಘ್ನ ಬಂದಿದ್ದಾನೆ. ಒಂದ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸು. ಇಲ್ಲದಿದ್ದರೆ ನಿನ್ನ ಶಿರಛೇದಿಸಿ. ಹೋದರೆ ಸರಿ, ಇಲ್ಲ ನಿನ್ನ ಶಿರಗಳಿದೇನು. ನೀನು ಶತ್ರುಘ್ನನೇ? ಹೌದು. ಶತ್ರುಘ್ನ ಮಾತ್ರ ಆದದಕ್ಕೆ ನನ್ನಲ್ಲಿ ನಿನ್ನ ಹೋರಾಟ ನಡೆಯದು. ಯಾಕೆ ಬಲ್ಲೆಯಾ? ಯಾಕೆ? ಶಿವದತ್ತವಾದ ಶೂಲ ನನ್ನ ಕೈಯಲ್ಲಿ ಇರುವ ತನಕ ನನಗೆ ಮರಣವೇ ಇಲ್ಲ. ಅದರಿಂದ ಹಿಂದೆ ಹೋಗು. ಅದು ನಿನ್ನ ಕೆಟ್ಟ ಕಾರ್ಯವನ್ನು ಮಾಡಿದರೆ ಏನು ಪ್ರಯೋಜನ? ಆ ಋಷಿ ಮುನಿಗಳಿಗೆ ಶಿಕ್ಷಿಸಿದ್ದೀರಿ, ಅದನ್ನು ಕೇಳುವುದಕ್ಕೆ ಬಂದಿದ್ದೇನೆ. ಇನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಾಯ್. ಪೂಜಗೃಹದಲ್ಲಿದ್ದಂತಹ ಶೂಲವನ್ನು ಅವನ ಮಾಡದಿ ಪುರದ ಮೇಲೆಯಿಂದ ಅವನ ಕೈಗೆ ಸೇರಿದ. ಇದನ್ನು ಕಂಡಂತಹ ನಾನು ಸತ್ಯಾಯುಧದಿಂದ ಅದನ್ನು ಈ ಕಡೆ ಮಾಡಿಸಿದೆ.
ಮಾತ್ರದಲ್ಲಿ ಅದರ ಮೊನೆ ಅವನ ಎದೆಗೆ ತಾಗಿ ಅವನ ಸಾವಾಯಿತು. ಮಧುರಾಪುರವು ನಮ್ಮದಾಯಿತು. ಈ ವಿಚಾರವನ್ನು ಅಣ್ಣನಿಗೆ ಹೇಳಿದಾಗ ಅಣ್ಣನಿಂದ ಕೇಳಿದಂತಹ ವಿಚಾರ, ಮಧುರಾಪುರ ಅರಾಜಕವಾಗಬಾರದು ಎಂದು, ಅದಕ್ಕಾಗಿ ಅಲ್ಲಿ ಆಡಳಿತವನ್ನು ನಾನು ವಹಿಸಿದ್ದೇನೆ. ಅದೆಷ್ಟೋ ಸಮಯ ಸಂದರು ನನಗೆ ಕೇಳಿದಂತಹ ವಿಚಾರ ಒಂದು ವರ್ತಮಾನ ಬಂದಿದೆ. ನಮ್ಮಣ್ಣ ಶ್ರೀರಾಮ ಅಶ್ವಮೇಧ ನಡೆಸಿದ್ದಾನಂತೆ. ಆದರೆ ಒಂದು ಸಂಶಯ ನನಗೆ, ಸತಿಪತಿಗಳು ಜೊತೆಯಾಗಿದ್ದರೆ ಮಾತ್ರ ಸಾಧ್ಯ. ಹಾಗಾದ್ರೆ ಇದು ಹೇಗಾಯಿತು? ನನ್ನಲ್ಲಿಯೇ ಪ್ರಶ್ನಿಸಿದರೆ ಏನು ಪ್ರಯೋಜನ? ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ತೆರಳಿ ಏನು ಅಂತ ನೋಡುತ್ತೇನೆ. ಎದ್ದೇಳು ಎದ್ದೇಳು ಶತ್ರುಘ್ನ. ನಿನ್ನ ಮುಖಕಮಲವನ್ನು ಕಂಡಾಗಲೇ ಬಹಳಷ್ಟು ಹರ್ಷ ತಂದಿಲನಾಗಿದ್ದಿ ಅಂತ ಬಹಳ ಸ್ಪಷ್ಟವಾಗ್ತದೆ. ಹೇಗಾಯಿತು? ಹೋದ ಕಾರ್ಯದಲ್ಲಿ ನೀನು ಯಶಸ್ಸನ್ನು ಕಂಡೆಯ? ಹೌದು ಸ್ವಾಮಿ. ದುಷ್ಟ ಲವಣಾಸುರನನ್ನು ವಧಿಸಿ ನಿನ್ನ ಯಾವ ಆಶೆ ಇದೆಯೋ ಅದಕ್ಕೆ ಕುಂದು ಬರುವುದಿಲ್ಲ. ಅಮ್ಮ, ಮಕ್ಕಳೆಲ್ಲಿದ್ದಾರೆ? ಒಳಗಿದ್ದಾರೆ. ನೋಡಬೇಕು ಅಂತ ಚಿಕ್ಕಪ್ಪ ಬಯಸ್ತಾನೆ. ಒಮ್ಮೆ ಅವರನ್ನು ಬರ್ಲಿಕ್ಕೆ ಹೇಳು. ಹಾಗೇ ಆಗಲಿ. ಸಮವಟುಗಳ ಜೊತೆ ರಣದನ ಕವನದಗಿ ರಣಗಣಗವನೆ ದೈಗೆ ಸೆಣಸಲಿಗೆ ಕುಶ ಸೆಣಸಲಿಗೆ ಕುಶರು ರಿಡಿಸಾರು ತಲೆ ನಗ ಪದಯಗೈದ ಜನನಿಯ ಕೇಳ ಶ್ರಮ ಒಟ್ಟುಗಳ ಜೊತೆ ರಣಗಣಗವನೆ ಸಗೆ ಅಮ್ಮ ಏನು ಏನು ವಿಚಾರ? ಅಮ್ಮ, ನಾವು ವಟುಗಳೊಂದಿಗೆ ಯುದ್ಧ ಆಟ ಆಡುತ್ತಿರುವಾಗ ಅಣ್ಣ ಅವರ ಪಕ್ಷ ಸೇರಿ ನನ್ನನ್ನು ಸೋಲಿಸಿ ಬಿಟ್ಟದಮ್ಮ. ಈಗ ಅಣ್ಣ ಅವರ ಪಕ್ಷ ಸೇರಿ ನಿನ್ನನ್ನು ಸೋಲಿಸಿ ಬಿಟ್ಟ? ಯಾಕೋ ನೀನು ಹಾಗೆ ಮಾಡಿದ್ದು? ಲವ ವಟುಗಳೊಂದಿಗೆ ನಿಜವಾದ ಯುದ್ಧಕ್ಕೆ ತೊಡಗಿದ. ರಣಾವೇಶದಲ್ಲಿ ವಟುಗಳು ಬಲಿಯಾಗಬಾರದೆಂದು ನಾನವರ ಪಕ್ಷ ವಹಿಸಿದೆ, ಅಷ್ಟೇ. ಈಗ ವಿಷಯ ಇಷ್ಟೇ ಮಕ್ಕಳೇ. ಇದಕ್ಕಿಂತ ಹೊರತಾದ ಒಂದು ವಿಚಾರ ಇದೆ. ಅದೇನಂತ ಅಂದರೆ, ಅಲ್ಲಿ ನೋಡಿ ನಿಮ್ಮ ಚಿಕ್ಕಪ್ಪ ಬಂದಿದ್ದಾರೆ. ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಬನ್ನಿ ಮಕ್ಕಳೇ. ನಾನು ನಿಮ್ಮ ಚಿಕ್ಕಪ್ಪ. ಕಿಚ್ಚಪ್ಪ, ಮೊದಲು ನನ್ನನ್ನು ಎತ್ತಿಕೊಳ್ಳಿ. ಕಿಚ್ಚಪ್ಪ ಅಲ್ಲದಮ್ಮ, ಚಿಕ್ಕಪ್ಪ. ನಾನು ಅಣ್ಣ, ನನ್ನನ್ನು ಮೊದಲು ಎತ್ತಿಕೊಳ್ಳಿ. ಇಬ್ಬರನ್ನು ಜೊತೆಯಾಗಿ ಎತ್ತಿಕೊಳ್ಳುತ್ತೇನೆ. ಬನ್ನಿ ಮಕ್ಕಳೇ. ಸಂತೋಷವಾಯಿತು, ಸಂತೋಷವಾಯಿತು. ಮುನಿವರ್ಯ, ಹೇಗೆ ಚಿಕ್ಕಪ್ಪ ಅಪ್ಪಚ್ಚಿ ಆಗ್ಲಿಕ್ಕಿಲ್ಲ? ಇಲ್ಲ ಮುನಿವರ್ಯ, ಮಕ್ಕಳನ್ನು ಕರೆದೊಯ್ಯಲೆ.
ಮಕ್ಕಳನ್ನು ಕರೆದೊಯ್ಯಬೇಕು. ಹೌದು ಆಶೆ ನಿನಗೆ ನಿನ್ನ ಉಡಲಲ್ಲಿ ಮೂಡುತ್ತಾ ಉಂಟು. ಹೌದು. ನಿನ್ನ ಆಶೆ ನಿನ್ನಾಶೆಯಾಗಿ ಉಳಿದ್ರೆ ಸಾಕಾಗುವುದಿಲ್ಲ. ನೀ ಕರೆಯುವುದಿದ್ರೆ ನಾವು ಕಳುಹಿಸಬೇಕು. ನಾನು ಕಳುಹಿಸಬೇಕಿದ್ರೆ ನನ್ನ ಒಬ್ಬನ ಅಭಿಪ್ರಾಯ ಅಂತ ಅಲ್ಲ. ಸೀತಾ ನೋಡು, ಮಕ್ಕಳ ಹತ್ರ ಕೇಳುವ. ಮಕ್ಕಳೇ, ಇದು ಚಿಕ್ಕಪ್ಪನೊಟ್ಟಿಗೆ ಹೋಗ್ತೀರಾ? ಹೋಗೋ ಮಕ್ಕಳೇ. ಹೋಗುದಾ? ಮತ್ತೆ ನಾವು ಬೇಡವಾ? ಬೇಡ. ಅಮ್ಮ ಇಲ್ಲೇ ಇರ್ಲಿ. ಅದೇ ನಾವು ಅಮ್ಮನ ಜೊತೆ ಇರ್ತೀವಿ. ಅಮ್ಮ ಬೇಕಲ್ವಾ? ಅಮ್ಮನನ್ನು ಬಿಟ್ಟು ಹೋಗುವುದಕ್ಕೆ ಮಕ್ಕಳಿಗೆ ಇಷ್ಟ ಇಲ್ಲ. ಶತ್ರುಘ್ನ ಸ್ವಾಮಿ, ಬರುವುದಿಲ್ಲ ಅಂತ ಹೇಳುವುದಲ್ಲ, ಆದರೆ ಈ ಕಾಲಕ್ಕೆ ಬರುವಂತಹ ಸ್ಥಿತಿಯಲ್ಲಿ ಅವರಿಲ್ಲ. ಹಾಗೆಂದು ನಾವೇ ಬರ್ತೇವೆ. ಯಜ್ಞ ಕಾರ್ಯಕ್ಕೆ ಅಂತ ಸಂಕಲ್ಪಿಸಿ ರಾಮಚಂದ್ರಮ್ಮ ತೊಡಗಿದಂತಹ ಯಜ್ಞ ಎನ್ನುವುದೇನುಂಟು, ಅದು ಪೂರ್ಣಾಹುತಿಯಾಗುವ ಕಾಲಕ್ಕೆ ಖಂಡಿತವಾಗಿ ನಾವಾಗಿ ಬರ್ತೇವೆ. ಒಂದು ವಿಚಾರ, ಈ ಗೌಪ್ಯತೆ ಹಾಗೆಯೇ ಇರಬೇಕು. ಅಲ್ಲಿ ಬಂದ ಮೇಲೆ ಗೊತ್ತಾಗಬೇಕು. ಹಾಗೇ ಆಗಲಿ. ನಿಮ್ಮ ನಿರೀಕ್ಷೆಯಲ್ಲಿರುತ್ತೆ. ಹೋಗಿ ಮುನಿವರನೇ ತವ ಪಾದ ವನಜ ದರ್ಶನಯೋಗ ಪಾದ ವನಜ ಜನುಮ ಸಾತಕವಾದುದನಗೆ ಘನ ಮಹಿಮ ನಿನ್ನ ವಚನಾಮೃತವನಿತರೆ ಘನ ಮಹಿಮ ನಿನ್ನ ವಚನಾಮೃತವನಿತರೆ ಜನತೆ ಕಾದಿಯೋದೆಂದ ಮುನಿವರನೆ ತವ ಪಾದವನ ಜದರು ಜನದಿಂದ ಜನುಮ ಸಾರ್ಥಕವಾಯಿತು ಎನಗೆ ಮುನಿವರನೆ ಮಹಾತ್ಮರಿಗೆ ಶ್ರೀರಾಮಚಂದ್ರನ ಅಭಿವಾದನೆಗಳು. ಶ್ರೇಯೋಸ್ತು. ಆಸನಸ್ಥರಾಗಿ ಯಥೋಪಚಾರಗಳನ್ನು ಸ್ವೀಕರಿಸಬೇಕೆಂದು ಭಿನ್ನಃ ಸಂತೋಷವಾಗಿ ದಕ್ಕಿತು. ತಮ್ಮ ದರ್ಶನದಿಂದ ನಮ್ಮ ಜನ್ಮ ಸಾರ್ಥಕವಾಯಿತು. ತಮ್ಮ ಉಪದೇಶ ವೃತವನ್ನು ಕೇಳಲು ನಾವು ಉತ್ಸುಕರಾಗಿದ್ದೇವೆ. ಕೃಪೆ ಮಾಡಬೇಕು ದೇವ. ನನ್ನ ಉಪದೇಶಾಮೃತವನ್ನು ಕೇಳಬೇಕು, ಇದು ನಿನ್ನ ಆಶೆ ಅಂತಾದ್ರೆ ಈ ಬೀದಿಯಲ್ಲಿ ಬರುವಾಗಲೇ ಈ ಮಕ್ಕಳನ್ನು ಕರ್ಕೊಂಡು ಬರುವಂತಹ ಹೊತ್ತಿಗೆ ಅವರು ಹಾಡುತ್ತಾ ಇದ್ದಂತಹ ದಿವ್ಯವಾದಂತಹ ಗಾಯನ ಎನ್ನುವುದೇನುಂಟು, ಇದರ ಕುರಿತಾಗಿ ನಾನೊಂದು ಮಾತನ್ನಾಡಬೇಕು ಅಂತ ಮನ ಮಾಡಿದ್ದೇನೆ. ಅವಶ್ಯ ಮುನಿವರ. ಬೇರೇನೂ ಅಲ್ಲ, ಈ ಮಕ್ಕಳಿಗೆ ಇಲ್ಲಿ ಹಾಡುವುದಕ್ಕೆ, ಅವರದ್ದಾದಂತಹ ಕಾವ್ಯವನ್ನು ಹೇಳುವುದಕ್ಕೆ, ನಾನು ಕಲಿಸಿದಂತಹ ದಿವ್ಯವಾದಂತಹ ಕಾವ್ಯವನ್ನು ವಾಚಿಸುವುದಕ್ಕೆ ಈ ಅಯೋಧ್ಯೆಯ ಸಭಾಮಂಟಪದಲ್ಲಿ ಒಂದು ಅವಕಾಶ ಸಿಕ್ಕಿತು ಅಂತಾದ್ರೆ ಅದಕ್ಕಿಂತ ದೊಡ್ಡ ಧನ್ಯತೆ ಬೇರೆ ಇರಲಿಲ್ಲ. ಅದಕ್ಕೊಂದು ಅವಕಾಶ ಸಿಗಬಹುದು. ಅವಶ್ಯ ಮುನಿವರ, ಆಗಲಿ. ಮಕ್ಕಳೇ, ನಾನು ಕಲಿಸಿದ್ದು ನೆನಪುಂಟಲ್ಲ, ಇವರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಆ ಹಾಡನ್ನು, ಆ ಕಾವ್ಯವನ್ನು ಹಾಡಿ ನೋಡುವ, ಅಭಿನಯಿಸಿ ಹಾಡಿ. ಪೂರ್ವ ರಾಮ ತಪೋವನಾಭಿಗಮನಂ ಹೃತ್ವಾ ಮೃಗಗಾಚನೋ ಹತ್ವಾ ಮೃಗಗಾಚನೋ ವೈದೇಹಿಹರಣೋ ಜಟಾಯುಮರಣೋ ಸುಗ್ರೀವ ಸಂಭಾಷಣಂ ಸುಗ್ರೀವ ಸಂಭಾಷಣೋ ವಾಲಿ ನಿಗ್ರಹಣೋ ಸಮುದ್ರ ತರಣೋ ಲಂಕ
ಪಶ್ಚಾದ್ರಾವಣ ಕುಂಭಕರ್ಣ ಹನನ ಏತದ್ದಿ ರಾಮಾಯಣ ಪಶ್ಚಾದ್ರಾವಣ ಕುಂಭಕರ್ಣ ಹನನ ಏತದ್ದಿ ರಾಮಾಯಣ ಏತದ್ದಿ ರಾಮಾಯಣ ಏತದ್ದಿ ರಾಮಾಯಣ. ಆಹಾ, ಬಾಲ ಕಲಾವಿದರ ಗಾನವನ್ನು ಆಸ್ವಾದಿಸಿ ಮಹಾನಂದನವಾಯಿತು. ನಿಮ್ಮ ಶಿಷ್ಯರಾದ ಈ ಬಾಲವಟ್ಟುಗಳಿಗೆ ಏನೇನು ಕೊಡಲೆಂದು ಹೊಳೆಯುತ್ತಿಲ್ಲ. ನೀವೇ ಈ ಬಾಲಕರ ಅಪೇಕ್ಷೆಯನ್ನು ಸೂಚಿಸಿದರೆ ಅದನ್ನು ಕೊಡುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಅದಕ್ಕಿಂತಲೂ ಹೆಚ್ಚಿಗೆ ಹೇಳಿದ್ರಲ್ಲಿ ಏನು ತಪ್ಪಿಲ್ಲಲ್ಲ? ಇಲ್ಲಪ್ಪ. ಯಾಕಂದ್ರೆ ದಿವ್ಯವಾದಂತಹ ಕಥೆ ಎನ್ನುವ ಹಾಗೆ ಅದನ್ನು ನಾನೇ ಅವರಿಗೆ ಉಪದೇಶಿಸಿದ್ದು. ನೀನಷ್ಟು ಹೇಳಿದೆ ಅಂತ ಆದ ಮೇಲೆ ನನಗೆ ಬಹಳಷ್ಟು ಸಂತೋಷ ಆಯಿತು. ಏನು ಕೊಡಬೇಕು? ಅಯೋಧ್ಯೆಯ ಭಂಡಾರದಲ್ಲಿ ಏನು ಕಡಿಮೆ ಇಲ್ಲ, ಏನು ಬೇಕಾದರೂ ಕೊಡಬಹುದು. ಆದ್ರೆ ನನಗನ್ನಿಸ್ತದೆ ನೀನು ಈ ಅಯೋಧ್ಯೆಯ ಸಮಸ್ತವಾದಂತಹ ನಿನ್ನ ಭೂಮಿ ಎನ್ನುವುದೇನುಂಟು, ಇಷ್ಟನ್ನೂ ಕೊಟ್ಟರು ಈ ಮಕ್ಕಳಿಗೆ ಅದು ಕಡಿಮೆ. ಮಹಾತ್ಮರೇ, ಮಾತೆ ಮಂತ್ರವಾಗಿರುವ ಮಹಿಮಾನ್ವಿತರು ತಾವು. ನೀವು ಯಾವ ಕಾರಣಕ್ಕೂ ಅನೃತನಾಡುವರಲ್ಲ. ಆದರೆ ಈಗ ನೀವಾಡಿದ ಮಾತು ಒಗ್ಗಟ್ಟಾಗಿದೆ. ಯಾಕೆಂದರೆ ನಮ್ಮ ವಂಶದಲ್ಲಿ ಅವರ ಸಂತಾನಕ್ಕೆ ಮಾತ್ರ ಸಾಮ್ರಾಜ್ಯದ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನೀವೀಗ ಈ ಬಾಲಕರ ಬಗ್ಗೆ ಹೇಳಿದ್ದು ಯಾವರ್ಥದಲ್ಲೆಂದು ತಿಳಿಯದಾಗಿದೆ ದೇವ. ರಾಮಚಂದ್ರಮ, ನೀನಿನ್ನೂ ಒಗಟಾಗಬೇಕಾಗಿಲ್ಲ. ನಿನ್ನ ಜೀವನಕ್ಕೆ ಇನ್ನೂ ಇವರನ್ನು ನಾನು ಒಗಟಾಗಿ ಉಳಿಸಬೇಕಾದಂತಹ ಅಗತ್ಯವೂ ಇಲ್ಲ. ಇವರು ಬೇರೆ ಯಾರೂ ಅಲ್ಲ, ಸೀತೆ ನಿನ್ನ ಮಡದಿ. ಯಾವಾಗ ಕಾಡಿಗೆ ಬಂದ್ಲು ಅಲ್ಲಿ ಸಂಜನಿಸಿದಂತಹ ಅವಳಿ ಶಿಶುಗಳು ಇವರು ನಿನ್ನ ಮಕ್ಕಳು, ಇವರು ನಿನ್ನ ಮಕ್ಕಳು, ನಿನ್ನ ಮಕ್ಕಳು. ಹಾಗಾಗಿ ಹೇಳಿದ್ದು ಎಷ್ಟು ಕೊಟ್ಟರು ಕಡಿಮೆ ಅಂತ. ದೇವ, ನಿಮ್ಮ ಮಾತನ್ನು ಶಂಕಿಸುವ ನಾನಲ್ಲ. ಆದರೂ ಲೋಕಭವಾದ ಕಂಜಿ ಹೇಳುತ್ತಿದ್ದೇನೆ. ಸೀತೆಯ ಗರ್ಭಸ್ಥ ಶಿಶುಗಳಿಗೆ ನಾನು ವಿಜೃಂಭಕಾಸ್ತ್ರ ಮಂತ್ರವನ್ನು ಉಪದೇಶ ಮಾಡಿದ್ದೆ. ಇವರೇ ಆ ಶಿಶುಗಳೇ ಆದರೆ ಆ ಮಂತ್ರೋಪದೇಶ ಇವರಿಗೆ ಸಿದ್ಧಿಸಿರಬೇಕಲ್ಲ? ಖಂಡಿತವಾಗಿ ಸಿದ್ಧಿಸಿರ್ತದೆ. ಇವರು ನಿನ್ನ ಮಕ್ಕಳಾದದ್ದರಿಂದಲೇ ಅವರಿಗಂತಹ ವಿದ್ಯೆ ಉಂಟು ಅಂತ ಹೇಳುವುದನ್ನು ನಾನು ಸಾಕೂತವಾಗಿ ಹೇಳಬಲ್ಲೆ. ಮಕ್ಕಳೇ, ಯಾವ ವಿದ್ಯೆ ವಿಜೃಂಭಕ ಎನ್ನುವಂತಹ ವಿದ್ಯೆ ಎನ್ನುವುದೇನುಂಟೋ ಇದನ್ನು ಪ್ರಯೋಗಿಸಿ ತೋರಿಸಿ ಮಕ್ಕಳು. ಪರಿಣಾಮ. ಮಹಾತ್ಮರೇ, ಈ ಅಸ್ತ್ರದ ಉಪಯೋಗ, ಈ ಉಪಶಮನ ಈ ಮಕ್ಕಳಿಗೆ ತಿಳಿದಿಲ್ಲ. ನಾನೇ ಪ್ರಯೋಗಿಸುತ್ತೇನೆ. ಶಂಕೆ ನಿವಾರಣೆ ಆಯಿತು. ಹಾಗೆಂದು ಮುಂದೆ ಆಗಬೇಕಾದದ್ದುಂಟು. ತರಳರಿರ ನಿಮಗಿನೊಂದು ದೊರೆತ ನಿಮ್ಮಯ ಜನಕಾಗ, ತರಳರಿರ ನಿಮಗೊಂದು ದೊರೆತ ನಿಮಗೆ ಜನಕ, ಹರಿದು ದೇವೋದಯ ಹೊಣೆಯೋ ಮುಂದೆ ನಾರಾಮನಿಗೆ ಅರಜಿಗೆ ನಿದಿರುವ ಸೌಭಾಗ್ಯವನ್ನು ಪಡೆದಿಲ್ಲವೆನುತ ಹರಸುತ್ತ ಭೂಮಿಗೆ ತರಳರಿರ ನಿಮಗ್ಯೋದು ದೊರೆತ ನಿಮ್ಮಯ ಜನಕಾಗ, ತರಳರಿರ
ಜೀವನದ ಸರ್ವೋದಯದ ದಿನ, ಭಾಗ್ಯೋದಯದ ದಿನ ಇಂದು. ಮಕ್ಕಳೇ, ಇಷ್ಟರವರೆಗೆ ಅಮ್ಮ ನಮ್ಮ ತಂದೆ ಯಾರು ಎಂದು ನೀವು ಕೇಳಿದವರಲ್ಲ, ನಾನು ತೋರಿಸಿದವಳಲ್ಲ. ಆದರೆ ಇಂದು ಅದಕ್ಕೆ ಕಾಲ ಒದಗಿ ಬಂದಿದೆ ಮಕ್ಕಳೇ, ಅದಕ್ಕೆ ಕಾಲ ಒದಗಿ ಬಂದಿದೆ. ಇಷ್ಟರವರೆಗೆ ಹೆತ್ತಬ್ಬೆಯ ಮಡಿಲಲ್ಲಿ ಕುಳಿತುಕೊಂಡು ಅದೆಷ್ಟೋ ಮುದ್ದಿನ ದಿನಗಳನ್ನು ಕಳೆದವರಿದ್ದೀರಿ. ಮಾತೃವಾತ್ಸಲ್ಯವನ್ನು ನೀವು ಪಡೆದವರಿದ್ದೀರಿ, ಅನುಭವಿಸಿದವರಿದ್ದೀರಿ. ಪಿತೃವಾತ್ಸಲ್ಯವನ್ನು ಪಡೆಯಬೇಕೆ ತಾನೆ? ಅಲ್ಲಿಗೆ ನಿಮ್ಮ ಜೀವನವು ಪರಿಪೂರ್ಣವಾಗುತ್ತದೆ. ಹೌದು, ನೀವು ಇನ್ನು ಮುಂದಕ್ಕೆ ನಿಮ್ಮ ತಂದೆಯ ಆಶ್ರಯದಲ್ಲಿ ಬೆಳೆಯಬೇಕಾದವರು, ಸಕಲ ರೀತಿಯ ವಿದ್ಯಾಭ್ಯಾಸಗಳನ್ನು ಪಡೆದುಕೊಂಡು ಇನವಂಶವನ್ನು ಬೆಳಗಿಸಬೇಕಾದವರು, ಉಳಿಸಬೇಕಾದವರು. ಮಕ್ಕಳೇ, ಉಳಿಸಬೇಕಾದವರು. ಬನ್ನಿ, ನಿಮ್ಮ ತಂದೆ ಯಾರು ನಾನು ತೋರಿಸುತ್ತೇನೆ. ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಬಳಿಕ ತರಳರ ಬೆರಸಿರಾಮನ ಚೆಲುವ ಚರಣಕ್ಕೆ ಮಣಿದು ಬಳಿಕ ತರಳರ ಬೆರಸಿರಾಮನ ಚೆಲುವ ಚರಣಕ್ಕೆ ಮಣಿದು ಮುನಿಕುಲ ತಿಲಕ ಗಭಿನಮಿಸುತ್ತಿದ್ದಳು. ಮುನಿಕುಲ ತಿಲಕಗೆ ಅಭಿನಮಿಸುತ್ತಿದ್ದಳು. ಜನಕನದನೆಯೋ ಜನಕನದನೆಯೋ ಇಳೆಯ ರಸನಿ ಸನ್ನಿಧಿಯೋ ಇಳೆಯ ರಸನಿ ಸನ್ನಿಧಿಯೋ ಯೋನಿಳೆಯನಾದನಿಗಿಲ್ಲ ಶಾಶ್ವತ ನೆಲೆಯೋ. ಇನ್ನಿಳೆಯನಾದನಿಗಿಲ್ಲ ಶಾಶ್ವತ ನೆಲೆಯೋ. ಕರೆಯುವಳುವೆ ಅವಳನು ಸೇರಿ ಅವಳನು ಸೇರಿಕೊಳ್ಳಬೇನು. ಕರೆಯುವಳು ಅವೇ ಅವಳನು ಸೇರಿಕೊಳ್ಳಬೇನು. ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ. ಇದು ನನ್ನ ಕೊನೆಯ ಪ್ರಣಾಮಗಳನ್ನು ನಿನಗೆ ಸಲ್ಲಿಸುತ್ತಾ ಇದ್ದೇನೆ. ಕೊನೆಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಅಂದು ದಟ್ಟಾರಣ್ಯದಲ್ಲಿ ಪಿಶಾಚದ ರೀತಿಯಾಗಿ ನಾನು ಅಂಡಲೆಯುತ್ತಿದ್ದಂತಹ ಸಂದರ್ಭದಲ್ಲಿ ಕಾಣಸಿಕ್ಕವರು ನೀವು.
ನಿಮಗೆ ಅರ್ಪಿಸುವುದಕ್ಕೆ ಏನನ್ನೂ ತೋಚದೆ ಕಡೆಯದಾಗಿ ನಾನು ಅರ್ಪಿಸಿದ್ದು ವಿಷಾದದ ಕಣ್ಣೀರನ್ನು ಮಾತ್ರ ಸ್ವಾಮಿ, ಕಣ್ಣೀರನ್ನು ಮಾತ್ರ. ಅಂದು ಏನನ್ನು ನಾನು ಅರ್ಪಿಸಿದ್ದೇನೋ ಅದನ್ನೂ ನಾನು ಇಂದು ಅದನ್ನೇ ನಾನು ಅರ್ಪಿಸುತ್ತಾ ಇದ್ದೇನೆ ನಿಮ್ಮ ಪದ ತಳಕ್ಕೆ. ಸ್ವಾಮಿ, ಏನು ಇಂದಿಗೆ ಸೀತೆಯ ಜೀವನದಲ್ಲಿ ಪರಿಪೂರ್ಣತೆಯನ್ನು ಲಭಿಸುವಂತಹ ಸುದಿನ. ಈ ತನಕ ನನ್ನ ಮಕ್ಕಳನ್ನು ನನ್ನ ಮಡಿಲಲ್ಲಿ ಇಟ್ಟುಕೊಂಡು ನಾನು ಸಾಕುತ್ತಾ ಇದ್ದೆ, ಬೆಳೆಸುತ್ತಾ ಇದ್ದೆ. ಇವತ್ತಿಗೆ ಆ ಸೌಭಾಗ್ಯವನ್ನು ನಾನು ಕಳೆದುಕೊಂಡೆ ಸ್ವಾಮಿ, ಕಳೆದುಕೊಂಡೆ. ನನ್ನ ಮಕ್ಕಳು ತಂದೆಯ ಆಶ್ರಯದಲ್ಲಿ ಬೆಳೆಯಬೇಕು, ಬೇಕಾದಂತಹ ವಿದ್ಯಾಭ್ಯಾಸಗಳನ್ನು ಪಡೆದುಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಹೀಗೆ ಮಾಡಿದೆ ಸ್ವಾಮಿ. ಏನು ಈ ಇಳೆಯ ಅರಸನ ಸನ್ನಿಧಿಯಲ್ಲಿ ಇನ್ನು ಮುಂದಕ್ಕೆ ಇಳೆಯ ಆತ್ಮಜೆಯಾದಂತಹ ನನಗೆ ಸ್ಥಾನವೇ ಇಲ್ಲದಾಗಿ ಹೋಯ್ತಲ್ಲ ಸ್ವಾಮಿ, ಹೋಯ್ತಲ್ಲ. ಅಕಟ 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 ಸ್ವಾಮಿ. ನೋಡಿ, ನನ್ನ ಹೂವೆ ಜನನಿ ಭೂತಾಯಿ ಕರೆಯುತ್ತಾ ಇದ್ದಾಳೆ, ಬಾ ಮಗಳೇ ಸೀತಾ, ಬಾ 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 ಎಂಬುದಾಗಿ. ಇನ್ನು ತಡ ಮಾಡುವುದು ಸರಿಯಲ್ಲ. ಜಗದ ಜಂಜಡವನ್ನೆಲ್ಲ ಕಳೆದುಕೊಂಡು ಅಮ್ಮನ ಮಡಿಲನ್ನು ಸೇರಿಕೊಳ್ಳುತ್ತೇನೆ ಸ್ವಾಮಿ, ಅಮ್ಮನ ಮಡಿಲನ್ನು ಸೇರಿಕೊಳ್ಳುತ್ತೇನೆ. ಅಮ್ಮ, ಇದು ನಿನ್ನ ಮಗಳಾದಂತಹ ಸೀತೆ ಬರುತ್ತಾ ಇದ್ದಾಳೆ, ನಿನ್ನ ಮಡಿಲನ್ನು ಸೇರಿಕೊಳ್ಳುತ್ತಾ ಇದ್ದಾಳೆ. ರಾಮ 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 ರಾಮ. ಜವನಿಕೆಗೆ ಸರಿಸಲ್ಗಿ ಬೊಮ್ಮನೋ ಹವಣಿಸುದ ಮುಲ್ಲಾಯ ಸನ್ನಿಧಿಗವತರಿಸಿದಾಗ ಲೋಕೋತ್ತರವಾದ ಕಾವ್ಯವೊಂದನ್ನು ಜಗತ್ತಿಗೆ ಕೊಡಬೇಕು ಎನ್ನುವ ಉದ್ದೇಶದಿಂದಲೇ ಬರೆಯುವುದಕ್ಕೆ ತೊಡಗಿದೆ. ಆತ್ಮಾನಂದವಿತ್ತು ಬರೆಯುವಂತಹ ಕಾಲಕ್ಕೆ ನಾರದರಿಂದ ನಿರ್ದೇಶಿತವಾದದ್ದು ಗಾಯತ್ರಿ, ಉಷ್ಣಿಕ್, ಅನುಷ್ಟಪ್, ತ್ರಿಷ್ಟುಪ್, ಬೃಹತಿ, ಜಗತಿ, ಪಂಕ್ತಿ ಎನ್ನುವ 7 ಛಂದಸ್ಸುಗಳಿಂದ ಕೂಡಿದಂತಹ ದಿವ್ಯವಾದಂತಹ ಕಾವ್ಯವನ್ನು ಬರೆದೆ ರಾಮ ಪಟ್ಟಾಭಿಷೇಕವಾದಲ್ಲಿಗೆ ಅತ್ಯಂತ ತೃಪ್ತನಾದಂತಹ ಸ್ಥಿತಿಯಲ್ಲಿ ಮಂಗಳವಾದ್ಯದ ಮೂಲಕವಾಗಿ ಮಂಗಳದ ಹಾಡನ್ನು ಬರೆಯಬೇಕು ಅಂತ ಇದ್ರೆ ಯಾವ ರಾಮನ ಜೀವನದ ಮುಂದಿನ ದಾಯನದ ಬಗ್ಗೆ ನಾನು ಆಲೋಚಿಸಿದ್ದೇನೆಂತಾದ್ರೆ 11,000 ವರ್ಷದ ದೀರ್ಘವಾದಂತಹ ಆಯುಷ್ಯವನ್ನು ಆಡಳಿತವನ್ನು ತಾನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಹೊತ್ತು ಮುಂದುವರಿಯುತ್ತಾ ಇರುವಂತಹ ಹೊತ್ತಿಗೆ ಸೀತಾ ವಿಯೋಗ. ಭೂಮಿಗೆ ಸೀತೆ ತಾನು ಇಳಿದು ಹೋದಂತಹ ದೃಶ್ಯವನ್ನು ಕಂಡೆ. ಆ ನಂತರದ ದೀರ್ಘವಾದ ದಿನಗಳಲ್ಲಿ ರಾಮರಾಜ್ಯದ ಸುಭಿಕ್ಷೆಯನ್ನು ಕಂಡೆ ಅಂತಾದರೂ ಕಾಲಪುರುಷನ ಆಗಮನ, ರಾಮನಿಗೆ ತನ್ನ ವೃತ್ತಾಂತವನ್ನು ಹೇಳಿ ಮತ್ತೆ ಬರಬೇಕು ಅಂತ ಹೇಳುವಂತಹ ಕರೆ, ಮತ್ತೊಂದು ಕಡೆಯಿಂದ ದುರ್ವಾಸರ ಆಗಮನ, ಆ ಮೂಲಕವಾಗಿ ಲಕ್ಷ್ಮಣನಿಗೆ ಶಾಪ ಕೊಡುವ ಹೆದರಿಕೆ, ಕೊನೆಗೂ ರಾಮ ನಿರ್ಯಾಣದ ಸಂಕಲ್ಪ. ಭರತ ಶತ್ರುಘ್ನರನ್ನು ಕೈಯಲ್ಲಿ ಹಿಡ್ಕೊಂಡು ಸರಯೂ ನದಿಯಲ್ಲಿ ಲೀನವಾದಂತಹ ದೃಶ್ಯ. ಅಯ್ಯೋ, ನನ್ನ ಕಾವ್ಯ ಕೊನೆಗೂ ಅಪೂರ್ಣವಾಯಿತೆ. ನನ್ನ ಕಾವ್ಯದ ನಾಯಕರು, ನನ್ನ ಕಾವ್ಯದ ನಾಯಕಿ ಕೊನೆಗೂ ದುಃಖಾಂತವಾದಂತಹ ಸ್ಥಿತಿಯಲ್ಲಿ ನಾನು ಕಾವ್ಯವನ್ನು ಮುಗಿಸಬೇಕಾಗಿ ಬಂತಲ್ಲ. ಈ ಕವಿಯ ವಿಷಾದ ಯೋಗಕ್ಕೆ ಏನು ಸಮಾಧಾನ, ಏನು ಸಮಾಧಾನ, ಏನು ಸಮಾಧಾನ.
ಬ್ರಹ್ಮದೇವಾ, ಹ. ನನ್ನ ಜೀವನದಲ್ಲಿ ಬರೆದಂತಹ ಕಾವ್ಯದಲ್ಲಿ ನಾನೇ ಕುನ್ನನ್ನು ಕಾಣುತ್ತಾ ಇದ್ದೇನೆ. ಯಾವ ಕರುಣಾಪೂರಿತವಾದಂತಹ ಕಾವ್ಯವನ್ನು ಬರೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಕಾವ್ಯ ನಾಯಕನ ದುರಂತವಾದಂತಹ ಒಂದು ಅಂತ್ಯವನ್ನು ಕಾಣಬೇಕಾಗಿ ಬಂತಲ್ಲ. ಯಾಕೆ ಹೀಗಾಯಿತು ಅರ್ಥವಾಗ್ತಾ ಇಲ್ಲ. ಸರ್ವಜ್ಞನಾದಂತಹ ನೀನಾದರೂ ಈ ಸಮಸ್ಯೆಗೇನಾದರೂ ಪರಿಹಾರವನ್ನು ಕೊಡುವೆಯಾ ಸ್ವಾಮಿ? ವಾಲ್ಮೀಕಿ ಮಹರ್ಷಿ ದೇವಾ, ನನ್ನನ್ನು ಆವರಿಸಿರುವ ವಿಷಾದವನ್ನು ಪರಿಹರಿಸಲು ವಿಧಾತನಾದ ನಾನೇ ಬಂದಿದ್ದೇನೆ. ನೀ ಕಂಡ ವಿಯೋಗಗಳೆಲ್ಲ ಸುಸಂಬದ್ಧವಾಗಿ ಸಂಯೋಗಗೊಂಡ ಸಂಗಮ ಸ್ಥಾನವನ್ನು ತೋರಿಸುತ್ತೇನೆ. ನೋಡಲು ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸುತ್ತೇನೆ. ನೋಡಲ್ಲಿ ನಿವಗಣ ಶ್ರೀರಾಮ ಕಿವಗಣ ಶೇಷನೇ ಪವಡಿಸಲು ಸುಖ ಸ್ವಲ್ಪ ಪಾಲ್ಗಡಲಿ ಮಗಿ ಮನೆಯಾಗಿಳವು ಮಾಯೆಯು ನಿರತ ಸೇವಿಪಳು ಮಾಯೆಯು ನಿರತ ಸೇವಿಪಳು ಇವನರಸಿ ಸೀತೆ ನೋಡಲ್ಲಿ ಇವನ ವಚದೊಳಿಯಳು ಇವನ ಭುವಿಗವತರಿಸಿ ನಟಿಸಿದ ನಟನೆಗಳು ಭುವಿಗವತರಿಸಿ ನಟಿಸಿದ ನಟನೆಗಳಿಗೆ ಅಳುಗೆ ಇವ ಕಣ ಶ್ರೀರಾಮ ರಾಮ ಶ್ರೀರಾಮ ಇವ ಕಣ ಶ್ರೀರಾಮ ರಾಮ 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 ಆ ಆ ಆ ಶ್ರೀರಾಮ ರಾಮ ಯುವಕಣ ಶ್ರೀರಾಮ. ನಮೋ ನಮಃ. ನೋಡಿದೆಯಲ್ಲ, ನೋಡಲ್ಲಿ ನಿನ್ನ ಕಾವ್ಯನಾಯಕನಾದ ರಾಮನೇ ಶಂಖಚಕ್ರ ಗದಾ ಪದ್ಮಗಳನ್ನು ಚತುರ್ಭುಜದಲ್ಲಿ ಧರಿಸಿ ಶೇಷನ ಸುಖತಲ್ಪದಲ್ಲಿ ಪವಡಿಸಿದ್ದಾನೆ. ನಿನ್ನ ಕಾವ್ಯ ನಾಯಕಿಯಾದ ಮಹಾಲಕ್ಷ್ಮಿ ಸೀತೆಯೇ ಮಹಾಲಕ್ಷ್ಮಿಯಾಗಿ ಕಾಣಿಸುತ್ತಿದ್ದಾಳಲ್ವೇ? ಈಗ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ಖಂಡಿತವಾಗಿ ಸಂತೋಷವಾಯಿತು ಬ್ರಹ್ಮದೇವ. ನಾನು ಯಾವುದನ್ನು ಭ್ರಮೆಯಾಗಿ ಕಂಡಿದ್ದೇನೋ ಅದು ಈ ಕಾಲದಲ್ಲಿ ಸತ್ಯವಾಗಿ ಗೋಚರವಾಗ್ತದೆ ಅಂತಾದ್ರೆ, ಯಾವ ಸತ್ಯದ ಕುರಿತಾಗಿ ನಾನು ಸಂದೇಹವನ್ನು ತಾಳಿದೆನೋ ಆ ಕುರಿತಾಗಿ ಪಶ್ಚಾತ್ತಾಪವಾಗುತ್ತಾ ಇದೆ. ಆ ಕಾಲದಲ್ಲಿ ಉಂಟಾದಂತಹ ಶೋಕವಾಕ್ಯ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮ ಯತ್ ಕ್ರೌಂಚ ಮಿಥುನಾತಿ ಏಕಮವಧಿ ಕಾಮ ಮೋಹಿತಂ, ಅದಕ್ಕೆ ಪ್ರತ್ಯೇಕವಾದಂತಹ ಅರ್ಥಸ್ಮರಣೆ ಇಂದು ನನಗಾಯಿತು. ನೀವು ಕೊಟ್ಟಂತಹ ದಿವ್ಯ ದರ್ಶನದಿಂದ ಕಂಡಂತಹ ಸತ್ಯ ಯಾವುದು ಗೊತ್ತೇ? ಮಾ ನಿಷಾದ ಕೂತಿದ್ದಾಳೆ. ಯಾರು? ಲಕ್ಷ್ಮಿ. ಎಲ್ಲಿ ಕೂತಿದ್ದಾಳೆ? ಶಾಶ್ವತವಾಗಿ ಕೂತಿದ್ದಾಳೆ, ಶಾಶ್ವತವಾಗಿ ಪ್ರತಿಷ್ಠಿತಳಾಗಿದ್ದಾಳೆ.
ನಾರಾಯಣನ ತೊಡೆಯಲ್ಲಿ. ಯತ್ ಕ್ರೌಂಚ ಮಿಥುನಾತಿ ಏಕಮವಧಿ, ಅಲ್ಲಿ ಕಂಡದ್ದು ಕ್ರೌಂಚ ಮಿಥುನ. ಆದರೆ ನಿಜವಾದ ಕ್ರೌಂಚ ಎನ್ನುವ ಶಬ್ದಕ್ಕೆ ಅರ್ಥ ಕುಟಿಲತನ ಎನ್ನುವ ಹಾಗೆ. ಕುಟಿಲತನದಿಂದ ಕೂಡಿದಂತಹ ರಾವಣ ಮಂಡೋದರಿಯರೆನ್ನುವಂತಹ ಎರಡು ಹಕ್ಕಿಗಳಲ್ಲಿ ಕಾಮಮೋಹಿತವಾದಂತಹ ರಾವಣ ಎನ್ನುವ ಗಂಡು ಹಕ್ಕಿಯನ್ನು ಕೊಂದೆ ರಾಮ. ಆ ಕಾರಣಕ್ಕಾಗಿ ನಿನ್ನ ಹೆಸರು ಜಗತ್ತಿನಲ್ಲಿ ಶಾಶ್ವತವಾಗಲಿ. ನನ್ನ ಕಾವ್ಯಕ್ಕೆ ಅಂದು ನೀನು ಕೊಟ್ಟಂತಹ ಶ್ರೇಷ್ಠತೆ ಎನ್ನುವುದು ಕಾವ್ಯವಾಗ್ತದೆ ಅಂತ ಹೇಳಿದ್ದಕ್ಕೆ ಅರ್ಥಸ್ಫುರಣೆ ಇಂದು ಈ ದೃಶ್ಯವನ್ನು ಕಂಡ ಮೇಲೆ ನನಗೆ ಅರ್ಥ ಆಯಿತು. ಸ್ವಾಮಿ, ನಾನು ಜೀವನದಲ್ಲಿ ಧನ್ಯನಾದೆ. ಆದಿ ಕವಿ ಅಂತ ಹೇಳಿ ಯಾವ ಅನುಗ್ರಹವನ್ನು ನೀವು ಮಾಡಿದ್ದೀರೋ, ಈ ಕಾವ್ಯವನ್ನು ನಾನು ಬರೆಯುವಾಗ ಅದೆಷ್ಟೋ ಕಡೆಯಲ್ಲಿ ಕೆಲವು ಸಂಶಯಗಳನ್ನು ಬಿಟ್ಟು ಹಾಗೆಯೇ ಬರೆದಿದ್ದೇನೆ. ಮುಂದೆ ಲೋಕದಲ್ಲಿ ಇದನ್ನು ಕ್ರಾಂತದರ್ಶಿಗಳಾದವರು ಕಂಡು ಅವರದ್ದಾದ ಅನುಭವದಿಂದ ಅದನ್ನು ಹೇಳಬೇಕು. ಅದಕ್ಕಾಗಿ ಹಾಗೆಯೇ ಬಿಟ್ಟಿದ್ದೇನೆ. ಮುಂದೆ ಪ್ರಪಂಚದಲ್ಲಿ ಯಾರಾದರೂ ಈ ಕಾವ್ಯವನ್ನು ಮತ್ತೆ ಬರೆಯಲೂಬಹುದು. ನನ್ನ ಈ ರಾಮಾಯಣವನ್ನು ಆಧರಿಸಿ ಜಗತ್ತಿನಲ್ಲಿ ಅದೆಷ್ಟೋ ರಾಮಾಯಣ ಕಾವ್ಯಗಳು ಹುಟ್ಟಲೂಬಹುದು. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಪಾರದಲ್ಲಿ ಅಂತ ಹೇಳುವಷ್ಟರ ಮಟ್ಟಿಗೂ ಕಾವ್ಯಗಳು ಬಂದೀತು. ಆದರೆ ಯಾರಿಗೂ ಮತ್ತೊಂದು ವಾಲ್ಮೀಕಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ವಾಲ್ಮೀಕಿ ಆಗಬೇಕೋ ಅವ ಅಭಿನಯ ವಾಲ್ಮೀಕಿ ಆದ್ರೆ ಸಾಲದು. ಯಾರಾದರೂ ಒಬ್ಬ ಅಭಿನವ ವಾಲ್ಮೀಕಿ ಅಂತ ಆಗುತ್ತಾನೆ ಅಂತ ಆದ್ರೆ ಅವ ಪುರುಷೋತ್ತಮನೇ ಆಗಿ ಬರ್ತಾನೆ. ಅವ ನಿಜವಾದಂತಹ ಪುರುಷೋತ್ತಮನೇ ಆಗುತ್ತಾನೆ. ಅವನ ಮೂಲಕವಾಗಿ ಮತ್ತು ಈ ಮಾನಿಷಾದ ಎನ್ನುವ ಅರ್ಥಕ್ಕೆ ನಿಜವಾದ ಸ್ವರೂಪ ಕಲ್ಪನೆ ಎಂದು ಬಂದೀತು. ನನ್ನ ಜೀವನ ಧನ್ಯವಾಯಿತು. ಆಶೀರ್ವದಿಸಬೇಕು. ನಿನಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಕಲಿಯುಗದಲ್ಲಿ ಮತ್ತನಿಗೆ ಚಲಿಸುವದಲ್ಲಿ ಮತ್ತನಿಗೆ ಗಿರಿಗೆ ಬದಲಿ ಪದಗೂಪನಿಗೆ ಧರೆಯನ್ನು ನರಿಗಿನ ಹೊರಹವತಾರಿಗೆ ಧರಣನೆ ಗಾಯ್ದ ದಿನರ ನಿಮಗೆ ಮಂಗಳ ಜಯ ಮಂಗಳ ಶುಭ ಮಂಗಳ ಶ್ರೀರಾಮಚಂದ್ರಿಗೆ ಮಂಗಳ ವಾಸುದೇವಗೆ ಮಂಗಳ ಪುರುಷೋತ್ತಮನಿಗೆ ಮಂಗಳ